ಶ್ರೀ ಗುರುಭ್ಯೋ ನಮಃ. ಬಂದಿರುವಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ, ಸನಾತನ ನಾಟ್ಯಾಲಯ ಕಳೆದ 16 ವರ್ಷಗಳಿಂದ ನಡೆಸುತ್ತಾ ಬರುವಂತಹ ಸನಾತನ ಗುರು ಪರಂಪರಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮಗೆಲ್ಲರಿಗೂ, ಹಾಗೆ ನಮ್ಮ ಕುಡ್ಲ ಚಾನಲ್ನ ಮೂಲಕ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಸನಾತನ ನಾಟ್ಯಾಲಯದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ಇಂದಿನ ನೃತ್ಯ ಕಾರ್ಯಕ್ರಮವನ್ನು ಸರ್ವ ವಿಘ್ನ ನಿವಾರಕನಾದ ಗಣಪತಿಯನ್ನು ಸ್ತುತಿಸುವಂತಹ ಒಂದು ಸರಳವಾದ ಹಾಡು, ಪುರಂದರದಾಸರು ಬರೆದಿರುವಂತಹ ಒಂದು ಸುಂದರವಾದ ಪ್ರಸ್ತುತಿ ಗಜವದನ ಬೇಡುವೆ ಈ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರಾದಂತಹ ಶಾನ್ವಿ ವಿ ಕೋಟ್ಯಾನ್, ಶನಾಯ ಎನ್.ಎಸ್. ಗೌಡ, ಅಂಶಿಕಾ ಕೋಟ್ಯಾನ್, ಅನ್ವಿಕಾ ರಾವ್, ಭಾರ್ಗವಿ ಧೆಂಡೆ, ಅನಿಕಾ ಪೈ, ಅನಿಕಾ ಪ್ರಶಾಂತ್, ಜೆನಿಫರ್, ಪ್ರಣವಿ ಜೈನ್ ಮತ್ತು ಆರಾಧ್ಯ ಶೆಟ್ಟಿಗಾರ್ ಇದೀಗ ತಮ್ಮ ಮುಂದೆ ಗಜವದನ ನೃತ್ಯದ ಮೂಲಕ ತಮ್ಮ ನೃತ್ಯ ತಯಾರಿ ನಡೆಸಿದವರು ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಸಾನ್ವಿ ಎಂ.ಎಸ್. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವದಿತನೆ ಸುಜನರ ಹೊರೆವರೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವದಿತನೆ ಸುಜನರ ಹೊರೆವರೆ ಗಜವದನ
মনিটর কর মনিটর ಅಲಾರಿ ಅರಳಿದ ಹೂವು ಎಂದು ಅರ್ಥ. ಇಲ್ಲಿ ನರ್ತಕಿ ತನ್ನ ದೇಹವನ್ನೇ ಅರಳಿದ ಹೂವನ್ನಾಗಿಸಿ ದೇವರಿಗೆ ಸಮರ್ಪಿಸುವಂತಹ ಒಂದು ಪ್ರಾರ್ಥನಾ ರೂಪವಾದ ನೃತ್ಯ. ಶುದ್ಧ ನೃತ್ಯ ಭಾಗ ಅಂತ ನಾವು ಹೇಳ್ತೇವೆ. ಇದರಲ್ಲಿ ಯಾವುದೇ ಮುಖಾಭಿನಯಗಳು ಇರುವುದಿಲ್ಲ. ಅಡವುಗಳ ಪ್ರಾಮುಖ್ಯತೆ, ಅಂಗಶುದ್ಧತೆಯನ್ನು ಇಲ್ಲಿ ಗಮನಿಸಬಹುದಾಗಿದೆ. ಈ ಅಲಾರಿಪುಗಳನ್ನು ಬೇರೆ ಬೇರೆ ಅಕ್ಷರ ಕಾಲಗಳಲ್ಲಿ ಮಾಡಲಾಗುತ್ತದೆ. ಇಂದು ಇಲ್ಲಿ ವಿದ್ಯಾರ್ಥಿನಿಯರು ಪ್ರಸ್ತುತಪಡಿಸುವಂತಹ ಅಲಾರಿಪು ಚತುರಶ್ರ ಜಾತಿಯಲ್ಲಿದ್ದು ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರಾದಂತಹ ಹಂಸಿನಿ ಎನ್ಜಿ, ಅನನ್ಯ ಗಿರೀಶ್ ಕುಮಾರ್, ದೀತ್ಯ ಯಶವಂತ್, ಯಶ್ವಿ ಜೀವನ್, ತನಿಷ್ಕಾ ಕಾಮತ್, ವೈಶ್ವಿ ಆರ್ ರಾವ್, ಖುಷಿ ಎಂ ಬಂಗೇರ, ಗ್ರೀಷ್ಮಾ ಪಿ ರಾವ್ ಮತ್ತು ವೃದ್ಧಿ ಎಸ್ ಭಂಡಾರಿ ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ನೃತ್ಯ ಅಲಾರಿಪು ಚತುರಶ್ರ ಜಾತಿ. ಈ ವಿದ್ಯಾರ್ಥಿಗಳನ್ನು ತಯಾರಿಸಿದಂತಹ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿ ವಿದುಷಿ ವಿಜಿತಾ ಕೆ ಶೆಟ್ಟಿ.
ತಕ್ಕ ತಾಂ ದಿತ್ತಾಂ ದಿತ್ತೈ ತಕ್ಕಿಟ್ಟ 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 ತಕ್ಕದಂ ದಿತ್ತಾದೈ ತರಿಕಿಟ ತಕದೈ ದಿತ್ತತ್ತೈ ತರಿಕಿಟ ತಕದಂ 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 ದಿತ್ತಾದೈ ತರಿಕಿಟ ತಕದೈ ದಿತ್ತತ್ತೈ ತಂ ದಿತ್ತಾದೈ ತರಿಕಿಟ ತಕದೈ ದಿತ್ತತ್ತೈ ತರಿಕಿಟ ತಕದಧಿಂ ತರಿಕಿಟ ತಾಂ ತಕಧಿಂ ತರಿಕಿಟ ದೈ ತಕಧಿಂ ತರಿಕಿಟ ತಕಧಿಂ ತರಿಕಿಟ ತರಿಕಿಟ ಧುಂ ತಕ ತರಿಕಿಟ ತಕದಿಗ ತರಿಕಿಟ ಜಂ ತ ತೈ ತೈಯುಂ ತ ತತಂ ಕಿಟ ತಕದಿತ್ ತಕದಿಗು 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 ತಕದಿತ್ ತಕದಿಗು 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 ದಿತ್ ತಕದಿಗು 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 ತಕ ತಳಂಗು ತಕದಿಗು ತಕ ತದಿಗಿಣ ತಂ ತ ತೈ ತೈಯುಂ ತ ತತಂ ಕಿಟ ತಕತ ತೈ ತೈಯುಂ ತ ತತಾಂ ಕಿಟ ತಕತಾಂ ಮುಂದೆ ನಾಟ್ಯಾದಿ ದೇವತೆಯಾದ ನಟರಾಜನನ್ನು ವರ್ಣಿಸುವಂತಹ ಒಂದು ಕೌತ್ವಂ ನಟೇಶ ಕೌತ್ವಂ. ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿಯರಾದ ಸಮಂತಾ ಕೆ ಶೆಟ್ಟಿ, ರಿಷಾ ಕೋಟ್ಯಾನ್, ಹಂಸಿನಿ ಎನ್, ಪ್ರೇಕ್ಷಾ ಪಿ ಶೆಣಾಯ್, ಜಾಹ್ನವಿ ಕಿರಣ್, ಪ್ರಣವಿ ಪೈ, ಅರ್ಪಿತಾ ಆರ್ ಶರ್ಮಾ ಮತ್ತು ಕಶ್ವಿಕಾ ಜಿ. ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ನೃತ್ಯ ನಟೇಶ ಕೌತ್ವನ್. ಈ ವಿದ್ಯಾರ್ಥಿಗಳನ್ನು ಈ ನೃತ್ಯಕ್ಕೆ ತರಬೇತಿ ಮಾಡಿದವಳು ನಮ್ಮ ಸನಾತನ ನಾಟ್ಯದ ವಿದ್ಯಾರ್ಥಿನಿ ಕುಮಾರಿ ಮೋಕ್ಷಾ ಆರ್ ಉಳ್ಳಾಳ್. ಧಿಂ ಧಿಂ ಕಿಟ ಕಿಟ ತ ಧಿಂ ಮಿತ್ತ ರಿತ್ತ ತ ಧಿಂ ಧಿಂ ತಾಂ ಧೀಂ ಧೀಂ ತಕ ಧಿಮಿ ಧಿಮಿ ತ ಧಿಮಿ ತ ತಕ ತಿರುಗಿಡ ತಿರುಗಿಡ ತ ಧಿಮಿ ತ ರಿ ತ ಗಿ ನ ನ ಕ ತ ಧಿ ತ ರಿ ಧೀಂ ಧಿಂ ತಕ್ಕ ಧಿಮ್ಮಿ ಧಿಂ ಮಿತ್ತ ಧಿಂ ಮಿತ್ತ ತಕ್ಕ ಕಿಟ ಕಿಟ ಧಿಂ ಮಿತ್ತ ರಿತ್ತ ರಿತ್ತ ಗಿಣ್ಣ ನಕ ತ ಧಿಂ ತ ಧಿಂ ಧಿಂ ತಾಂ ಧೀಂ ಧೀಂ ತಕ ಧಿಮಿ ಧಿಮಿ ತ ಧಿಮಿ ತ ತಕ ತಿರುಗಿಡ ತಿರುಗಿಡ ತ ಧಿಮಿ ತ ರಿ ತ ಗಿ ನ ನ ಕ ತ ಧಿ ತ ರಿ ಧಿಂ ಧಿಂ ತಕ್ಕ ಧಿಮ್ಮಿ ಧಿಂ ಮಿತ್ತ ಧಿಂ ಮಿತ್ತ ತಕ್ಕ ಕಿಟ ತ ಧಿಂ ಮಿತ್ತ ರಿತ್ತ ರಿತ್ತ ಗಿಣ್ಣ ನಕ ತ ಧಿಂ ತ ಧಿಂ ಧಿಂ ತಾಂ ಧೀಂ ಧೀಂ ತಕ ಧಿಮಿ ಧಿಮಿ ತ ಧಿಮಿ ತ ತಕ ತಿರುಗಿಡ ತಿರುಗಿಡ ತ ಧಿಮಿ ತ ರಿ ತ ಗಿ ನ ನ ಕ ತ ಧಿ ತ ರಿ ತ ತಟ್ಟವನ ಮುನಿ ಜನ ಸಕಲ ಸುರ ಸುರ ಸನ್ನುತ ಪಾದ ಧಿಂ ಧಿಮಿ ಝಂ ಝಂ
ಝಣ 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 ನೂಪುರ ಲಯ ಗತಿ ಖಂಡ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕು ತಕದರಿ ಕಿಟ ತಕತಾಂ ತ ತ ತಟವನ ಮುನಿ ಜನ ಸಕಲ ಸುರಾಸುರ ಸನುತ ಪಾದ ಘಣ ಘಣ ಘಣನು ಮುರಲ ಕಣ 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 ವಿಧಿ ಹರಿ ಸೇವಿತ ತಕ್ಕುಡು ದಿಕ್ಕುಡು ತಕದರಿ ಕಿಟ ತಕತಾ ಕಿಟ ಕಿಟ ತಕದರಿ ಕಿಟ ಕಿಟ ತಕತಾ ವೀರಂಬರ ದಿಕ್ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ವ್ಯಾಘ್ರಮ ಶಂಕರ ತುಂ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ತ್ರೇ ಶೂಲಧರ ನಂ ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ನಂದಿ ವಾಹನ ನಾದ ಯೋಗ ಪ್ರಿಯ ಜಗನಂ ಕಿಟ ತಕ ಜಗನ್ ಕಿಟ ತಕ ದುಗು ದುಗು ತತ್ತಕ ದೈಯೇ ಜಯ 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 ಸಾ ಸ್ಥಿರ ಭೂಷಣ ರೂಪ ಭಯಂಕರ ಡಮರುಗ ಹಸ್ತ ತೃತೀಯ ಸಹಸ್ರದೇಶಿತನಾಥ ನಟೇಶ ಕೌತುಕಂ ನಾದಯೋಗ ಪ್ರಿಯ ಜಗಣಂ ಕಿಡದಗ ಜಗಣಂ ಕಿಡದಗ ದಿಗುದಗು ತಕ್ಕಿಡತೈ ಜಯ 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 ಸಾಸಿರ ಭೂಷಣ ಕೋಪ ಭಯಕರ ಢಮರುಗ ಹಸ್ತ ಹೃದಯ ಸಹಸ್ರ ದೀಕ್ಷಿತನಾಥ ನಟೇಶ ಕೌತ್ವಂ ತಗ ತಗತಾಂ ದಿಗಿ ದಿಗಿತೆ ತಕುದಿ ಕುತ ಕೀಟ ಸಂದಿಕ್ಕಿಡ ತಗಢ ಸಂದಿಕ್ಕಿಡ ತಗ ದಿಕ್ಕುತ್ತ ತತತಾ 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 ಮುಂದೆ ವಿದ್ಯೆಗೆ ಅಧಿದೇವತೆಯಾದಂತಹ ಸರಸ್ವತಿಯನ್ನು ಸ್ತುತಿಸುವಂತಹ ಒಂದು ಸುಂದರವಾದ ಪ್ರಸ್ತುತಿ ಸರಸ್ವತಿ ಕೌತಮ್. ಈ ಸರಸ್ವತಿ ಕೌತಮ್ನ ಸಾಹಿತ್ಯವನ್ನು ರಚಿಸಿರುವವರು ನಮ್ಮ ಗುರುಗಳ ಶಿಷ್ಯನಾದಂತಹ ವಿದ್ವಾನ್ ಮಂಜುನಾಥ್ ಎನ್ ಪುತ್ತೂರು. ಇವರು ರಚಿಸಿರುವಂತಹ ಈ ಸರಸ್ವತಿ ಕೌತಮ್ಗೆ ನರ್ತಿಸಲಿದ್ದಾರೆ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರಾದಂತಹ ಜೈಷ್ಣವಿ ಪ್ರದೀಪ್, ತ್ರಿಷಾ ಲಕ್ಷ್ಮೀಶ್, ಧೃತಿ TS, ರಿನಿಕಾ ಶೆಟ್ಟಿ, ಧೃತಿ C ರಾಜು, ಶ್ರೀರಕ್ಷಾ ಕೆ ಮತ್ತು ವೈಷ್ಣವಿ ಗಟ್ಟಿ. ಈ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದವರು ನಮ್ಮ ವಿದ್ಯಾರ್ಥಿನಿ ವಿದುಷಿ ಸಿಂಚನಾ S ಕುಲಾಲ್. ಇದೀಗ ತಮ್ಮ ಮುಂದೆ ಸರಸ್ವತಿಯನ್ನು ಸ್ತುತಿಸುವಂತಹ ಒಂದು ಸುಂದರವಾದ ಪ್ರಸ್ತುತಿ ಸರಸ್ವತಿ ಕೌತಮ್. ಈ ನೃತ್ಯವನ್ನು ಧ್ವನಿ ಮುದ್ರಿತ ಹಾಡಿಗೆ ವಿದ್ಯಾರ್ಥಿಗಳು ನರ್ತಿಸಲಿದ್ದಾರೆ.
ತಿಮ್ಮಿ ಕಿಟ್ಟ ಜಣ್ಣು ತೀಂ ಜಣ್ಣು ತೀಂ ಜಣ್ಣು ತೀಂ ಜಣ್ಣು ಕಿಟ್ಟ ತಿಮ್ಮಿ ಕಿಟ್ಟ ಜಣ್ಣು ತೀಂ ಜಣ್ಣು ತೀಂ ಜಣ್ಣು ತೀಂ ಜಣು ಕೀಟ ಧಿಮಿ ಕೀಟ ಜಣು ಧೀಂ ಜಣು ಧೀಂ ತ ಜಣು ಧೀಂ ಜಣು ಕೀಟ ಧಿಮಿ ಕೀಟ ಜಣು ಧೀಂ ಜಣು ಧೀಂ ತ ಜಣು ಧೀಂ ತರ್ರಿ ತಣ್ಣ ತಚ್ಚಂ ತಣ್ಣ ಜಣ್ಣು ತಚ್ಚಂ ಜಣ್ಣು ತಿಮ್ಮಿ ತಚ್ಚಂ ತಿಮ್ಮಿ ಕಿಟ್ಟ ತಚ್ಚಂ ತರ್ರಿ ತಚ್ಚಂ ತಣ್ಣ ತಚ್ಚಂ ಜಣ್ಣು ತಿಮ್ಮಿ ಕಿಟ್ಟ ತಕು ತರಿ ಕಿಟ್ಟ ತಕ ತರ್ರಿ ತಣ ತಜಂ ತಣ ಜಣು ತಜಂ ಜಣು ಧಿಮಿ ತಜಂ ಧಿಮಿ ಕೀಟ ತಜಂ ತರಿ ತಜಂ ತಣ ತಜಂ ಜಣು ಧಿಮಿ ಕೀಟ ತರಿ ಕಿಟ ತಕ ತರ್ರಿ ತಣ ತಜಂ ತಣ ಜಣು ತಜಂ ಜಣು ಧಿಮಿ ತಜಂ ಧಿಮಿ ಕೀಟ ತಜಂ ತರಿ ತಜಂ ತಣ ತಜಂ ಜಣು ಧಿಮಿ ಕೀಟ ತರಿ ಕಿಟ ತಕ ಶ್ರೀ ಸರಸ್ವತಿ ವೀಣಾ ಧರಿ ಜ್ಞಾನ ಪ್ರಧಾಯಿನಿ ಸುಜ್ಞಾನವ ಕರುಣಿಸೆ ಮಗೆ ಅಜನ ರಾಣಿ ಶ್ರೀ ಸರಸ್ವತಿ ವೀಣಾಧರಿ ಜ್ಞಾನ ಪ್ರದಾಯಿನಿ ಸುಜ್ಞಾನವ ಕರುಣಿಸೆ ಮಗೆ ಅಜನ ರಾಣಿ ಶ್ರೀ ಸರಸ್ವತಿ ವೀಣಾಧರಿ ಜ್ಞಾನ ಪ್ರದಾಯಿನಿ ಸುಜ್ಞಾನವ ಕರುಣಿಸೆ ಮಗೆ ಅಜನ ರಾಣಿ ತಾಂ ಧೀಂ ತಂಗಿ ಕಿಟ ತಕ ತಕ ತರಿ ಕಿಟ ತಕ ನಂದಿ ಕಿಟ ತಕ ದಿಕ್ಕು ತಾಂ ತದಿಕ್ಕು ತಾಂ ತಾಂ ಧೀಂ ತಂದಿ ಕಿಡ ತಗ ತಗ ತರಿ ಕಿಡ ತಗ ನಂದಿ ಕಿಡ ತಗ ದಿಕ್ಕು ತಾಂ ತದಿಕ್ಕು ತಾಂ ತಾಂ ಧೀಂ ತಂದಿ ಕಿಡ ತಗ ತಗ ತರಿ ಕಿಡ ತಗ ನಂದಿ ಕಿಡ ತಗ ದಿಕ್ಕು ತಾಂ ತದಿಕ್ಕು ತಾಂ ತೋಂ ಜನ್ ಕಿಟ ಕಿಟ ತಕ ತಕ ತರಿ ಕಿಟ ತಕ ತಕ್ಕ ದಿತ್ತಾಂ ತಕ ತದಿಗಿನ ತೋಂ 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 ಜನು ಕಿಡ ಕಿಡ ತಗ ತಗ ತರಿ ಕಿಡ ತಗ ತತ್ತ ದಿತ್ತಾಂ ತಗ ತದಿಗಿನ ತೋಂ 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 ಜನು ಕಿಡ ಕಿಡ ತಗ ತಗ ತರಿ ಕಿಡ ತಗ ತತ್ತ ದಿತ್ತಾಂ ತಗ ತದಿಗಿನ ತೋಂ ವಾಣಿ ಕಲಾಧರಿ ತಾಯೇ ಸಕಲ ಸುವಿಚಾರ ಸದಯೇ ಶ್ರದ್ಧಾದಾಯಿನಿ ಶ್ರೀ ಪ್ರಧೆ ಶಾರದೆ ವಿಶಾರದೆ ವಾಣಿ ಕಲಾಧರಿ ತಾಯೇ ಸಕಲ ಸುವಿಚಾರ ಸದಯೇ ಶ್ರದ್ಧಾದಾಯಿನಿ ಶ್ರೀ ಪ್ರದೆ ಶಾರದೆ ವಿಶಾರದೆ ವಾಣಿ ಕಲಾಧರಿ ತಾಯೇ ಸಕಲ ಸುವಿಚಾರ ಸದಯೇ ಶ್ರದ್ಧಾದಾಯಿನಿ ಶ್ರೀ ಪ್ರದೆ ಶಾರದೆ ವಿಶಾರದೆ ಧೀಂ ಧೀಂ ಕಿಟ ತಕ ಧೀಂ ತರಿ ಕಿಟ ತಕ ಜಣು ತಾಂ ತ ಧೀಂ ಧೀಂ ತಕ್ ಧೀಂ 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 ಕಿಡ ತಗ ಧೀಂ ತರಿ ಕಿಡ ತಗ ಝಣು ತಾಂ ತ ಧೀಂ ಧೀಂ ತ ಧೀಂ 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 ಕಿಡ ತಗ ಧೀಂ ತರಿ ಕಿಡ ತಗ ಝಣು ತಾಂ ತ ಧೀಂ ಧೀಂ ತ ಧೀಂ ತದ್ದೀಂ ಕಿಟ ತಕ ಧೀಂ ತರಿ ಕಿಟ ತಕ ತರಿಗಿಡತಾಂ ತಕ್ಕ ತಚ್ಚಂ ತಕ ತದಿಗಿನ ತೋಂ ತದ್ದಿ ಕಿಡ ತಗ ಧೀಂ ತರಿ ಕಿಡ ತಗ ತರಿಗಿಡತಾಂ ತಕ್ಕ ತಜ್ಜಂ ತಗ ತದಿಗಿಡತಾಂ ತದ್ದೀಂ ಕಿಡ ತಗ ಧೀಂ ತರಿ ಕಿಡ ತಗ ತರಿಗಿಡತಾಂ ತಕ್ಕ ತಜ್ಜಂ ತಗ ತದಿಗಿಡತಾಂ ತಾಕು ಜೇಕು ತಕ ಜೇಕು ಜನ ಕುತಕ ಸ್ಮರಿಸುವೆ ಸ್ತುತಿಸುವೆ ನಿತ್ಯ ಮನದಿ ಚಾಕು ಝೇಕು ತಕ ಝೇಕು ಝಣಕು ತಕ ಸ್ಮರಿಸುವೆ ಸ್ತುತಿಸುವೆ ನಿತ್ಯ ಮನದಿ ಜಣಕು ದೀಂಕು ತಕ ಗಿಣಕು ದೀಂಕು ತಕ ಸಲಹೆಮ್ಮನು ತಾಯೇ ಸಲಹೆಮ್ಮನು ತಾಯಿ ಅಜ್ಞಾನವು ಅಳಿದು ಸುಜ್ಞಾನವು ಬೆಳೆದು ಬಾಳ ಬೆಳಗಿಸು ಮಾತೆ ಶ್ರೀ ಸರಸ್ವತಿ ಕೌತ್ವದಿ ಪದಕೆರಗುವೆನು ಜೇಕುಣಾಂಗು ತಗ ತಗದರಿ ಗಿಡ ತಗ ಝಂ ಝಂ ಜೇಕುಣಾಂಗು ತಗ ತಗದರಿ ಗಿಡ ತಗ ಝಂ ಝಂ ತತ್ತಾಂ ಧಿತ್ತಾಂ
ತದ್ದೀಂ ತತ್ತಾಂ ತದ್ದೀಂ ತಗದಿಗು ತದಿಗಿನ ತುಂ ತದ್ದೀಂ ತಗದಿಗು ತದಿಗಿನ ತುಂ ತದ್ದೀಂ ತಗದಿಗು ತದಿಗಿನ ತುಂ ಮುಂದೆ ಪ್ರಖ್ಯಾತ ವಾಗ್ಗೇಯಕಾರರಾದಂತಹ ಮೈಸೂರು ವಾಸುದೇವಾಚಾರ್ಯರು ರಚಿಸಿರುವ ಮೈಸೂರಿನ ಚಾಮುಂಡಿಯಲ್ಲಿ ನೆಲೆಸಿರುವಂತಹ ತಾಯಿ ಚಾಮುಂಡೇಶ್ವರಿಯನ್ನು ದೇವಿಯನ್ನು ಸ್ತುತಿಸುವಂತಹ ಒಂದು ಸುಂದರವಾದ ಕೃತಿ ಪರಿಪಾಹಿ ಶ್ರೀ ಚಾಮುಂಡೇಶ್ವರಿ. ಈ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯಾದಂತಹ ಕುಮಾರಿ ನೇಹಾರಾವ್. ಬಾಲ್ಯದಿಂದಲೇ ಗುರು ಶಾರದಾಮಣಿ ಶೇಖರ್ ಮತ್ತು ಶ್ರೀಲತಾ ನಾಗರಾಜ್ ಅವರಲ್ಲಿ ನೃತ್ಯ ಅಭ್ಯಾಸವನ್ನು ಪ್ರಾರಂಭಿಸಿದಂತಹ ನೇಹ ಮೊನ್ನೆ ತಾನೇ ಮೇ ತಿಂಗಳಲ್ಲಿ ಭರತನಾಟ್ಯದ ಅಂತಿಮ ವರ್ಷದ ವಿದ್ವತ್ ಪದವಿ ಪರೀಕ್ಷೆಯನ್ನು ಬರೆದಿತ್ತು. ಮುಂದೆ ಅದರ ಫಲಿತಾಂಶಕ್ಕಾಗಿ ಕಾಯ್ದಿರುವ ಗುರುಗಳ ತಂಡದೊಂದಿಗೆ ರಾಜ್ಯದಾದ್ಯಂತ ಮಾತ್ರವಲ್ಲದೆ ಕೇರಳ ಇಲ್ಲಿಯೂ ಕೂಡ ನೃತ್ಯ ಪ್ರದರ್ಶನವನ್ನು ನೀಡುತ್ತಿರುವಂತಹ ನೇಹ ನಮ್ಮ ಸಮೂಹ ಪ್ರದರ್ಶನಗಳಾದಂತಹ ಸತ್ಯನಾಪುರದ ಸಿರಿ, ಶಬರಿ, ರಾಷ್ಟ್ರದೇವೋಭವ, ಪುಣ್ಯಭೂಮಿ ಭಾರತ, ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸಿರುವಂತಹ ಕಲಾವಿದೆ. ಪ್ರಸ್ತುತ MCA ವ್ಯಾಸಂಗವನ್ನು MIT ಮೂಡುಬಿದಿರೆಯಲ್ಲಿ ಮಾಡ್ತಾ ಇರುವಂತಹ ನೇಹ ಇದೀಗ ತಮ್ಮ ಮುಂದೆ ತಾಯಿ ಚಾಮುಂಡೇಶ್ವರಿನ ಸ್ತುತಿಸುವಂತಹ ಒಂದು ಸುಂದರವಾದ ಕೃತಿಗೆ ನರ್ತಿಸಲಿದ್ದಾರೆ. परिपाहि श्री चामुंडेश्वरी देवी परिपाहि श्री चामुंडेश्वरी देवी ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ परिपाहि श्री चामुंडेश्वरी देवी परिपाहि श्री चामुंडेश्वरी देवी परिपाहि श्री चामुंडेश्वरी देवी वरचाम महीपति सुकुमारौ वरचाम महीपति सुकुमारौ परिपाहि श्री चामुंडेश्वरी देवी वरचाम महीपति सुकुमारौ वरचाम महीपति सुकुमारौ परिपाहि श्री चामुंडेश्वरी देवी वरचाम महीपति सुकुमारौ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ ಪದ ಸನಿದ ಪಮ ಪಮ ಗರಿ ಸನಿಗ ಗರಿ ಸನಿದ ಸರಿ ಗಮ ಪದ ನಿದ ಪದ ಸನಿದ ಪಮ ಪಮ ಗರಿ ಸನಿಗ ಗರಿ ಸನಿದ ಸರಿ ಗಮ ಪದ ನಿದ ಪದ ಸರಿ ಸರಿ ಗ ಸಗರಿ ರಿ ಸ
ಸನಿದ ಪದ ಸರಿ ಸನಿದ ಪ ಸನಿದ ಪ ನಿದ ಪ ಮ ಪರಿ ಪಾಹಿ ಶ್ರೀ ಗಿರಿಜಾಪತೆ ಪರಿ ಪಾಹಿ ಶ್ರೀ ಗಿರಿಜಾಪತೆ ವರಚಾಮ ಭೂಪತಿ ಬಾಲಕುರೌ ವರಚಾಮ ಭೂಪತಿ ಬಾಲಕುರೌ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ ಪದ ಸಾ ದ ಸರಿ ರೀ ಸರಿ ಮ ರಿ ಮ ರೇ ಸ ಪದ ಸಾ ದ ಸರಿ ರೀ ಸರಿ ಮ ರಿ ಮ ರೇ ಸ ರೀ ಸ ನಿ ದ ಮ ಪದ ಸ ನಿ ದ ಮ ರೇ ಸ ಸರಿ ಮ ಪದ ಸ ನಿ ದ ಪ ರಿ ಪಾಹಿ ಶ್ರೀ ವರದ ವೆಂಕಟೇಶ್ವರ ಚಾಮ ಮಹೀಪತಿ ವರ್ಯಪುತ್ರೌ ಪರಿಪಾಹಿ ಶ್ರೀ ವರದ ವೆಂಕಟೇಶ್ವರ ಚಾಮ ಮಹೀಪತಿ ವರ್ಯಪುತ್ರೌ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ ಪದ ನಿ ಸ ನಿ ದ ಪ ಮ ಗ ಸ ಪ ಮ ಗ ಮ ಪದ ನಿ ಸ ನಿ ದ ಪ ಮ ಗ ಸ ಪ ಮ ಗ ಮ ಪದ ನಿ ದ ನಿ ಸ ಗ ಸ ನಿ ದ ನಿ ದ ಪ ಮ ಗ ಸ ಪ ಮ ಕ್ಷೀರಾಭಿಷಯನ ನಾರಾಯಣ ಕ್ಷೀರಾಭಿಷಯನ ನಾರಾಯಣ ಕಾರುಣ್ಯವಾರಿನಿಧೆ ಶ್ರೀಕೃಷ್ಣ ಕ್ಷೀರಾಭಿಷಯನ ನಾರಾಯಣ ಕಾರುಣ್ಯವಾರಿನಿಧೆ ಶ್ರೀಕೃಷ್ಣ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ತಾದಿತ್ತ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದರಿ ದಿಗಿ ದಿಗಿ ತಕ್ಕುಂದ ದಿಗಿ ದಿಗಿ ನುತ್ತ ಗಿಣ್ಣ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದರಿ ತಕ್ಕುಂದ ತಕ್ಕುಂದ ತಕ್ಕ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದರಿ ತಕ್ಕುಂದ ತಕ್ಕುಂದ ತಕ್ಕ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದ ನುತ್ತ ಗಿಣ್ಣ ತಕ್ಕುಂದ ನುತ್ತ ತದ್ಧಿಮಿತ ಹತ ಜಂತರಿ ನುತ್ತ ಗಿಣ್ಣ ತಕ್ಕುಂದರಿತ ಹತ ಜಂತರಿ ನುತ್ತ ತದ್ಧಿಮಿತ ಹತ ಜಂತರಿ ದಿಗಿ ದಿಗಿತ ದಿಗಿ ದಿಗಿತೆ ದಿಗಿ ದಿಗಿತೊಂ ದಿಗಿ ದಿಗಿನಂ ಗಿಡದಗ ದರಗಿಡದೊಂ ನುತ್ತ ಗಿಣ್ಣ ತಕ್ಕುಂದರಿ ತತ್ತ ಗಿಡದಗ ದರಗಿಡದೊಂ ನುತ್ತ ಗಿಣ್ಣ ತಕ್ಕುಂದರಿ ತತ್ತ ದಿಕ್ಕು ಗಿಡದಗ ದರಗಿಡದೊಂ ಪರಿಪಾಹಿ ಶ್ರೀ ಚಾಮುಂಡೇಶ್ವರಿ ಪರಿಪಾಹಿ ಶ್ರೀ ಚಾಮುಂಡೇಶ್ವರಿ ಪರಿಪಾಹಿ ಪರಿಪಾಹಿ ಪರಿಪಾಹಿ10 ಅವತಾರಗಳನ್ನು ವರ್ಣಿಸುವಂತಹ
ದಶಾವತಾರ. ಅವತಾರಗಳ ಕಿರು ಪರಿಚಯ. ಮತ್ಸ್ಯಾವತಾರದಲ್ಲಿ ಮಹಾಪ್ರಳಯದ ಸಂದರ್ಭದಲ್ಲಿ ವೇದಗಳನ್ನು ಮತ್ತು ಜೀವಿಗಳನ್ನು ರಕ್ಷಿಸಿದಾಗ ಎತ್ತಿದಂತಹ ಅವತಾರ. ಕ್ಷೀರಸಾಗರ ಮಥನದ ವೇಳೆ ಮಂದರ ಪರ್ವತಕ್ಕೆ ಆಧಾರವಾಗಿ ನಿಲ್ಲಲು ಎತ್ತಿದ ಅವತಾರವೇ ಕೂರ್ಮಾವತಾರ. ಭೂಮಿ ದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಲು ವಿಷ್ಣು ಎತ್ತಿದಂತಹ ವರಾಹ ಅವತಾರ. ಭಕ್ತ ಪ್ರಹ್ಲಾದನನ್ನು ಕಾಪಾಡಿ ಹಿರಣ್ಯಕಶಿಪವನ್ನು ಸಂಹರಿಸಿದವರು ನರಸಿಂಹ ಅವತಾರಿಯಾದಂತಹ ವಿಷ್ಣು. ಮುಂದೆ 3 ಹೆಜ್ಜೆಗಳಿಂದ ಬಲಿಚಕ್ರವರ್ತಿಯ ಅಹಂಕಾರವನ್ನು ನಿವಾರಿಸಿದವರು ವಾಮನಾವತಾರದಲ್ಲಿ. ಪರಶುರಾಮನ ಅವತಾರದಲ್ಲಿ ಅಧರ್ಮಿಗಳಾದ ಕ್ಷತ್ರಿಯರನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದವರು. ಆದರ್ಶ ಪುತ್ರ, ಪತಿ ಹಾಗೂ ರಾಜನಾಗಿ ಬದುಕಿ ರಾವಣನನ್ನು ಸಂಹರಿಸಿದವರು ಶ್ರೀರಾಮ. ಧರ್ಮದ ಮಾರ್ಗವನ್ನು ತೋರಿಸಿ ಗೋಪಿಕೆಯರೊಂದಿಗೆ ರಾಸಲೀಲೆಯನ್ನು ಆಡಿದಂತಹ ಶ್ರೀಕೃಷ್ಣ ಪರಮಾತ್ಮ. ಹಾಗೆಯೇ 9ನೆಯ ಅವತಾರದಲ್ಲಿ ಬಲರಾಮನಾಗಿ ಕೊನೆಯಲ್ಲಿ ಕಲಿಯುಗದ ಅಂತ್ಯದಲ್ಲಿ ಅವತರಿಸಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸುವ ಭವಿಷ್ಯದ ಅವತಾರವೇ ಕಲ್ಕಿ ಅವತಾರ. ಈ ದಶಾವತಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರಾದಂತಹ ಶ್ರೀಮತಿ ರಕ್ಷಾ ಎಸ್ ಪಾರೆ, ಕುಮಾರಿಯರಾದ ಚೈತ್ರ, ಶರಣ್ಯ ಮಾಳಿಗೆ ಮನೆ, ವಿಧಾತ್ರಿ ಕೆ, ವರ್ಷಾ ರೈ, ಸಂಹಿತಾ ಹೆಬ್ಬಾರ್, ನಿಶಿಕಾ ವಿ ಮತ್ತು ಅನನ್ಯ ಆಚಾರ್. ಈ ಎಲ್ಲ ವಿದ್ಯಾರ್ಥಿನಿಯರು ಮೊನ್ನೆ ಮೇ ತಿಂಗಳಲ್ಲಿ ನಡೆದಂತಹ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳು ನಡೆಸುವಂತಹ ಭರತನಾಟ್ಯದ ಪರೀಕ್ಷೆಯಲ್ಲಿ ಅಂತಿಮ ವಿದ್ವತ್ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿನು. ಇನ್ನೇನು ಬರುವ ತಿಂಗಳಲ್ಲಿ ಅದರ ಫಲಿತಾಂಶಕ್ಕಾಗಿ ಕಾತುರದಿಂದ ಕಾಯ್ತಿರುವಂತಹ ವಿದ್ಯಾರ್ಥಿನಿಯರು ಇದೀಗ ತಮ್ಮ ಮುಂದೆ ವಿಷ್ಣುವಿನ ದಶಾವತಾರಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿದವರು ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿ ನಾಟ್ಯ ವಿದುಷಿ ಕುಮಾರಿ ಛಾಯಶ್ರೀ ಕುಲಾಲ್. ಇದೀಗ ತಮ್ಮ ಮುಂದೆ ದಶಾವತಾರ. ಸಾರಿ ಗರಿ ಸನಿ ಸಾರಿ ಸನಿ ನೀ ಸರಿ ಸಾನಿ ದ ನೀ ಸನಿ ದ ಸಾರಿ ಗರಿ ಸನಿ ಸಾರಿ ಸನಿ ನೀ ಸರಿ ಸಾನಿ ದ ನೀ ಸನಿ ದ ದಾನಿ ಸನಿ ದ ಪದ ನಿ ದ ಪ ಮಮ ಪ ಸನಿ ಸ ಗರಿ ಗ ಮ ಪ ಮ ಗರಿ ಸ ಸರಿ ಗರಿ ಸನಿ ಸರಿ ಸಾನಿ ದ ಪದ ದಾನಿ ಸನಿ ದ ಪದ ನಿ ದ ಪ ಮ ದ ಪ ಪದ ಮ ಪ ಗ ಪ ರಿ ಗ ಸರಿ ಗ ರಿ ಪ ಮ ಪ ಸನಿ ಸ ಗರಿ அலை மேலே பவனகின் மேலே பள்ளி கொண்டாய் ரங்கநாத பார்க்கடல் அலை மேலே பவன
தன்னை தாங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே வானவரும் தானவரும் ஆழியமுதம் கடைந்த மந்தரகிரி தன்னை தாங்கிடவே ஒரு உன்னுடைய ஓடு கொண்ட கூர்மாவதாரணன கோலமுற்றாய் புகழும் ஓங்கிடவே படுபாவி இரண்யாட்சணன் படுபாவி வாயாய் எழுகடலுள் மறைந்த பூதேவியவன் தினரக்ஷகா சகல ஜீவரக்ஷகா தினரக்ஷகா சகல ஜீவரக்ஷகா எனவே மாநிலத்தை தூக்கிய வராக வடிவானவனே மாநிலத்தை தூக்கிய வராக வடிவானவனே எங்கிருக்கிறார் சொல்லடா எங்கிருக்கிறார் என்ற இரண்யன் சொல்லை இடைமறித்தே அவர் பிள்ளை ஹரி எங்கும் இருப்பான் தூணில் இங்கும் இருப்பான் என இயம்பியதால் நேர்ந்த தொல்லை நீங்கவும் பொங்குசின வம்பனது உதவுடலும் தசை திழ்ந்த பொந்தியோடு மணிக்குடலும் உதிரம் சிந்தவே நகம் கொண்டு கீரு நரசிங்கமான அவதாரனே சங்கு சக்கரதாரனே உபகாரனே ஆதாரனே கேட்டு வந்து மண்ணளந்து விண்ணளந்து மாவலி சிரம் அளந்த பாமரனே மூவடி மண் கேட்டு வந்து மண்ணளந்து விண்ணளந்து மாவலி சிரம் அளந்த பாமரனே மூவடி மண் கேட்டு வந்து மண்ணளந்து விண்ணளந்து மாவலி சிரம் அளந்த பாமரனே ஆவியை பறித்ததனால் சூரிய குல வைரியன ஆவியை பறித்ததனால் சூரிய குல வைரியன அமைந்த பரசுராமன் ஆனவனே அமைந்த பரசுராமன் ஆனவனே அமைந்த பரசுராமன் ஆனவனே
தேவர்களின் சிறை மீட்ட ராவணாதி உயிர் மாய்த்த தேவர்களின் சிறை மீட்ட ராவணாதி உயிர் மாய்த்த தசரத ஸ்ரீராம அவதாரனே தசரத ஸ்ரீராம அவதாரனே दशरथ श्रीराम अवतारने दशरथ श्रीराम अवतारने दशरथ श्रीराम अवतारने दशरथ श्रीराम अवतारने உலகிலே உழவோர் புகழும் கலப்பை தன்னை 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 உயர்ந்தனில் தாங்கி நின்ற பலராமனே உயர்ந்தனில் தாங்கி நின்ற பலராமனே உயர்ந்தனில் தாங்கி நின்ற பலராமனே ஓம் நமோ நாராயணாய ஓம் நமோ நாராயணாய ஓம் நமோ நாராயணாய पानी सगरि सनि सानि धनि पमनि पगारि सरि मागरि मपनि मपनि स रि मगरि स पानी सगरि सनि सानि धनि पमनि पगारि सरि मागरि मपनि मपनि स रि मगरि स परि सरि ग पम रि मगरि स गरि नि स गरि रि पद मग मप स प मगरि स रि मपनि स आवडी रोगिणी अष्टमीले भक्तजामने रतिले भवदलितो आवडी रोगिणी अष्टमीले भक्तजामने रतिले भवदलितो ஆயர்பாடி மேவிய யசோதை நந்தலால ஆயர்பாடி மேவிய யசோதை நந்தலால 10000 கோபியர் பரமானந்தலோல 10000 கோபியர் பரமானந்தலோல பூபாரம் தீர்க்க பாரத போர் முடித்த சீலா பூபாரம் தீர்க்க பாரத போர் முடித்த சீலா கோபால கிருஷ்ணனான ஆதிமூல பரிபால ஆவணி ரோகிணி அஷ்டமியிலே சப்தஜாமனே ரத்திலே அவதரித்தோமே ஆவணி ரோகிணி அஷ்டமியிலே சப்தஜாமனே ரத்திலே அவதரித்தோமே ஓம் நமோ நாராயணாய ஓம் நமோ நாராயணாய ஓம் நமோ நாராயணாய பஞ்சபாதகம் வாதுடன் கொடிய வஞ்சகம் மித்ரவேதகம் பஞ்சபாதகம் வாதுடன் கொடிய வஞ்சகம் மித்ரவேதகம் செயகஞ்சிடாதவர் ஆடும் நாடக மேடையாகிய கடையுகம் செயகஞ்சிடாதவர் ஆடும் நாடக மேடையாகிய கடையுகம் அழிக்கவே தர்மம் தழைக்கவே அழிக்கவே தர்மம் தழைக்கவே அழிக்கவே தர்மம் தழைக்கவே அன்பு கொண்ட கலியவதாரம்
కలియవతారం 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 கொண்ட கலியவதாரம் சிங்காரம் தசாவதாரம் நீயே பார்க்கடல் அலை மேலே பாம்பனையும் மேலே பள்ளி கொண்டாய் ரங்கநாதா பதமலர் திழல் தேடி பரவசமோடு பாடி கதி பெறவே ஞானம் நீதா வேதா கடல் அலை மேலே பாம்பனையும் மேலே பள்ளி கொண்டாய் ரங்கநாதா பதமலர் நிழல் தேடி பரவசமோடு பாடி கதி பெறவே ஞானம் நீதா வேதா பாக்கடல் அலை மேலே பாம்பனையும் மேலே பள்ளி கொண்டாய் ரங்கநாதா ஓம் நமோ நாராயணாய ஓம் நமோ நாராயணாய ஓம் நமோ நாராயணாய ஓம் நமோ நாராயணாய ನಮ್ಮ ಸನಾತನ ನಾಟ್ಯಾಲಯದ ಸೀನಿಯರ್ ವಿದ್ಯಾರ್ಥಿನಿಯರ ದಶಾವತಾರದ ಬಳಿಕ ಇದೀಗ ಈ ವೇದಿಕೆಯಲ್ಲಿ ಪ್ರಪ್ರಥಮ ಬಾರಿಗೆ ತಮ್ಮ ನೃತ್ಯ ಹೆಜ್ಜೆಯನ್ನು ಇಡಲಿಕ್ಕಿರುವಂತಹ ಪುಟಾಣಿ ವಿದ್ಯಾರ್ಥಿನಿಯರು ಈ ಬಾರಿಗೆ ಭಾಗ್ಯದ ಲಕ್ಷ್ಮಿ ನೃತ್ಯದ ಮೂಲಕ ತಮ್ಮ ನೃತ್ಯವನ್ನು ಪ್ರಾರಂಭಿಸಲಿದ್ದಾರೆ. ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿರುವಂತಹ ಪುಟಾಣಿಯರು ಯುತಿಕಾ ಅಡ್ಯಂತಾಯ, ಪೂರ್ವಿ, ಪೂರ್ಣ, ಆರಾಧ್ಯ ಆರ್, ಆದ್ಯ ರವಿಕುಮಾರ್, ಪ್ರಣಿಕ್ಯ ಎಸ್, ಆರಾಧ್ಯ ಸುವರ್ಣ, ಶ್ರೇಷ್ಠ, ತನುಶ್ರೀ, ನಿಯತಿ ಪೈ ಮತ್ತು ಸಾಂಚ್ಯ ಇದೀಗ ತಮ್ಮ ಮುಂದೆ ತಮ್ಮ ಪುಟ್ಟ ಹೆಜ್ಜೆಗಳಿಂದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಂಬ ಹಾಡಿಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ನರ್ತಿಸಲಿದ್ದಾರೆ. ದಯವಿಟ್ಟು ಅವರನ್ನು ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಈ ವಿದ್ಯಾರ್ಥಿನಿಯರನ್ನು ತರಬೇತಿಗೊಳಿಸಿದಂತಹ ನಮ್ಮ ವಿದುಷಿ ಕೃಪಾ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೋ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ನಾದವ ತೋರುತ ಹೆಜ್ಜೆಯ ಮೇಲೋ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯತೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನವಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ದೋರೆ ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ದೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯ ಲಕ್ಷ್ಮೀ ಬಾರಮ್ಮ ನವಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರೋ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪೊಕ್ಕಳಿಗೊಂಬೆ ಸತ್ಯವ ತೋರೋ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪೊಕ್ಕಳಿಗೊಂಬೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮ ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪವ ಕಾಲು ಬೆಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪವ ಕಾಲು ಬೆಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ನಗರ ಚೌಕಪುರದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ನಗರ ಚೌಕಪುರದರ ವಿಠಲನ ರಾಣಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನವಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಇಂದಿನ ನೃತ್ಯ ಕಾರ್ಯಕ್ರಮಕ್ಕೆ ಹಿಮ್ಮೇಳದಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಕಲಾವಿದರು ಹಾಡುಗಾರಿಕೆಯಲ್ಲಿ ಶರತ್ ಕುಮಾರ್ ಮಂಗಳೂರು, ಮೃದಂಗ ವಾದನದಲ್ಲಿ ಶ್ರೀಯುತ ರಾಕೇಶ್ ಹೊಸಬೆಟ್ಟು, ಕೊಳಲು ವಾದನದಲ್ಲಿ ಕುಮಾರಿ ಮೇಧಾ ಉಡುಪ ಮಂಗಳೂರು, ಪ್ರಸ್ತುತ ಚೆನ್ನೈಯಲ್ಲಿ ನೆಲೆಸಿರುವಂತಹ ಕಲಾವಿದೆ.
ನಟುವಾಂಗ ಗುರು ವಿದುಷಿ ಶಾರದಾ ಮಣಿಶೇಖರ್. ಪ್ರಸಾದನದಲ್ಲಿ ಸಹಕರಿಸಿದವರು ಶ್ರೀಯುತ ಮಧು ತುಮಿನಾಡ್. ಇದೀಗ ಈ ವೇದಿಕೆಯಲ್ಲಿ ಸನಾತನ ಗುರು ಪರಂಪರೆಯ ಗುರು ಸಂಸ್ಮರಣೆ, ಗುರು ನಮನ ಹಾಗೂ ಗುರು ಪ್ರೇರಣಾ ಕಾರ್ಯಕ್ರಮದೊಂದಿಗೆ ಪುಟ್ಟ ಸಭಾ ಕಾರ್ಯಕ್ರಮವು ನೆರವೇರಲಿದೆ. ಆ ಬಳಿಕ ಮತ್ತೆ ನೃತ್ಯ ಕಾರ್ಯಕ್ರಮವು ಮುಂದುವರಿಯಲಿದೆ. ಮೈಕ್ ತಿಕ್ಕೊಡತ್ತಲ್ಲ ಆ ಕಡೆ ಮೈಕ್ ಉಂಡಕ್ಕೆ ಅಂತ ಇಂದಿನ ಸನಾತನ ಗುರು ಪರಂಪರಾ ಕಾರ್ಯಕ್ರಮದಲ್ಲಿ ಹಿರಿಯ ಗುರುಗಳಾದ ನಾಟ್ಯಾಚಾರ್ಯ ಬಿ ಪ್ರೇಮ್ನಾಥ್ ಇವರ ಸಂಸ್ಮರಣೆಯನ್ನು ನಾವು ಮಾಡಲಿದ್ದೇವೆ. ಅವರ ಪುತ್ರ ನೃತ್ಯ ಗುರು ಸುದರ್ಶನ್ ಸರ್ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆಯೇ ನಮ್ಮ ಗುರು ನಮನವನ್ನು ಸ್ವೀಕರಿಸಲಿರುವಂತಹ ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದಂತಹ ನಮ್ಮ ಮಾರ್ಗದರ್ಶಕರೂ ಆಗಿರುವಂತಹ ಡಾಕ್ಟರ್ ಎಂ ಬಿ ಪುರಾಣಿಕ್ ಸರ್, ಹಾಗೆ ನಮ್ಮ ನಾಟ್ಯಾಲಯದ ವತಿಯಿಂದ ಗುರು ಪ್ರೇರಣಾ ಪುರಸ್ಕಾರವನ್ನು ಪಡೆದಿರುವಂತಹ ನಮ್ಮದೇ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿ, ಪ್ರಸ್ತುತ ನೃತ್ಯ ಗುರುವಾಗಿರುವಂತಹ ಸನಾ ನಾಟ್ಯಾಲಯ ಮಂಗಳೂರು ಮತ್ತು ಬೆಂಗಳೂರು ಇದರ ನೃತ್ಯ ಗುರುವಾದಂತಹ ಶ್ರೀಮತಿ ಸುಮನ್ ರಾಜ್ ಬಾಂದೇಕರ್ ಇವರೆಲ್ಲರನ್ನ ನಮ್ಮ ನಿರ್ದೇಶಕರಾದಂತಹ ಚಂದ್ರಶೇಖರ್ ಶೆಟ್ಟಿ ಅವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹಾಗೆ ನೃತ್ಯ ಗುರುಗಳಾದಂತಹ ಶಾರದಾ ಮಣಿಶೇಖರ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ, ಪ್ರೇಮ್ನಾಥ್ ಸರ್ ಅವರ ಪುತ್ರ ಗುರು ಸುದರ್ಶನ್ ಅವರು ಸಭಾಂಗಣದಲ್ಲಿದ್ದರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅತಿಥಿಗಳೆಲ್ಲರೂ ಗುರುಗಳ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಮರ್ಪಿಸಿ ಆಸೀನರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಜೊತೆಯಾಗಿರುವಂತಹ ನಮ್ಮ ಗುರುಗಳ ಬಹಳ ಆತ್ಮೀಯರಾದಂತಹ ನೃತ್ಯ ಗುರು ರಾಜಶ್ರೀ ಉಳ್ಳಾಲ್ ಅವರು ಸಭೆಯಲ್ಲಿದ್ದಾರೆ. ಅವರು ದಯವಿಟ್ಟು ಗುರುಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಲು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುಷ್ಪಾರ್ಚನೆ ಮಾಡಿಬಿಟ್ಟು ಪುಷ್ಪಾರ್ಚನೆ ಮಾಡಿ ಕೇಳುತ್ತೆ.
ಪ್ರಾಸ್ತಾವಿಕ ನುಡಿಗಳೊಂದಿಗೆ ತಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸನಾತನ ನಾಟ್ಯಾಲಯದ ನಿರ್ದೇಶಕರಾದಂತಹ ಚಂದ್ರಶೇಖರ್ ಶೆಟ್ಟಿ ಅವರು. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಸನಾತನ ನಾಟ್ಯಾಲಯ ಇಂದು ಸನಾತನ ಗುರು ಪರಂಪರ, ಮುಖ್ಯವಾಗಿ ಗುರು ಸಂಸ್ಮರಣೆ, ಗುರು ನಮನ, ಗುರು ಪ್ರೇರಣೆ, ಈ ಮೂರು ವಿಷಯವನ್ನು ನಾವು ತಗೊಳ್ಳೋದು. ಪ್ರತಿ ವರ್ಷಕ್ಕೊಂದು 5-6 ಕಾರ್ಯಕ್ರಮವನ್ನು ಪುರಭವನದಲ್ಲಿ ನಾವು ಆಯೋಜನೆ ಮಾಡ್ತೇವೆ. ಪ್ರತಿ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡತಕ್ಕಂಥ ಚಿಂತನೆಯೊಂದಿಗೆ ಮಕ್ಕಳಿಗೆ ಅವಕಾಶ, ಇದು ನಮ್ಮ ಹುಟ್ಟು ಉದ್ದೇಶ. ಪ್ರತಿ ಕಾರ್ಯಕ್ರಮದಲ್ಲಿ 30-40 ಮಕ್ಕಳು ವೇದಿಕೆಗೆ ಹೋಗ್ತಾರೆ. ಸ್ಕೂಲ್ ಡೇ ಟೈಪ್ ನಾವು ಮಾಡೋದಿಲ್ಲ. ಇವತ್ತಿನ ಕಾರ್ಯಕ್ರಮ ಬಹಳ ಮಹತ್ತರವಾದದ್ದು. ಸನಾತನ ಗುರು ಪರಂಪರೆ. ನಾಳೆ 29ನೇ ತಾರೀಕು ಗುರು ಪೂರ್ಣಿಮೆ. ಅದಕ್ಕೆ ಪೂರಕವಾಗಿರತಕ್ಕಂಥ, ಅದಕ್ಕೆ ಹತ್ತಿರವಿರತಕ್ಕಂಥ ಭಾನುವಾರ ಅಥವಾ ಶನಿವಾರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು. ಇವತ್ತು ಗುರು ಸಂಸ್ಮರಣೆ ಅಂತ ನಾವು ಮಾಡ್ತೇವೆ. ಪ್ರತಿ ವರ್ಷ ಒಂದೊಂದು ಗುರುವಿದ್ದು ಸಂಸ್ಮರಣೆಯನ್ನು ಮಾಡ್ತೇವೆ ನಾವು. ಈ ಸತಿ ನಾವು ನಮಗೆಲ್ಲ ತಿಳಿದಿರುವಂತೆ ಪ್ರೇಮ್ನಾಥ್ ಮಾಸ್ಟರು, ಪಿ ಪ್ರೇಮ್ನಾಥ್ ಅವರು ಊರಷ್ಟೂರಿನಲ್ಲಿ ಲಲಿತ ಕಲಾ ಸದನ ಅಂತ ಸಂಸ್ಥೆ ಇತ್ತು. ಅವರನ್ನು ಆಯ್ಕೆ ಮಾಡಿ ಅವರ ಚಿಂತನೆಯನ್ನು, ಅವರು ಇವತ್ತಿಲ್ಲ ನಮ್ಮೊಟ್ಟಿಗೆ, ಆದರೆ ಅವರು ನೃತ್ಯ ಕ್ಷೇತ್ರಕ್ಕೆ ಬಹಳ ಕೊಡುಗೆಯನ್ನು ನೀಡಿದವರು. ಉಳ್ಳಾಲ್ ಮೋಹನ್ ಕುಮಾರ್ ಮಾಸ್ಟರ್ ವಿಠಲ್ ಇರ್ಬೋದು, ಮುರಳೀಧರ ಅವರ ಸಮಗಾಲಿಕರು. ಅವರ ಮಾಳಿಗೆಯಲ್ಲೇ TR ಕೃಷ್ಣನ್, ಮೃದಂಗ ವಿದ್ವಾನ್ TR ಕೃಷ್ಣನ್ ಅವರ ಮಾಳಿಗೆಯಲ್ಲೇ ಇದ್ದದ್ದು. ತುಂಬ ರೂಪಕಗಳನ್ನೆಲ್ಲ ಸಂಯೋಜನೆ ಮಾಡಿದ್ದಾರೆ ಪ್ರೇಮ್ನಾಥ್ ಮಾಸ್ಟರ್. ಅವರು ಒಂದು ನೆನಪು ಮಾಡತಕ್ಕಂಥ ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದರೊಟ್ಟಿಗೆ ಗುರು ನಮನ, ಅಂದರೆ ಗುರು ಅಂತ ಹೇಳಿದರೆ ಕೇವಲ ಒಂದು ಕಲೆಗೆ ಮೀಸಲಾಗಿಟ್ಟವರನ್ನು ನಾವು ಚಿಂತನೆ ಮಾಡಲಿಲ್ಲ. ಸಂಗೀತ, ನೃತ್ಯ, ಚಿತ್ರಕಲೆ ಅಥವಾ ಇದೆಲ್ಲ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕೂಡ ಅವರು ಕೂಡ ಗುರುವೇ. ಎಲ್ಲ ವಿಷಯದಲ್ಲಿ ಗುರುವನ್ನು ನಾವು ಚಿಂತನೆ ಮಾಡೋದು. ಸೊ ಈ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಒಂದು ಗುರುವನ್ನು ಆಯ್ಕೆ ಮಾಡಿ, ಕಳೆದ ವರ್ಷ ಅನಂತಕೃಷ್ಣ ಭಟ್ರು, PA ಭಟ್ರು, ಅವರು ಕುತ್ತಾರಪದ ಬಾಲ ಸಂಸ್ಕಾರ ಕೇಂದ್ರದ ಬಹಳ ಮುಖ್ಯಸ್ಥರಾಗಿದ್ದು, ಕೆನರಾ ಕಾಲೇಜಿನ ಉಪನ್ಯಾಸಕರಾಗಿದ್ದರು. ಅವರನ್ನು ನಾವು ಗುರು ನಮನ ಮಾಡಿದೆವು. ಈ ಬಾರಿ ನಾವು ಚಿಂತನೆ ಮಾಡಿ ಆಯ್ಕೆ ಮಾಡಿದವರು ಶ್ರೀಯುತ ಪ್ರೊಫೆಸರ್ MB ಪುರಾಣಿಕ್, ಮೂಜೂರು ಭೂ ಅರಹ ಪುರಾಣಿಕರವರು. ನಾವು ಮೊನ್ನೆ ಹೋಗಿ ಕೇಳಿದಾಗ ಅವರು ಒಪ್ಪಲೇ ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಮತ್ತು ಅಮ್ಮನ ಹತ್ರ ಸಹ ರಿಕ್ವೆಸ್ಟ್ ಮಾಡಿದ್ದೆ, ಅಮ್ಮ ದಯವಿಟ್ಟು ಒಪ್ಪಿಸ್ತೀನಿ, ನೀವು ಹೇಳಿ. ಕೊನೆಗೆ ಒಪ್ಪಿದ್ರು. ಅದು ನನ್ನ ಮುಲಾಜಿಗೆ ಒಪ್ಪಿದವರು. ನಿಮ್ಗೆ ಗೊತ್ತಿದೆ, ಪುರಾಣಿಕರು ಒಂದು ರೀತಿಯಲ್ಲಿ ಕೆನರಾ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದರು. ಅದರ ಜೊತೆಗೆ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ಆ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆ ಯಾವ ರೀತಿ ಬೆಳೀತಿದೆ, ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೀತಿದ್ದಾರೆ ಅಲ್ಲಿ. ಅದು ತಲಪಾಡಿಯಲ್ಲಿರ್ಬೋದು, ಇಲ್ಲಿರ್ಬೋದು, ಶುಭೋದಯ ಇರ್ಬೋದು, ಎಲ್ಲದರೆಲ್ಲ ಮುಖ್ಯಸ್ಥರಾಗಿದ್ದುಕೊಂಡು ಬಹಳ ಚಿಂತನೆಯನ್ನು ಮಾಡ್ತಾರೆ ಒಂದು ರೀತಿಯಲ್ಲಿ. ಅದು ಒಬ್ಬ ಅಧ್ಯಾಪಕರಾಗಿ. ಆದರೆ ಅವರು ಇನ್ನೊಂದು ಸಮಾಜಮುಖಿ ಚಿಂತನೆ, ವಿಶ್ವ ಪರಿಷತ್ನಲ್ಲಿ ರಾಜ್ಯಾಧ್ಯಕ್ಷರಾಗಿರ್ಬೋದು, ಗೋವನಿತಾಶ್ರಯ ಟ್ರಸ್ಟ್ ಬಜೀರ್ ಇದರ ಮುಖ್ಯಸ್ಥರಾಗಿದ್ದುಕೊಂಡು ರಾತ್ರಿ ನಿದ್ದೆಲ್ಲ 2 ಗಂಟೆಗೆ ಫೋನ್ ಬರ್ತದೆ, ಇವತ್ತಿಲ್ಲಿ ಗೋವು ಹಿಡಿದಿದ್ದೇವೆ, ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ. ನಮ್ಮ ಯುವಕರು ಫೋನ್ ಪಾಪ ಎದ್ದುಕೊಂಡು ಫೋನ್ನಲ್ಲಿ ಎಲ್ಲ ಸಾಂತ್ವನ ಹೇಳಿ ಹೋಗ್ತಾರೆ. ಇವತ್ತಿಗೂ ಈ ಪ್ರಾಯದಲ್ಲಿ ಕೂಡ ಅವರು ತುಂಬ ಕೆಲಸವನ್ನು ಮಾಡ್ತಾರೆ. ಇದು ನಿಜವಾಗಿ ನಮಗೆ ಅವಕಾಶ. ಇಂಥ ಒಬ್ಬ ಒಂದು ಪುಣ್ಯಾತ್ಮರ ಒಂದು ಗುರುನಮನ ಮಾಡಲಿಕ್ಕೆ ಅವಕಾಶಕ್ಕೆ, ಅದಕ್ಕೋಸ್ಕರ ಇವರನ್ನು ನಾವು ಚಿಂತನೆ ಮಾಡಿದ್ದೇವೆ. ಪ್ರೊಫೆಸರ್ MB ಪುರಾಣಿಕ್ ಇವರನ್ನು ನಾನು ಸ್ವಾಗತಿಸುತ್ತೇನೆ. ದಯವಿಟ್ಟು ನಮ್ಮ ಹಾಡುಗಾರಿಕೆಯಲ್ಲಿ ಭಾಗವಹಿಸಿದ ಶರತ್ ಅವರನ್ನು ಗೌರವಿಸಬೇಕಂತ ವಿನಂತಿಸುತ್ತೇನೆ. ಶರತ್. ಅವರಿಗೆ ಮತ್ತು ಗುರುನಮನ ಮಾಡಲಿಕ್ಕಿದೆ. ಇನ್ನೂರವರು ಸುಮನಾ ಬಾಂದೇಕರ್, ಶಾರದಮಣಿಯವರ ಶಿಷ್ಯೆ. ಬೆಂಗಳೂರಿನಲ್ಲಿ ಮತ್ತು ಇಲ್ಲಿ ಸನಾ ನೃತ್ಯಾಲಯ ಅಂತ ನೃತ್ಯದ ಮೂಲಕ ಇಲ್ಲಿ ಪ್ರತಿ ವಾರ ಬೆಂಗಳೂರಿನಲ್ಲಿ ಬಂದು ಪಾಠ ಮಾಡ್ತಾರೆ. ಅವರ ಜೀವನದಲ್ಲಿ ದೊಡ್ಡ ದುರಂತ ಅವರು ಎದುರಿಸಿದ್ದಾರೆ. 3 ಮಕ್ಕಳು, ಆಕಸ್ಮಿಕವಾಗಿ ಗಂಡ ನಿಧನರಾಗಿದ್ದಾರೆ. ಆದರೆ ಅವರು ಆ ಸಮಯದಲ್ಲಿ ಪಟ್ಟ ಕಷ್ಟ, ಅದೆಲ್ಲ ನಮಗೆ ಪ್ರೇರಣೆ. ನಾನು ಕೆಲವು ಮಕ್ಕಳ ಹತ್ರ ಹೇಳಿಕೊಂಡೆ, ಅದೊಂದು 3-4 ಪ್ಯಾರೆಂಟ್ಸ್ ನಮ್ಮಲ್ಲಿದ್ದಾರೆ. ಎಂಥ ಸಮಸ್ಯೆ ಬಂದರೂ ಎದುರಿಸಿ ಜೀವನವನ್ನು ನಿರ್ವಹಿಸ್ತಕ್ಕಂಥ ಸುಮನಾ ಬಾಂದೇಕರ್ ಈ ಪರಂಪರೆಯನ್ನು ಮುಂದುವರಿಸ್ತಾರೆ. ಯಾವ ಪರಂಪರೆ ಅಂತ ಹೇಳಿದರೆ, ಸುಮಾರು ಒಂದು 25 ಜನ ನಮ್ಮಲ್ಲಿ ಕಲಿತವರು ಈಗ ನೃತ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾರೆ. ಗುರು ಪರಂಪರೆ ಮುಂದುವರಿತದೆ. ಇಲ್ಲಿ ನೃತ್ಯ ಪ್ರೇರಣೆ ಅಂತ ಹೇಳಿದರೆ ಇದೆ, ಇದು ಮುಂದುವರಿಯಬೇಕು.
ಸಂಗೀತ, ನೃತ್ಯ, ಯಕ್ಷಗಾನ, ಭಜನೆ ಎಷ್ಟು ಮುಂದುವರಿತು, ದೇವತಾರಾಧನೆ ನಮಗೆ ಗೊತ್ತಿಲ್ಲದೆ ಆಗುತ್ತೆ. ಇದು ನಾನು ಯಾವಾಗಲೂ ಹೇಳಿಕೊಂಡು, ನಿಮ್ಗೆ ಗೊತ್ತಿಲ್ಲದಾಗೆ ಇವತ್ತು ಇಷ್ಟು ನೃತ್ಯವನ್ನು ನೋಡಿದ್ರಿ, ಎಲ್ಲಿಯಾದರೂ ಕೆಟ್ಟ ಹಾಡುಗಳು ಬರಲಿಲ್ಲ. ನಿಮ್ಗೆ ಗೊತ್ತಿಲ್ಲದಾಗೆ ಎಲ್ಲ ದೇವರ ಹೆಸರುಗಳು ಬಂತು. ದೇವತಾರಾಧನೆ ನೃತ್ಯದ ಮೂಲಕ ಆಗ್ತದೆ. ಈ ಮೂಲಕ ಒಂದು ರೀತಿಯಲ್ಲಿ ಸುಮನಾ ಬಾಂದೇಕರ್ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾರೆ. ಅವರನ್ನು ನಾವು ಗುರು ಪ್ರೇರಣಾ ಒಂದು ಪುರಸ್ಕಾರಕ್ಕೆ ಚಿಂತನೆ ಮಾಡಿದೆವು. ಅವರು ಕೂಡ ಒಪ್ಪಲಿಲ್ಲ. ಬೆಂಗಳೂರಿನಿಂದ ಗಡಿ ಫೋನ್ ಮಾಡಿ ನನಗೆ ಬೇಡ, ನಾನು ಏನು ಮಾಡಲಿಲ್ಲ ಅಂತೇಳಿ. ಲತಾ ಮತ್ತು ಟೀಚರ್ ತುಂಬ ಇನ್ಸಿಸ್ಟ್ ಮಾಡಿ ಒಪ್ಪಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಕೊಳಲಿನಲ್ಲಿ ಭಾಗವಹಿಸಿದ ಮೇಧಾ ಅವರನ್ನು ಗೌರವಿಸಬೇಕು. ಸುದರ್ಶನ್ ಒಂದು ವೇಳೆ ಬಂದಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಇಲ್ಲ ಬಂದಿದ್ದಾರೆ ಸುದರ್ಶನ್ ಬಂದು ಪ್ರೇಮ್ನಾಥ್ ಅವರ ಮಗ ಸುದರ್ಶನ್. ಯಾವುದು ಸುದರ್ಶನ್ ಅವರು ಪ್ರೇಮ್ನಾಥ್ ಮಾಸ್ಟರ್ ಮಗ. ಈಗ ಲಲಿತ ಕಲಾ ತಂದೆಯ ಒಂದು ಸಂಸ್ಥೆಯನ್ನು ಮುಂದುವರಿಸುವವರು. ಬಹಳ ವಿಶೇಷವಾಗಿ ಬಹಳ ಸರಳ ಸಜ್ಜನ ವ್ಯಕ್ತಿ. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅವರನ್ನು ಗೌರವಿಸಬೇಕಂತ ನಮ್ಮ ಸನಾತನ ನಾಟ್ಯ ನಿರ್ದೇಶಕರಾಗಿರತಕ್ಕಂಥ ನಾಗರಾಜ್ ಅವರು, ಶ್ರೀಲತಾ ಟೀಚರ್ ಯಜಮಾನರು ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಶ್ರೀಲತಾ ನಾಗರಾಜ್ ಅವರ ನಾಗರಾಜ್ ಅಂತ ಹೇಳಿದ್ರಿ ಇವರು. ಕ್ಷಮಿಸಿ ಸುಧಾಕರ್ ರಾವ್ ಪೇಜಿ ಅವರವರೇ, ನಿಮಗೆ ಕೋಪ ಎಂಬುದೇ ಇಲ್ಲ. ಇವತ್ತಿನ ಗೌರವಾನ್ವಿತ ಅತಿಥಿ ಸುಧಾಕರ್ ರಾವ್ ಪೇಜಿ ಅವರು. ಕೋಪ ಬರದಂಥ ಒಂದು ವ್ಯಕ್ತಿ ಇದ್ದರೆ ಸುಧಾಕರ್ ರಾವ್ ಪೇಜಿ ಅವರು. ನಾನು ಹಲವಾರು ಘಟನೆಗಳಲ್ಲಿ ನಾನು ಹೇಳೋದು ನಿಮಗೆ ಕೋಪವೇ ಬರುವುದಿಲ್ಲ ಅಂತ. ಯಾಕಂತ ಹೇಳಿದರೆ ಅವರೊಂದು ಎಷ್ಟು ಈ ಮಲ್ಲಿಕಾ ಕಲಾವೃಂದದ ಆಶ್ರಯದಲ್ಲಿ ನಾಳ್ದು ಜನವರಿಯಲ್ಲಿ ಕದ್ರಿ ಉತ್ಸವ ಬರ್ತದೆ. ಸಾವಿರಾರು ಮಕ್ಕಳು ಅವರು ಫೋನ್ ಮಾಡ್ತಾ ಇರ್ತಾರೆ. ಸಾವಿರಾರು ಮಕ್ಕಳಿಗೆ ಅವಕಾಶನ ಕೊಡ್ತಾರೆ. ಯಾವ ರೀತಿ ಆ ಇನ್ವಿಟೇಷನ್ ನೀವು ಮ್ಯಾನೇಜ್ ಮಾಡ್ತೀರಿ ಅಂತ ನನಗೊಂದು ಸಮಯ ಕೊಟ್ಟರೆ ರಿಕ್ವೆಸ್ಟ್ ಮಾಡಲಿಕ್ಕೆ ಬೇಜಾರಾಗೋದು. ಸುಧಾಕರ್ ರಾವ್ ಹತ್ರ ಹೇಗೆ ಹೇಳುವುದು ಅಂತ. ಆದರೂ ನಗಡಿಕೊಂಡೇ ಮಾಡ್ತಾರೆ. ಅವರು ವಿದ್ಯಾದಾಯಿನಿ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದರು. ಪ್ರಸ್ತುತ PRO ಆಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ. ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆಯ ಒಬ್ಬ ನಿರ್ದೇಶಕರಾಗಿ ಕೂಡ ಇದ್ದಾರೆ, ಟ್ರಸ್ಟ್ ಕೂಡ ಆಗಿದ್ದಾರೆ. ಮಾತ್ರವಲ್ಲ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸುಧಾಕರ್ ರಾವ್ ಪೇಜಿ ಅವರಿದ್ದಾರೆ. ಸುಧಾಕರ್ ರಾವ್ ಪೇಜಿ ಅವರು ಇದ್ದರೆ ಅಲ್ಲಿ ಧೈರ್ಯ, ಅದು ಹೇಗಾದರೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾರೆ. ಎಷ್ಟೇ ಕೆಲವರು ಬೈದದ್ದು ಅವ್ರಿಗೆ ಕೋಪ ಇರುವುದಿಲ್ಲ ಅಂತ ಒಂದು ಸರಳ ಸಜ್ಜನಿಕೆ. ಮತ್ತು ಯಾವುದೇ ಬ್ರಹ್ಮಕಲಶ ಇರಲಿ, ಯಾವುದೇ ಇರಲಿ, ಯಾವುದೇ ಧಾರ್ಮಿಕ ಚಿಂತನೆ ಇರಲಿ, ನಮಗೆ ಏನಾದರೂ ಸಮಸ್ಯೆ ಬಂದರೆ ಸುಧಾಕರ್ ರಾವ್ ಪೇಜಿ ಅವರ ಈ ವಿಚಾರವನ್ನು ತಿಳಿಸದೆ ಸರಿಯಾದ ಮಾರ್ಗದರ್ಶನ ನೀಡ್ತಾರೆ. ಎಲ್ಲ ಮಠಾಧಿಪತಿಗಳ ಸಂಪರ್ಕ, ಎಲ್ಲ ವಿಷಯದಲ್ಲಿಯೂ ನಮಗೆ ಒಬ್ಬರು ನಿಜವಾಗಿ ಒಂದು ಅರ್ಹ ವ್ಯಕ್ತಿ ಇದೆ, ಸುಧಾಕರ್ ರಾವ್ ಪೇಜಿ ಅವರು. ನಿಮ್ಮನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಸುಧಾಕರ್ ರಾವ್ ಪೇಜಿ ಅವರನ್ನು ರಾಕೇಶ್ ಮೃದಂಗದವರು, ರಾಕೇಶ್ ಅವರು ನಿಮ್ಮದೇ ಸ್ಟಾಫ್ ಅವರು. ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ. ಮಕ್ಕಳಿಗೆ ನಾವು ಯಾವಾಗಲೂ ಸಂದೇಶವನ್ನು ಕೊಡತಕ್ಕಂಥ, ಈಗ ಹಾಲ್ ಟಿಕೆಟ್ ಇದು ಮಾರ್ಕ್ ಕಾರ್ಡ್ ಬಂದ ಕೂಡಲೇ ನೃತ್ಯ ಪ್ರೇರಣಾ ಅಂತ ಮಾಡ್ತೇವೆ. ಹೇಗೆ ಲಾಸ್ಟ್ ಕೊನೆಯ ದಶಾವತಾರ ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೊಡುವಂಥ ಕಾರ್ಯಕ್ರಮ ಮಾಡ್ತೇವೆ. ಯಾಕೆಂದರೆ ಮುಂದಿನ ಮಕ್ಕಳಿಗೆ ಒಂದು ಪ್ರೇರಣೆ ಆಗಲಿ ಅಂತ ನನ್ನ ಒಟ್ಟು ಉದ್ದೇಶ. ನಾಳೆ ನಮ್ಮ ಮನೆಯಲ್ಲಿ ಸುಮಾರು 40 ವಿದ್ಯಾರ್ಥಿಗಳು, ಸೀನಿಯರ್ ಪರೀಕ್ಷೆ ಆದ ವಿದ್ಯಾರ್ಥಿಗಳು ತಮ್ಮ ತಾಯಂದಿರ ಪಾದಪೂಜೆಯನ್ನು ಮಾಡ್ತಾರೆ, ಮಾತೃವಂದನ. ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಸಂಸ್ಕಾರಯುತ ಚಿಂತನೆಯಲ್ಲಿ ನಮ್ಮ ಕಾರ್ಯಕ್ರಮಗಳು ಆಯೋಜನೆ ಆಗಿರುತ್ತೆ. ಈ ಫೋಟೋ ಯಾಕೆ ತೆಗೆದುತ್ತೆ, ಇಲ್ಲಿ ಕೆಲವರು ನಮಗೂ ಈ ವೇದಿಕೆಯಲ್ಲಿ ಪಟ ತೆಗೆಯುವಂಥ ಅವಕಾಶ ಸಿಗಲಿ ಅಂತ ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗಲಿ. ಮತ್ತೊಮ್ಮೆ ಬಂದಂಥ ತುಂಬ ನೃತ್ಯಗುರುಗಳು ಕೆಲವರಿದ್ದಾರೆ. ರಾಜಶ್ರೀ ಅವರ ಉಲ್ಲೇಖ, ವೈಯಕ್ತಿಕವಾಗಿ ಯಾರ ಹೆಸರನ್ನು ನಾನು ಉಲ್ಲೇಖ ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸಿ. ಸುಮನನ ಮನೆಯವರು, ಸುಧಾಕರ್ ರಾವ್ ಪೇಜಿ ಅವರ ಅಣ್ಣ ಪ್ರಭಾಕರ್ ರಾವ್ ಪೇಜಿ ಅವರು, ತುಂಬ ಜನ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಿಸ್ತೇನೆ. V4 ನಮ್ಮ ಕುಳ್ಳದ ಮೂಲಕ ಲಕ್ಷಾಂತರ ಜನ ಭಾರತದಾದ್ಯಂತ ಮಾತ್ರ ವಿದೇಶದಲ್ಲಿ ಕೂಡ ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ.
ನಾನೊಂದು ಇಂದಿನ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿರುವಂತಹ ಮಲ್ಲಿಕಾ ಕಲಾವೃಂದ ಇದರ ಕಾರ್ಯಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಶ್ರೀ ಸುಧಾಕರ್ ರಾವ್ ಪೇಜ್ ಅವರು ಗುರುಗಳ ಸಂಸ್ಮರಣೆಯೊಂದಿಗೆ ಗುರು ನಮನ ಸ್ವೀಕರಿಸಲಿರುವಂತಹ ಪುರಾಣಿಕ ಸರ್ ಇವರ ವಿಷಯವಾಗಿಯೂ ಕೂಡ ತಮ್ಮ ಮಾತಿನ ಮೂಲಕ ತಮಗೆಲ್ಲರಿಗೂ ತಿಳಿಯಪಡಿಸಲಿದ್ದಾರೆ. ನಮಸ್ತೆ. ಈ ಜಗತ್ತಿನಲ್ಲಿ ಮಣ್ಣಲ್ಲಿ ಬೆಳೆದಂಥ ಬೆಳೆಯನ್ನು ತಿಂದು ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ 4 ದಿವಸದ ಬದುಕಿನಲ್ಲಿ ನಾವು ಹೇಗೆ ನಮ್ಮ ಜೀವನವನ್ನು ಮೂಡಿಸಬೇಕು, ಚಿತ್ರಿಸ್ಕೊಳ್ಬೇಕು ಅಂತ ತುಂಬ ವಿಷಯದ ಬಗ್ಗೆ ಒಂದು ಕೊಂಡಿಯಲ್ಲಿ ವಿಚಾರಗಳನ್ನು ಧಾರೆಯನ್ನು ನಮ್ಮ ಮುಂದೆ ನೀಡಿದ್ದಾರೆ. ಅಂತಹ ಒಂದು ಪರಿಕಲ್ಪನೆಯಲ್ಲಿ ಗುರು ಪರಂಪರೆ ಕೂಡ ಒಂದು ಪ್ರಮುಖ ಸ್ಥಾನ, ಪ್ರಾಧಾನ್ಯತೆಯನ್ನು ಪಡೆದಿದೆ. ಇವತ್ತು ನಾವು ಹೇಗಿರಬೇಕು ಅಂತ ಒಂದು ಸಲ ನಮಗೆ ನಾವು ಗೊಂದಲಕ್ಕೆ ಸಿಕ್ಕಿಕೊಳ್ತೇವೆ. ಆ ಗೊಂದಲ ನಿವಾರಣೆಗೆ ಸ್ವಲ್ಪ ನಾವು ಹಿಮ್ಮುಖವಾಗಿ
ಹಿಂದೆ ಆದಂಥ ವಿಚಾರಗಳನ್ನು ಗಮನಿಸಿದರೆ ನಮಗೆ ಬಲ ಮತ್ತು ಪುಷ್ಟಿ ಬರ್ತದೆ. ಸನಾತನ ನಾಟ್ಯಾಲಯ ಈ ಕೆಲಸ ಮಾಡ್ತಾ ಇದೆ, ಕಳೆದ ದಶಕಗಳಿಂದ ಈ ಕೆಲಸಗಳನ್ನು ಮಾಡ್ತಾ ಇದೆ. ಗುರು ನಮನ ಇದು ಬಹಳ ಪ್ರಾಮುಖ್ಯವಾಗಿ ನಮಗೆ ಆಧಾರವಾಗಿರುವಂಥ ಒಂದು ನಮ್ಮ ಜೀವನದ ಅಂಶ. ಗುರು ಸಂಸ್ಮರಣೆ, ನೆನಪು ಮಾಡಿಕೊಡೋದು. ಇವತ್ತು ಮರವನ್ನು ಬೆಳೆದು ಹಣ್ಣುಗಳು ತಿನ್ನುವಾಗ ಯಾರು ಬೀಜವನ್ನು ನೆನಪಿಸಿಕೊಳ್ಳುವುದೇ ಇಲ್ಲ. ಅದು ಆಶ್ರಯ ಕೊಟ್ಟು ಎಷ್ಟೋ ಪ್ರಾಣಿ ಸಂಕುಲಕ್ಕೆ ನಮಗೆ ಸಹಕಾರಿಯಾಗ್ತಾ ಇರ್ತದೆ. ಆದರೆ ಮೂಲ ಅದಕ್ಕೆ ಹಾಗೆ ಆಗುವಂತಹ ಒಂದು ಭಗವಂತನ ಧ್ಯಾನವನ್ನು ಅಥವಾ ಪ್ರಕೃತಿಯ ಧ್ಯಾನವನ್ನು ನಾವು ನೆನಪಿಸಿಕೊಳ್ಳುವುದೇ ಇಲ್ಲ. ಅಂತಹ ಗುರು ಸಂಸ್ಮರಣೆ ಕೂಡ ಇವತ್ತು ಅತಿ ಅಗತ್ಯವಾದ. ಮತ್ತು ಗುರು ಪೂಜೆಗಳು ಈಗ ಬರುವ ನಾಡ್ದು ಆಟಿ ತಿಂಗಳು ಬಹಳ ವಿಶೇಷವಾದ ತಿಂಗಳು. ನಾವು ಆಷಾಢ ಅಂತ ಹೇಳ್ಬೋದು, ಆಟಿ ಅಂತ ಹೇಳ್ಬೋದು. ಅಂತ ಆಟಿಯಲ್ಲಿ 32 ದಿನ. ಈ 12 ತಿಂಗಳಲ್ಲಿ ಇಷ್ಟು ದೊಡ್ಡ ದಿನ ಇರುವಂಥ ತಿಂಗಳೇ ಇಲ್ಲ ಈ ವರ್ಷ. ಈ ಆಟಿ ತಿಂಗಳಲ್ಲಿ ಬರುವಂಥ ಆಟಿ ಹುಣ್ಣಿಮೆಗೆ ನಾವು ವ್ಯಾಸ ಪೂಜೆ ಅಂತ ಕರೀತೇವೆ. ಗುರು ನಮನವನ್ನು ಮಾಡಬೇಕು. ಯಾವ ಗುರುಗಳಂದರೆ ಹೇಗೆ, ಇವತ್ತು ಅದರ ಅಪಮೌಲ್ಯ ಉಂಟು. ಶಿಕ್ಷಕರ ದಿನಾಚರಣೆ ಅಂತ ಹೇಳ್ತಾರೆ. ಶಿಕ್ಷಕರ ದಿನಾಚರಣೆ ನಿಜವಾಗಿ ಸಲ್ಲದು, ಅಧ್ಯಾಪಕರ ದಿನಾಚರಣೆ ಅಂತಲೇ ಆಗಬೇಕಿತ್ತು. ಅದು ಮತ್ತೆ ಹೇಗೋ ಬದಲಾವಣೆ ಆಗಿದೆ. ಯಾಕಂದರೆ ಅದರಲ್ಲಿ ಮೂಲ ಇದೆ, ಅದರಲ್ಲಿ ಸಾರ ಇದೆ. ಅಧ್ಯಾಪಕರಲ್ಲಿ ಆ ಸಾರ ಇದೆ. ಅಂತಹ ಸಾರವನ್ನು ಬಹಳಷ್ಟು ಮಾಡಿ ಜನರಿಗೆ ಒಳಿತನ್ನು ಕೊಡುವಂಥ ಒಂದು ಬೃಹತ್ ಶಕ್ತಿ ಅಂದರೆ ಅದು ಗುರು. ಅಂತಹ ಗುರು ಸಂಸ್ಮರಣೆ ಇವತ್ತು ಸನಾತನ ಮಾಡ್ತಾ ಇದೆ. ಶಾರದಕ್ಕನ ನಾವು ನೋಡಿಕೊಂಡು ಎದುರಲ್ಲಿ ಕೂತ್ಕೊಂಡಿದ್ದೇವೆ. ಶಾರದಕ್ಕ ಕೂತ್ಕೊಂಡವರು ಒಂದು ಚೂರು ಅಚಲ ವಿಚಲನ ಆಗಲಿಲ್ಲ. ಅಷ್ಟು ಸ್ಥಿರವಾಗಿ ಕೂತ್ಕೊಂಡಿದ್ದಾರೆ. 4-6 ಪದ್ಯಗಳಾಯ್ತು ಇಲ್ಲಿ ಎಲ್ಲದರಲ್ಲಿ ಕೂಡ. ಯಾಕೆ ಹಾಗೆ ಆಯ್ತಂದರೆ ಅವರಷ್ಟು ಮಗ್ನರಾಗಿದ್ದಾರೆ ಮತ್ತು ಅವರು ಹಿಂದಿನ ಪರಂಪರೆಯನ್ನು ಅವರು ಉಳಿಸಿಕೊಳ್ಳಲಿಕ್ಕೆ ಇನ್ನಷ್ಟು ಬಯಕೆಯಲ್ಲಿದೆ. ನಂಗೆ ತುಂಬ ಸಂತೋಷ ಆಗ್ತದೆ. ಚಂದ್ರಶೇಖರ್ ಶೆಟ್ಟಿ ಅವರದು ಒಳ್ಳೆಯ ಹುಡುಗ, ಶರತ್ ಚಿಕ್ಕ ಹುಡುಗ ಹಾಡ್ತಾ ಇದ್ದ. ಇವತ್ತು ಎಷ್ಟು ಪ್ರಬುದ್ಧರಾಗಿ ನಮ್ಮ ಮುಂದೆ ನೀಡಿದ್ದಾರೆ. ಮೇಧಾ ಚೆನ್ನಾಗಿ ಹಾಡ್ತಾ ಇದ್ಲು, ಒಳ್ಳೆಯ ಕೊಳಲನ್ನು. ರಾಕೇಶ್ ತಂದೆ ಸ್ಟೂಡೆಂಟರು ಚೆನ್ನಾಗಿ ನುಡಿಸಿದ್ದಾರೆ. ಇದೆಲ್ಲ ಒಂದು ಪದ್ಧತಿ. ಅನುಷ್ಠಾನ ಮಾಡಿಕೊಳ್ಳೋದು, ಮೈಗೂಡಿಸಿಕೊಳ್ಳೋದು ಬಹಳ ಆಗತ್ತೆ. ಅದಕ್ಕೆ 3 ಜನ ಪ್ರಮುಖ ಸ್ಥಾನದಲ್ಲಿ ಇರ್ತಾರೆ. ಒಂದು ತಾಯಿ, ಮೊದಲ ಗುರು, ಮತ್ತು ಆಹಾರ ಕೊಟ್ಟು ಸಾಕಿ ಸಲಹಿದ ತಂದೆ ಪ್ರಥಮ ಗುರು, ಮತ್ತು ಪುಷ್ಟಿಯನ್ನು ಕೊಟ್ಟವರು, ಜ್ಞಾನಾರ್ಜನೆಯನ್ನು ಮಾಡಿದಂಥ ಗುರುಗಳು. ಅಂಥವರ ಸಂಸ್ಮರಣೆಯನ್ನು ಮಾಡುವುದು ನಮಗೆ ಜೀವನದಲ್ಲಿ ಅತಿ ಯುಕ್ತವಾದಂಥ. ಅಂತಹ ಕೆಲಸವನ್ನು ಮಾಡುವವರು ಕೂಡ ಬಹಳ ಪ್ರಮುಖರಾದವರು, ನಮ್ಮ ಸಮಾಜದಲ್ಲಿ ಬೇಕಾದವರು. ಇವತ್ತು ಪ್ರೇಮನಾಥ್ ಮಾಸ್ಟರ್ ಮಾಡಿದರು, ನನಗೆ ತುಂಬ ಸಂತೋಷ ಆಗ್ತದೆ. ನಾನು ಚಿಕ್ಕದಿರುವಾಗ ತುಂಬ ಒಡನಾಟದಲ್ಲಿ ಇದ್ದವರು. ಉರ್ವ ಸ್ಟೋರ್ನಲ್ಲಿ ಬಸ್ ಸ್ಟ್ಯಾಂಡಿಗೆ ಕಾಯುವವರು ನಿಜವಾಗಿ ಪುಣ್ಯವಂತರು. ಯಾಕಂದರೆ ಅವರ ತಲೆ ಮೇಲೆ ಸಂಗೀತದ ಪರಿಮಳ ಚೆನ್ನಾಗಿ ಬೀರಿಸಿದವರು ನಮ್ಮ ಪ್ರೇಮನಾಥ್ ಮಾಸ್ಟರ್. TR ಕೃಷ್ಣನ ಕಂಜೀರ ಅಂತ ಹೇಳಿದ ಕೂಡ TR ಕೃಷ್ಣ ನೆನಪಾಗ್ತಾಯಿತ್ತು. ಹಾಗೇನೋ ಅಂದ್ಕೊಂಡು ಆಗ ಇಷ್ಟು ನಾಟ್ಯಕ್ಕೆ ಪ್ರಭಾವವಾಗಿ ಹೆತ್ತವರು ಬರ್ತಿರಲಿಲ್ಲ. ಅವ್ರು ಹೇಳ್ತಾ ಇದ್ರು, ನಾನು ಅವರ ಅಭಿನಂದನೆ ಮಾಡಿದ್ದೇನೆ. ಆಗ ಅವ್ರ ಹತ್ರ ನಾನು ಸಂವಾದ ಮಾಡಿಕೊಂಡಿದ್ದೆ. ಮಾಸ್ಟರ್ ವಿಠಲರ ಹತ್ರ, ಮುರಳೀಧರ್ ಮಾಸ್ಟರ್ ಹತ್ರ. ಮುರಳೀಧರ್ ಮಾಸ್ಟರ್ ಮಲ್ಲಿಕಾದ ಚಿತ್ರ ಮಾಡಿದವರು. ಆನಂತರ US ಕೃಷ್ಣಯ್ಯರ ಹತ್ರ, ಆಗಿನ ರಾಜನ್ ನಾಯರ್ ಹತ್ರ, ಆಮೇಲೆ ಗೋಪಾಲಕೃಷ್ಣಯ್ಯರ ಹತ್ರ. ಇವತ್ತಲ್ಲಿ ಹೇಳ್ತಾ ಇದ್ದೆ, ಗೋಪಾಲಕೃಷ್ಣಯ್ಯರಾದರೂ ಹೇಳ್ತಿರ್ಲಿಲ್ಲ, ಮಕ್ಕಳು ಬರ್ತಾ ಇದ್ರು ಅಂತಂದರು. ಆದರೆ ನಾಟ್ಯಕ್ಕೆ ಬರ್ತಾ ಇರಲಿಲ್ಲ. ಹೆಣ್ಮಕ್ಕಳಂತೂ ಬರ್ತಾನೇ ಇರಲಿಲ್ಲ. ಎಷ್ಟೆಷ್ಟೋ ಕಷ್ಟಪಟ್ಟು ನಾವು ಮಕ್ಕಳನ್ನು ತರ್ತಾ ಇದ್ದೆವು. ಪ್ರೇಮನಾಥ್ ಮಾಸ್ಟರ್ ಒಂದು ಸ್ಟೂಡೆಂಟ್ಸ್ ಶೇಣವರದ್ದು ಅರಂಗೇಟ್ರ ಆಗುವಾಗ ಅವರು ಚೆನ್ನಾಗಿ ತನ್ನ ಕಷ್ಟ ಸುಖಗಳನ್ನು ಚೆನ್ನಾಗಿ ಹೇಳಿದರು. 4 ಮಕ್ಕಳು ಅವರಿಗೆ, 2 ಗಂಡು 2 ಹೆಣ್ಣು. ಸುದರ್ಶನ್ ಅವರ ಅಂಗಡಿಯನ್ನು ಉದ್ಘಾಟನೆಗೆ ನಾನೇ ಹೋಗಿದ್ದೆ. ಅವರು ಕದ್ರಿಯಲ್ಲಿ ಇಂಜಿನಿಯರ್ ಆಗಿದ್ದರು. ಅವರ ಅಕ್ಕ ಅವರು ಮತ್ತೊಬ್ಬಳು ನಮ್ಮಲ್ಲಿ ಟೀಚರ್ ಆಗಿ ನಾನೇ ಸೇರಿಸ್ಕೊಂಡಿದ್ದೆ. ಆನಂತರ ನಾಟ್ಯದ ಮೂಲಕ ಒಂದು 5 ನಿಮಿಷದಲ್ಲಿ ಏನಾದರೂ ಎಲ್ಲವನ್ನು ತಂದು ತೋರಿಸ್ಬೋದಾ ಅಂತ ಇವರ ಪ್ರೇಮನಾಥ್ ಮಾಸ್ಟರ್ ಮಗಳು 5 ನಿಮಿಷದೆಲ್ಲವನ್ನು ತರಬೇಕು, ಕ್ರೋಢೀಕರಿಸಿ ಸಾಂದ್ರೀಕರಿಸಿ ಅಷ್ಟು ಸುಲಭ ಇಲ್ಲ. ಇವತ್ತು ದಶಾವತಾರ ಬಹಳ ಚೆನ್ನಾಗಿ ಮೂಡಿಸಿದ್ದಾರೆ. ಆ ಮಕ್ಕಳು ಅದನ್ನು ತರಬೇಕು ಅಂತಾದರೆ ಅಷ್ಟು ಹಿಂದಿನವರ ಆಶೀರ್ವಾದ ಬೇಕು. ಹಾಗೆ ಆ ಪ್ರೇಮನಾಥ್ ಮಾಸ್ಟರು ತಯಾರು ಮಾಡ್ತಾಯಿದ್ರು. ಒಳ್ಳೆಯ ಮಕ್ಕಳನ್ನು ತಯಾರು ಮಾಡಿದ್ದಾರೆ. 4 ಒಳ್ಳೆಯವರಿದ್ದಾಗ. ಇವತ್ತು ಸುನಾ ನಮ್ಮ ಬಾಂದೇರ್ಕರ್ ಅವರಿದ್ದಾರೆ, ನಮ್ಮ ಮಂಗಳೂರು. ಅವರ ಪಟ್ಟ ಕಷ್ಟ ಈಗ ಹೇಳಿದರು ಚಂದ್ರಶೇಖರ್ ಅವರು. ಆದರೂ ಒಂದು ಸಂತೋಷ ಆಗ್ತದೆ. ಅವರು ಆ 3 ಮಕ್ಕಳಿಗೂ ತಾಯಿಯು 3 ಮಕ್ಕಳಿಗೂ ತಂದೆ ಅವರೇ.
ಎರಡು ಹೆಗಲಲ್ಲಿ ಒಂದು ಇದು ಹಿಂದೆ ಹಾಕ್ಕೊಂಡು ವಾರಕ್ಕೊಮ್ಮೆ ನೋಡಿ, ಇಲ್ಲಿಂದ ಕೆಲಸಕ್ಕೆ ಬೆಂಗಳೂರಿಗೆ ಹೋಗೋರು ಎಷ್ಟೋ ಮಕ್ಕಳಿದ್ದಾರೆ, ಅವರು ಅಲ್ಲಿ ಬೆಂಗಳೂರಿನ ಇಲ್ಲಿಗೆ ಬಂದು ಪಾಠ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಈ ಪ್ರಾಯದಲ್ಲಿ ಕೂಡ. ಅಂದರೆ ಈ ಥರದ ಒಂದು ಕೊಂಡಿಯನ್ನು ಪರಂಪರೆಯನ್ನು ಬೆಳೆಸ್ಕೊಳ್ಬೇಕೆಂಬ ಒಂದು ಇರಾದೆ, ಆ ಮುತುವರ್ಜಿ ಗುರುಗಳಿಗೆ ಇದ್ದಾಗ ಮತ್ತು ಗುರುಗಳ ಅದನ್ನು ಸಮಾಜಕ್ಕೆ ನೀಡಿದಾಗ, ಒಳ್ಳೆಯ ವ್ಯಕ್ತಿಗಳದನ್ನು ಸ್ವೀಕಾರ ಮಾಡಿದಾಗ ನಮ್ಮ ದೇಶಕ್ಕೆ ದೊಡ್ಡ ಸೊತ್ತಾಗ್ತಾರೆ. ಇದು ರಾಷ್ಟ್ರ ಕಟ್ಟುವ ಕೆಲಸ ಸನಾತನ ನಾಟ್ಯಾಲಯ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹಲವಾರು ಜನರನ್ನು ಕರೆಸಿದ್ದಾರೆ. ನಾನು ಹಿಂದಿನ ಎಲ್ಲ ಕಾರ್ಯಕ್ರಮ ಅಂತ ಹೇಳಿದರು, ಅವರು 1 ತಿಂಗಳ ಮೊದಲೇ ಶೇಖರ್ ಹೇಳಿದರು, ನೀವು 25ಕ್ಕೆ ಬರೆದಿಟ್ಕೊಳ್ಬೇಕು ಅಂತ. ನಾನು ಹೇಳಿದೆ, ನಿಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಬರ್ತಾ ಇದ್ದೇನೆ ಅಲ್ಲ, ಅದು ಬರೆದಿಟ್ಕೊಳ್ಳೋದು ಅಂತ ಯಾಕೆ ಇಲ್ಲ, ಅದೊಂದು ಭಾಳ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್ ಅಂದರೆ, ನೀವು ಒಂದು ಅಧ್ಯಾಪಕರಾಗಿದ್ದ ಕಾರಣ ಮತ್ತು ನನಗೂ ಒಂದು ಬಾಂಧವ್ಯ ಇದೆ. ನಮ್ಮ ಮಲ್ಲಿಕಾ ಕಲಾ ದೊಡ್ಡ ಸೊತ್ತಿದ್ದದಲ್ಲ, ಅಲ್ಲಿ ಎಲ್ಲರನ್ನು ಕೂರಿಸಿ ಎಲ್ಲರನ್ನು ಅಭಿನಂದಿಸಿ ಎಲ್ಲರನ್ನು ಕಾರ್ಯಕ್ರಮ ಸಂಯೋಜಿಸುವಾಗ ಇವರು ದೊಡ್ಡ ಕೊಡುಗೆ ಕೊಟ್ಟರು. ನನ್ನ ಮಕ್ಕಳ ಎಲ್ಲ ಕಾರ್ಯಕ್ರಮವನ್ನು ಉಚಿತವಾಗಿ ದೇವರ ಸೇವೆಯಾಗಿ ಮಾಡ್ತೇವೆ ಅಂತ. ಶಾರದಕ್ಕ ಇವತ್ತು ಸೀನಿಯರ್ ನಮ್ಮ ಈ ಪರಿಸರದಲ್ಲಿ. ಅವರು ಇವತ್ತು ಒಂದು 10-70 ಮಕ್ಕಳನ್ನು ಕರ್ಕೊಂಡು ಬಂದು ನಾಟ್ಯ ಮಾಡಿ ಭಗವಂತನ ಸೇವೆ ಮಾಡುವಂಥ ಒಂದು ಗುರು ವ್ಯವಸ್ಥೆಯನ್ನು ಪರಂಪರೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಒಂದು ಪ್ರಮುಖ ಎಲ್ಲರಿಗೂ ಬೇಕಾಗುವ ಎಲ್ಲರಿಗೂ ಹಿತವನ್ನು ಕೊಟ್ಟವರು ಯಾರಿದ್ದಾರೆ ಅಂತ ನೋಡಿದರು. MB ಪುರಾಣಿಕ್ ಸರನ್ನು ಗುರು ನಮನ ಮಾಡ್ತೀವಿ ಇವತ್ತು ಅಂತ ಅಂದರು. ಇವತ್ತು ಗುರು ಪೂಜೆಯಾಗಿ ಸ್ವೀಕಾರ ಮಾಡಿಕೊಳ್ಳಿಕ್ಕಿದ್ದಾರೆ ಅಂತ. ಹೇಳಿದವರು ಒಪ್ಪುದೇ ಭಾಳ ಕಷ್ಟ ಅಂತ. ಇಲ್ಲ, ಹೇಗಾದರೂ ಒಪ್ಪಿಸ್ಕೊಳ್ತೇವೆ ಅಂತ. MB ಪುರಾಣಿಕರು ಭೂವರಹ ಜಯಂತಿದಂದು ಜನಿಸಿದವರು. ಹಾಗಾದರೆ ಮಜೂರು ಭೂವರಹ ಪುರಾಣಿಕರು. ಅವರು ಪುರಾಣಿಕರಲ್ಲ, ಅಂದರೆ ಕತೆ ಹೇಳುವಂಥ ಜನಲ್ಲ, ಅದು ಪರಂಪರೆಯಾಗಿ ಬಂದದ್ದು. ಆದರೆ ಜನರು ಅವರು ಮಾಡಿದ ಕೆಲಸವನ್ನು ಕಂಡು ಇವತ್ತು ಅವರನ್ನು ಹೇಗೆ ಅಂತಾರೆ ಗೊತ್ತಾ, ಮಾನವ ಬಂಧು ಪುರಾಣಿಕರು ಅಂತ ಕರೀತಾರೆ. ಅವರ ಕೆಲಸ ಕಾರ್ಯಗಳು ಹಾಗೆ ಉಂಟು. ಅಷ್ಟು ಮನುಷ್ಯನಿಗೆ ಪ್ರೀತಿಪಾತ್ರವಾದಂಥ ಕೆಲಸ ಕಾರ್ಯಗಳನ್ನು ಅವರು ಒಳ್ಳೆ ಶಿಸ್ತಿಗೆ ಇನ್ನೊಂದು ಹೆಸರು ಕೊಡ್ಬೋದು. ಅಷ್ಟು ಶಿಸ್ತು ನಾವು ತಾನು ಇಟ್ಟುಕೊಂಡು ಸಮಾಜಕ್ಕೆ ನೀಡಿಕೊಂಡು ಬಂದಿದ್ದಾರೆ. ಅವರೊಬ್ಬರ ಅಧ್ಯಾಪಕರಾಗಿ ಬೇರೆ ಬೇರೆ ಕಡೆ ಪ್ರಾಧ್ಯಾಪಕರಾಗಿ, ಕೆನರಾ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರುವಾಗ ಏರ್ಫೋರ್ಸು ಅದು ಅಲ್ಲಿ ಒಂದೇ ಯೂನಿಟ್ ಇದ್ದದ್ದು. ಆವಾಗೆ ಅದರಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನು ಮಾಡಿ ಅದರಲ್ಲಿಯೂ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಎಲ್ಲಿಯೂ ಪ್ರಚಾರಿಸಲಿಲ್ಲ, ಎಲ್ಲಿಯೂ ಪ್ರಚಾರ ಕೊಡಲಿಲ್ಲ. ಸ್ಟೇಟ್ ಅವಾರ್ಡ್ ಅಲ್ಲಿಯೇ ಆಗಿತ್ತು ಅವರಿಗೆ. ಅದರ ನಂತರ ಅವರ ಸಬ್ಜೆಕ್ಟ್ ಕೂಡ ಹಾಗೆ ಭಾಳ ಚೆನ್ನಾಗಿ ಸಬ್ಜೆಕ್ಟ್, ಈ ಬಟಾನಿಕಲ್ ಸಬ್ಜೆಕ್ಟ್ ಉಂಟಲ್ಲ, ಅಲ್ಲಿ ಪ್ರಕೃತಿಯನ್ನೇ ವಂದಿಸುವಂಥ ಒಂದು ರೀತಿಯಲ್ಲಿದೆ. ಅದನ್ನು ಬೋಧನೆ ಮಾಡಿದ ಮಕ್ಕಳು ಕೂಡ ಚೆನ್ನಾಗಿ ಬೆಳೆದುಕೊಂಡು ಬಂದರು. ಆ ಬರೀ ಓದುವಿಕೆ, ಬರೆಯುವಿಕೆ, ಮಾರ್ಕ್ಗಳನ್ನು ಅಂಕ ಗಳಿಸುವಿಕೆಯಲ್ಲಿ ಅವರು ಪ್ರಾಧಾನ್ಯತೆ ಕೊಟ್ಟದಲ್ಲ. ಅದರ ಜೊತೆಗೆ ಸರ್ವಾಂಗೀಣ ಸುಂದರವಾಗಿ ಲೈಫ್ ಸ್ಟೈಲ್ಗೆ ಏನೆಲ್ಲ ಬೇಕು, ಜೀವನ ಶೈಲಿಯನ್ನು ಒಳ್ಳೆಯದಾಗಿ ಮಾಡಲಿಕ್ಕೆ ಆಗಬೇಕಾದದ್ದು, ಅಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಎತ್ತರದಲ್ಲಿ ನಮ್ಮನ್ನೆಲ್ಲ ಪೋಷಿಸ್ತಾ, ಆಶ್ರಯಿಸ್ತಾ, ಮಾರ್ಗದರ್ಶನ ನೀಡ್ತಾ ಬರ್ತಾ ಇದ್ದಾರೆ. ಶಾರದಾ ಸಮೂಹ ಸಂಸ್ಥೆ ನಿಮ್ಗೆ ಗೊತ್ತು, ಬೆರಳೆಣಿಕೆಯ ಮಕ್ಕಳಿದ್ರು. ಇವತ್ತು ಅಂತಹ ಬೆರಳೆಣಿಕೆ ಮಕ್ಕಳಲ್ಲಿ ಇವತ್ತು 10-12 ಇನ್ಸ್ಟಿಟ್ಯೂಷನ್ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ, ಇದು ರಾತ್ರಿ ಹಗಲು ಮಾಡಿದರೆ ಸಾಲದು, ಮನಸ್ಸು ದೇಹ ಎಲ್ಲವನ್ನೂ ಅದಕ್ಕಾಗಿ ಕೊಡಬೇಕು. ಅದನ್ನು ಮಾಡಿ ಇವತ್ತು ಸುಮಾರು 20,000 ವಿದ್ಯಾರ್ಥಿಗಳ ಪೋಷಣೆಯಲ್ಲಿ ಅವರಿದ್ದಾರೆ. ಅದು ಅಲ್ಲದೆ ಆವಾಗಲೂ ಯೂನಿವರ್ಸಿಟಿ ಅವರನ್ನು ಅವರ ಮಾಡುವ ಕೆಲಸ ಕಾರ್ಯಗಳನ್ನು ಗಮನಿಸಿ ಡಾಕ್ಟರೇಟ್ ಪದವಿ ಕೊಟ್ಟರು. ಅದಕ್ಕಿಂತ ಮೊದಲು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೊಟ್ಟರು. ಆ ಪ್ರಶಸ್ತಿಗೆ ಅವರು ಹಿಗ್ಲಿಲ್ಲ, ಅದು ತನ್ನಿಂದ ತಾನೇ ಆಗ್ತಾ ಇತ್ತು. ತಾನು ಮಾಡುವ ಕೆಲಸಕ್ಕೆ ಕುಗ್ಲಿಲ್ಲ. ಪ್ರಾಯ ಅವರಿಗೆ ಎಷ್ಟು ಅಂತ ಕೇಳಿದರೆ 1,000 ಹುಣ್ಣಿಮೆಯನ್ನು ಕಂಡ ಪ್ರಾಯ. ಆದರೂ ಅದರ ಜೊತೆಗೆ ಯುವಕರ ಹಾಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರನ್ನು ನಮಿಸುವ ಮೂಲಕ ಇತರರಿಗೊಂದು ಪ್ರೇರಣೆ ಆಗಬೇಕು. ಅದಕ್ಕೆ ಗುರು ಪ್ರೇರಣೆ ಅಂತ ಇಟ್ಕೊಂಡ್ರು. ಗುರು ಪ್ರೇರಣೆ ಬಹಳ ಅಗತ್ಯ. ಇವತ್ತು ನಮ್ಗೇನು ಆಗಿದೆ ಅಂದರೆ, ಒಳಿತಾದ ಕೆಲಸವನ್ನು ಮಾಡ್ತಾ ಹೋಗುವಾಗ ನಮ್ಮನ್ನು ಕಾಲು ಜಾರಿಸುವವರು, ನಮ್ಮನ್ನು ಅಡ್ಡದಾರಿಕೊಂಡು ಹೋಗುವವರು, ಅಥವಾ ನಮ್ಮ ಮೇಲೆ ಅವಮಾನ ಮಾಡುವವರು ಇಷ್ಟು ಜನ ಇರ್ತಾರೆ. ಇದನ್ನೆಲ್ಲ ಹೋರಾಟದಿಂದ ಕೊಂಡೋಗ್ಬೇಕು ನಾವು. ಉಪನಿಷತ್ತು ಚೆನ್ನಾಗಿ ಹೇಳಿತ್ತು, ಒಳಿತಾದದ್ದು ಎಲ್ಲೆಡೆಯಿಂದ ಹರಿದು ಬರಲಿ ಅಂತ, ಎಲ್ಲ ಕಡೆಯಿಂದಲೂ ಕೂಡ. ಈ ಥರ ಒಂದು ಕೊಂಡಿಯನ್ನು ಆ ಪ್ರೇರಣೆ ಮಾಡುವವರು ನಮಗೆ ಇವತ್ತು ಬೇಕು. ಪ್ರೋತ್ಸಾಹ ಕೊಡುವವರು ಬೇಕು, ನಿಮ್ಮನ್ನು ಹುರಿದುಂಬಿಸುವವರು ಬೇಕು. ಎಪ್ರಿಸಿಯೇಷನ್ ಈ ವರ್ಡಲ್ಲಿ ಇವತ್ತು ಕಾಣ್ತಾನೇ ಇಲ್ಲ. ಇವತ್ತು ಏನು ಕಾಣ್ತಾ ಇದೆ ಅಂದರೆ, ಒಳ್ಳೆಯದನ್ನು ಮಾಡಿದ ಕೂಡಲೇ ಅವನ ಮೇಲೆ ಏನು ಕಪ್ಪು ಚುಕ್ಕೆ ಹಾಕೋದು, ಅವನೇನು
ತೊಂದರೆಗೀಡಾಗುವಂತೆ ಮಾಡೋದು, ಅಥವಾ ಅವನ ಬಲಿಷ್ಠತನಕ್ಕೆ ಒಂದು ಕುಗ್ಗುತನ ಬರಲಿಕ್ಕೆ ಏನು ಮಾಡೋದು, ಇದನ್ನೇ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ನಾವೆಷ್ಟೋ ಸಲ ಹೇಳೋದುಂಟು, ನಮಗೆ ಏನು ಕೊಡದಿದ್ರೂ ತೊಂದರೆ ಇಲ್ಲ, ನಾವು ಹೋಗೋ ದಾರಿಗೆ ಅಡ್ಡಿ ಬರಬೇಡಿ ಅಂತ. ಇವತ್ತು ಆ ಒಂದು ಬೇಡಿಕೆ ನಮ್ಮಲ್ಲಿ ಆಗಿದೆ ಸಮಾಜದಲ್ಲಿ. ಅಷ್ಟು ದುಷ್ಟತನಗಳು ಬಹಳ ಸುಲಭವಾಗಿ ಹರಡಿಕೊಂಡಿದೆ. ಒಳಿತಾದ ಕೆಲಸಗಳು ಎಲ್ಲಿ ಆದರೂ ಕೂಡ ತಾವು ಹೋಗುವಂಥ ಮನೋಧರ್ಮವನ್ನು ಬೆಳೆಸುವಂಥ ಗುಣ ನಮ್ಮಲ್ಲಿ ಆಗಬೇಕು. ಇದೇನೋ ತುಂಬ ಹಿಂದಿನ ಕಥೆಗಳು ಕೆಲವರು ನಮ್ಮ ಹತ್ರ ಕೇಳೋದುಂಟು, ಪ್ರಯೋಗ ಉಂಟಾ, ಸಾಕ್ಷಿ ಉಂಟಾ, ಅದನ್ನು ಸಾದರಪಡಿಸುವಾಗ ನಿಮ್ಮ ಹತ್ರ ಉಪಮೆ ಉಂಟಾ, ಈ ಥರ ಪ್ರಶ್ನಿಸ್ತಾರೆ. ಯಾವುದನ್ನು ಹೇಳಿದರೂ ಕೂಡ ಪ್ರಶ್ನೆ ಹಾಕುವಂಥ ಗುಣ ಬಹಳ ವ್ಯಾಪ್ತಿಯಾಗಿ ಬಿಟ್ಟಿದೆ. ಎಳೆತನದಲ್ಲಿ ಬೇಕು ಅಂತ ನಾವೇ ಹೇಳುವವರು, ಎಲ್ಲಿ ಸಿಟ್ ಮಾಡಿ ಅಂತ ಹೇಳ್ತಾರೆ ವಿದ್ಯಾಭ್ಯಾಸದಲ್ಲಿ. ಆದರೆ ಇವತ್ತು ಒಳಿತು ಕೆಲಸವನ್ನು ಮಾಡುವಾಗಲೂ ಕೂಡ ಈ ಒಂದು ಕೆಟ್ಟ ಚಾಳಿ ಬಹಳ ತೊಂದರೆ ಕೊಡ್ತದೆ. ಇದಕ್ಕೆಲ್ಲ ಹೋರಾಟ ಮಾಡಿ ಶೇಖರ್ ಅವರು ಭಾಳ ಚೆನ್ನಾಗಿ ಹೇಳಿದರು, ಒಂದು ಸ್ಕೂಲ್ ಡೇ ಹಾಗೆ ನಾವು ಮಾಡ್ತಾ ಇಲ್ಲ ಅಂತ. ದೇಶ ಕಟ್ಟುವುದು, ದೇಹ ಎಷ್ಟು ಪ್ರಮುಖ, ದೇಹ ಎಷ್ಟು ಮಾನ್ಯತೆ, ದೇಹ ಎಷ್ಟು ಬೇಕು, ಅಷ್ಟೇ ಮುಖ್ಯ ದೇಶಕ್ಕೂ ಬೇಕು. ದೇಶ ಮೊದಲು, ನಂತರವೇ ದೇಹ ಅಂತ ಹೇಳಬಹುದು. ದೇಶವನ್ನು ಕಾಪಾಡುವ, ದೇಶ ರಕ್ಷಣೆ ಮಾಡುವಂಥ ಕೆಲಸ. ಒಂದು ದೇಶದ ಸಂಪತ್ತು ಯಾವುದು ಅಂತ ಕೇಳಿದರೆ ಖನಿಜ ಸಂಪತ್ತು, ಜಲ ಸಂಪತ್ತು, ನೆಲ ಸಂಪತ್ತು, ಅರಣ್ಯ ಸಂಪತ್ತು ಸಂಪತ್ತೇ ಅಲ್ಲ. ನಿಜವಾದ ಸಂಪತ್ತು ಯಾವುದು ಗೊತ್ತುಂಟಾ? ಇಂತಹ ಕಲಾ ಸಂಸ್ಕೃತಿ ಸಂಪತ್ತು, ನಮ್ಮ ಕಲ್ಚರ್. ನಮ್ಮ ದೇಶದ ಪ್ರಮುಖವಾದಂಥ ವಾಹಿನಿಯಲ್ಲಿರುವಂಥ ವಿಚಾರವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ತಿಳಿಸುವ ಕೆಲಸ ಬಹಳ ಜವಾಬ್ದಾರಿ. 100 ವರ್ಷಗಳ ಹಿಂದೆ ನಮ್ಮ ಹೆಸರೇ ಇರಲಿಲ್ಲ, ನಾವು ಅಂದಿನವರಲ್ಲ. 100 ವರ್ಷಗಳ ಮುಂದೆ ನಮ್ಮ ಹೆಸರೂ ಇರುವುದಿಲ್ಲ, ನಾವು ಮುಂದಿನವರು ಅಲ್ಲ. ಹಾಗೆ ನಾವು ಇವತ್ತು ಯಾರು? ನಾವು ಇಂದಿನವರು. ನಿನ್ನೆ ಆದಂಥ ನಿನ್ನೆಯ ವಿಚಾರವನ್ನು ಜವಾಬ್ದಾರಿಯಾಗಿ ಮುಂದಿನ ಮಕ್ಕಳಿಗೆ, ಮರಿಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಬೇಕಾಗುವಂಥ ಕೆಲಸ ಕಾರ್ಯಗಳನ್ನು ಬಲಿಷ್ಠವಾಗಿ ಸಮಾಜದಲ್ಲಿ ಮಾಡುವ ಕೆಲಸ ಮಾಡಬೇಕು. ಇವತ್ತು ಪಾಠದಲ್ಲಿಲ್ಲ ಗುರು, ಇವತ್ತು ಶಾಲೆಯಲ್ಲಿಲ್ಲ. ಹಾಯ್ ಅಂತಾಯಿತು, ನಮಸ್ತೆ ಅಂತಾಯಿತು, ಸೆಕೆಂಡ್ ಆಯಿತು. ಆದರೆ ಪರಿಪೂರ್ಣವಾಗಿ ಅಷ್ಟಾಂಗವ, ಪರಿಪೂರ್ಣವಾಗಿ ಸಾಷ್ಟಾಂಗವ ನಮಸ್ಕಾರ ಮಾಡುವ ಪದ್ಧತಿಯೇ ಇಲ್ಲ. ಕೆಲವರು ಕೇಳಿದ್ರೆ ಅಂತಾರೆ ಅದರಿಂದ ಏನು ಲಾಭ ಅಂತ. ನಮಗೆ ಆಯವ್ಯಯ ನಮಗೂ ಒಳ್ಳೆಯದು. ಇದಕ್ಕೆ ಮೇಲಾಗಿ ಹಿಂದಿನ ಕೊಂಡಿ, ಹಿಂದೆ ಹೇಗಿತ್ತು? ಸತ್ಸಂಗತ್ವೇ ನಿಸ್ಸಂಗತ್ವ. ಬೇರೆ ಕಲಿಬೇಕಾಗೇ ಇಲ್ಲ, ಸತ್ಸಂಗಗಳನ್ನೇ ಹುಡುಕಿ. ನೀನು ಹೇಗಿದ್ಯಾ ಅಂತ ತೀರ್ಮಾನ ಮಾಡಲಿಕ್ಕೆ ಅವನ ಮಿತ್ರರನ್ನು ಹುಡುಕಿದ್ರೆ ಸಾಕು, ಗೊತ್ತಾಗ್ತದೆ ಎಂಥವರು ಅಂತ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವ, ನಿಶ್ಚಲ ತತ್ವೇ ಜೀವನ ಮುಕ್ತಿ. ನಮ್ಮ ಮನೆಗೆ ಅಥವಾ ನಾವು ಮುಟ್ಟಬೇಕಾದ ಸ್ಥಳಕ್ಕೆ ಆ ಮನೆ ಈ ಮನೆ ಎಲ್ಲ ಸುಮ್ಮನೆ, ನಮ್ಮ ನಿಜವಾದ ಮನೆ ಇದೆ. ಅಂತಹ ಮನೆಗೆ ಮುಟ್ಟಬೇಕು ಅಂತಾದರೆ ಹಿಂದಿನ ಕೊಂಡಿಯನ್ನೆಲ್ಲ ನೆನೆಸಿಕೊಂಡು, ಇಂತಹ ಒಂದು ಪರಂಪರೆಯನ್ನು ಇಟ್ಟುಕೊಂಡು ಮೈಗೂಡಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಶಕ್ತಿತ್ವವನ್ನಾಗಿ ಮಾಡಿ ದೇಶದ ಒಂದು ರಕ್ಷಣೆಗೆ ಸತ್ಪ್ರಜೆಯಾಗಿ, ಸತ್ಸಂಗಿಗಳಾಗಿ, ಸತ್ಕರ್ಮಿಗಳಾಗಿ, ಸತ್ಯ ಯೋಧರಾಗಿ, ಅದು ಬಹಳ ಪ್ರಮುಖ. ಇವತ್ತು ಯೋಧರಿದ್ದಾರೆ ಇವತ್ತು ನಾವು ನಗ್ತಾ ಇದ್ದೀವಾ, ಕುಣಿತಾ ಇದ್ದೀವಾ, ನಲಿತಾ ಇದ್ದೀವಾ ಅವರಿಂದ. ಅವರು ಹೇಗಿದ್ದಾರೆ? ಅವರು ಬಂದೂಕನ್ನು ಆಚೆ ಮುಖ ಹಾಕಿ ಬೆನ್ನನ್ನು ನಮಗೆ ಹಾಕಿ ಕಾಪಾಡ್ತಾ ಇದ್ದಾರೆ. ಅವರು ಬಂದೂಕು ಕೆಳಗಿಟ್ಟರೆ ನಾವೆಲ್ಲ ಮಣ್ಣು ಪಾಲಾಗ್ತೇವೆ. ಕೃಷಿಕ ಇದ್ದಾನೆ, ಅವನೊಂದು ವೇಳೆ ನೇಗಿಲನ್ನು ಕೆಳಗಿಟ್ಟರೆ ನಾವು ಮಣ್ಣು ತಿನ್ನಬೇಕಾಗ್ತದೆ. ಹಾಗಾದರೆ ಇಂತಹ ಒಂದು ಕೊಂಡಿ ಬಹಳ ಮುಖ್ಯವಾದ ವಿಚಾರಗಳನ್ನು ನೆನಪಿಸಿಕೊಂಡು ನಮ್ಮ ಜೀವನವು ಇತರರಿಗೆ ಪರೋಪಕಾರವಾಗುವಂತೆ, ಇತರಿಗೆ ಉಪಯುಕ್ತವಾಗುವಂತೆ, ನಮ್ಮ ಸಾವಿನಂದು ತುಂಬ ಜನ ಅಳುವಂತೆ. ನಮ್ಮ ಹುಟ್ಟಿನಂದು ಎಲ್ಲರೂ ನಗಾಡಿದ್ದಾರೆ, ನಾವು ಹತ್ತಿದ್ದೇವೆ. ಇವತ್ತು ನಮ್ಮ ಸಾವು ಆದ ತಕ್ಷಣ ಅಯ್ಯೋ ನಮ್ಮ ಇಂಥ ಮಿತ್ರ, ನಮ್ಮೊಬ್ಬ ಬೇಕಾದವ, ನನ್ನವನೇ ಅಂತ ಹೇಳುವಂಥ ಪ್ರೀತಿ ಪಾತ್ರರಾದಂಥ ಜನರನ್ನು ಮೂಡಿಸುವಂತೆ ಶರಣರ ವ್ಯಕ್ತಿತ್ವ ಮರಣದಲ್ಲಿ ನೋಡು ಅಂತ ಹೇಳಿದ್ದಾರೆ. ಅಂತಹ ವ್ಯಕ್ತಿತ್ವವನ್ನು ರೂಪಿಸುವಂಥ ಕೆಲಸ ಕಾರ್ಯಗಳು ಹಿಂದಿನವರಿಂದ ಕಲಿತು ಮುಂದಿನವರಿಗೆ ಕೊಡುವ ಕೆಲಸದ ಜೊತೆಗೆ ನಾವು ಅದನ್ನು ಅಳವಡಿಸುವ ಕೆಲಸ ಮಾಡಬೇಕು ಅಂತ ವಿನಂತಿಸ್ತಾ, ತುಂಬ ಜನರು ಇವತ್ತು ಸೇರಿದ್ದೀರಿ. ಮಕ್ಕಳು ಬಹಳ ಚೆನ್ನಾಗಿ ಮೂಡಿಸಿದ್ದಾರೆ. ಚಂದ್ರಶೇಖರ್ ಶೆಟ್ಟಿ ಮತ್ತು ಶಾರದಕ್ಕನ ಇಡೀ ತಂಡಕ್ಕೆ ನಮ್ಮ ಅಭಿನಂದನೆ ನೀಡುತ್ತಾ, ದೇಶ ಕಟ್ಟುವ ಈ ಕೆಲಸಕ್ಕೆ ಕೈ ಜೋಡಿಸುವ ಅಂತ ಹೇಳುತ್ತಾ ಎಲ್ರಿಗೂ ವಂದಿಸ್ತೇನೆ. ಶುಭ. ಮುಂದೆ ನಮ್ಮ ಗುರು ನಮನವನ್ನು ಸ್ವೀಕರಿಸಲಿರುವಂತಹ ಹಿರಿಯರು, ನಮ್ಮ ಮಾರ್ಗದರ್ಶಕರು ಆದಂತಹ MB ಪುರಾಣಿಕ್ ಸರ್ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿದೆ ನೆನೆಸ್ಕೊಳ್ತಾ ಇದ್ದೇನೆ.
ಸೀನಿಯರ್ ಸ್ಟೂಡೆಂಟ್ ಯಾರಾದ್ರೂ ಇದ್ರೆ ದಯವಿಟ್ಟು ವೇದಿಕೆ ಬರಬೇಕು ಪುಷ್ಪಾರ್ಚನೆ ಮಾಡಬೇಕು.
ಮಾನಸವನ ಸರವರ ಸಂಚಾರ ಮುಸಲಿಪಿ ಮೂರ್ತಿ ಬಾಗುವ ಪುಗಡನೆ ವಹಸರು ಪವ ಮರಿ ರೇ ಪವ ಮರಿ ವಾ ಪವ ರೇ ಪಾನಿ ಪವ ಮ ಪ ಮರಿ ರೇ ಗರಿ సరగుణ పాదములకు స్వాంత మనుత రోజమును సమర్పణము చేయువ తదని భరి దని భరి దని తని సరి గరి సరి మప సరి పప మరి మప ని బా సరి బా రి దని బా గరి దని పప రి గరి దని పతితపావనుడని పరాత్పరుని పూజించి పరమార్థమగు నిజ మార్గముతో నుపాడును కల్లాపముతో స్వరలయాది రాగములు తెలియువ పమమ పరి గరి సరి గరి సరి పరి సరి గరి సరి మప సరి సరి రే మపని మపని సరి గరి గరి దని పప మరి గరి సరి హరి గుణ మణిమయ సరములుగడ మునిల్లు భక్త కోటు బిగలో సిరితో చెలిమితో కరుణ గైగి జగమెల్లను సుగాద్రి దేవోదువ పని సపాని మపని రే మపని పపని రే గరి దని గరి దని సిరితే మరి పప ని మపని గరి గరి దని పపని పపని పమపని గరి దని కొయలు వీర నటలు కల్పు సరసుని సదా కనులను నీరులైగా నంద పయోధిని మకులై మురములను యజము గలవ మపని మపని రే మపని పపని రే గరి దని పపని సరి గరి సరి మపని పని మపరి గరి సరి మప మప ని పని మపని మప ని మపని సరి రే గరి సరి మపని నిక శ్రీ గరి రే గరి సరి సరి దా గరి పపని మరి పమని పరాని పపని గరి పరమ భాగవతమౌ శివరషి విభాగర పవన సూను బాలచంద్రధర శుగ సరోజ పరమ పావనులు ఘనులు శాశ్వతులు కమల భవ సుఖము సరానుభవులు భరి భప పప గరి గరి దని పపి గరి పాప మరి పపని రీ పపని దని పపని పడి సరి దా ని సరి రి గరి రి గరి రి గరి రి గరి దరి 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 పడి సరి గరి గాని ని పమరి పపని దాని పామరి గరి సరి దని పపని నామ వైభవం పులను పరాక్రమ మానసము నీవులను భజన దక్షపును రఘువరని ఎడ సర్వక్తియు జనించగలు దుర్మదములను కల్లగేసినటి నీ మది సంసారం పులను భజనానందరి సరము మపని పాప మరి పామరి రే ని బాబా సరి బారే
ಶಿವಾರಿ ಮರಮುರ ಗೂಢಮುಲ ಮುಪ್ಪದಿಗು ಕೋಟಿ ಪುರಾಂತರಂಗಮುಲ ಭಾವಂ ಮುಲರೆರಿಗೆ ಭಾವರಾಜಯಾದಿ ಸೌಖ್ಯ ಭುಜೆ ಚಿರಾಯುವತ್ತಲಿಗೆ ನಿರವಧಿ ಸುಖಾತ್ಮುಲೈ ತ್ಯಾಗರಾಜ ಪುಲೈ ನವರಂತ ಪ್ರೇಮ ಭೂತಿ ಈ ವೇದಿಕೆಯಲ್ಲಿ ನೂರಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದೆ. ಇವತ್ತಿನಷ್ಟು ಒಂದು ಸಂಕೋಚ ನಾನು ಬಹಳ ಚಿಕ್ಕವನಾದ ಇನ್ನೊಂದು ಅವಕಾಶ ಇಲ್ಲ. ನನ್ನನ್ನು ಬಹಳ ಚಿಕ್ಕವನನ್ನಾಗಿ ಮಾಡಿದ ಚಂದ್ರಶೇಖರ್ ಶೆಟ್ಟರು ಮತ್ತು ಲತಾಮಣಿ. ಯಾಕೆ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಮಾರ್ಗದರ್ಶನ ಮಾಡಲಿಕ್ಕಿರುವವರು, ಆಶೀರ್ವಾದ ಮನಸ್ಸಿನಲ್ಲಿ ಮಾಡ್ತೇವೆ. ನಮ್ಮ ಪರಂಪರೆಯಲ್ಲಿ ತಂದೆ ತಾಯಿಗಳಿಗೆ, ಗುರುಗಳಿಗೆ, ನಮ್ಮ ವಿದ್ಯಾಗುರುಗಳಿಗೆ, ಸಂಸ್ಥಾನ ಗುರುಗಳಿಗೆ ನಾವು ಪಾದ ಪೂಜೆ ಮಾಡಿ ಪಾದ ಪ್ರೋಕ್ಷಣೆ ಮಾಡುವಂಥ ಕ್ರಮ. ಆದರೆ ಒಂದು ದೊಡ್ಡ ಪರಂಪರೆಯನ್ನು ಚಂದ್ರಶೇಖರ್ ಶೆಟ್ಟರು ಮತ್ತು ಅವರ ಶ್ರೀಮತಿ ಸೊಸೆ ಎಲ್ಲ ಸೇರಿ ಮಾಡಿದ್ದಾರೆ. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಮನುಷ್ಯ ಎಷ್ಟೇ ದೊಡ್ಡವನಿದ್ದರೂ ಕೂಡ ನಮ್ಮಿಂದ ಕಿರಿಯರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದಾಗ ನಾವು ಬಹಳ ಚಿಕ್ಕದಾಗ್ತೇವೆ. ನಮ್ಮಲ್ಲಿರುವ ಶಕ್ತಿಯನ್ನು ನಾವು ಕಳ್ಕೊಳ್ತೇವೆ. ಹೇಗೆ ಅಂತಂದರೆ, ನಾವು ಜೀವನದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದರೆ ಅದನ್ನು ನಮ್ಮಿಂದ ಚಿಕ್ಕವರಿಗೆ ವರ್ಗಾವಣೆ ಮಾಡ್ತೇವೆ. ಒಂದು ಪಕ್ಷ ಅವರು ಈ ಥರ ಕಾರ್ಯಕ್ರಮ ಅಂತ ಹೇಳಿದರೆ ಚಂದ್ರಶೇಖರ್ ನಾನು ಒಪ್ತಾ ಇರಲಿಲ್ಲ. ಯಾಕೆ ಒಪ್ಪಿದೆ ಈ ಕಾರ್ಯಕ್ರಮಕ್ಕೆ ಅಂತಂದರೆ, ಕಳೆದ 30-35 ವರ್ಷದಿಂದ ನಾನು ಅವರನ್ನು ಭಾಳ ಹತ್ತಿರದಿಂದ ಬಲ್ಲೆ. ಅವರ ಶ್ರೀಮತಿಯವರು ಅಷ್ಟೇ. ಇವತ್ತಿಗೂ ಕೂಡ ದುಡ್ಡಿನ ಮೇಲೆ ಆಸೆ ಪಡಲಿಲ್ಲ, ಸ್ಥಾನಮಾನ ಬೇಕು ಅಂತ ಹೇಳಲಿಲ್ಲ. ವಿದ್ಯೆಯನ್ನು ಆರಿಸಿ ಬಂದಂತಹ ಮಕ್ಕಳಿಗೆ ಸುಯೋಗ್ಯವಾದಂತಹ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಅವರಿಗೆ ಗೌರ್ಮೆಂಟ್ ಗ್ರಾಂಟ್ ಇಲ್ಲ, ಬೇರೆ ಪೆನ್ಷನ್ ಇಲ್ಲ. ನಾವು ಎಲ್ಲ ಕಾಲೇಜಿನಲ್ಲಿ ಶಾಲೆಗಳಲ್ಲಿ ಕೆಲಸ ಮಾಡಿ ರಿಟೈರ್ ಆದಮೇಲೆ ನಾವು ಸಂಪಾದನೆ ಕೆಲಸ ಮಾಡುವ ಸಂದರ್ಭಕ್ಕೆಂದು 4 ಪಾಲು ಇವತ್ತು ಕೊಡ್ತಾ ಇದ್ದಾರೆ. ಸುಧಾಕರ್ ನೋಡ್ತಾ ಇದ್ದಾರೆ. ಆದರೆ ನಮ್ಮ ಪರಂಪರೆಯನ್ನು, ಈ ಸನಾತನ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ
ಚಂದ್ರಶೇಖರ್ ಶೆಟ್ಟಿ ದಂಪತಿಗಳು ಸನಾತನ ನಾಟ್ಯಾಲಯ ಅಂತ ಇಟ್ಕೊಂಡ್ರು. ಸನಾತನ ಧರ್ಮ, ಸನಾತನ ನಾಟ್ಯಾಲಯ ಇವತ್ತು ಸನಾತನ ಧರ್ಮವನ್ನೇ ಅಳಿಸುವಂತಹ ಪ್ರಯತ್ನ ಇವತ್ತು ನಡೀತಾ ಇದೆ, ದೇಶದಾದ್ಯಂತ ನಡೀತಾ ಇದೆ. ಇವತ್ತು ನಾನು ಯಾವುದೇ ರಾಜಕೀಯನ ಮಾತಾಡೋದಿಲ್ಲ. ಕಳೆದ 2 ವರ್ಷ 2 ದಿವಸ ರಾತ್ರಿ ನಿದ್ದೆ ಮಾಡಲಿಲ್ಲ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ನನ್ನ ಹೆಂಡತಿಗೆ ತೊಂದರೆ ಆಗಬಾರ್ದು ಅಂತ ನಾನು ಕಣ್ಣು ಮುಚ್ಚಿ ಮಾಡ್ಕೊಂಡು ರಾತ್ರಿ ಶಿವಾಂತ ನಾನು ನಿದ್ದೆ ಮಾಡಲಿಲ್ಲ. ನಿದ್ದೆ ಬರಲಿಲ್ಲ ನನಗೆ. ಕಾರಣ ಏನು ಅಂತಂದರೆ, ಏನೋ ಒಂದು ಕ್ಷುಲ್ಲಕ ಕಾರಣವನ್ನು ಹಿಡ್ಕೊಂಡು ನಮ್ಮ ಸಾಧನೆಯನ್ನು, ಸಾಧಕರನ್ನು ತುಳಿಯುವಂತಹ, ಅವರನ್ನು ಅವಮಾನ ಮಾಡೋಕ್ಕಂತಹ, ಅವರ ಶಕ್ತಿಯನ್ನು ಕುಂದಿಸುವಂತಹ ಒಂದು ವಿಶೇಷ ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇದೆ. ಯಾವೊಬ್ಬ ವ್ಯಕ್ತಿ ನನಗೆ ಏನೂ ಬೇಡ, ಎಲ್ಲವೂ ಈ ರಾಷ್ಟ್ರಕ್ಕೆ, ಎಲ್ಲರೂ 140 ಕೋಟಿ ಜನರಿಗೆ, ಭಾರತಾಂಬೆ ಮಕ್ಕಳಿಗೆ ಅಂತ ಹೇಳುವಂತಹ ಒಂದು ಪ್ರಯತ್ನದಲ್ಲಿರುವಾಗ ಈ ಭಾರತದ ಪ್ರಜೆಗಳಾಗಿ ನಾವು ಏನು ಮಾಡಿದ್ದೇವೆ? ಇಷ್ಟೇ ಕಾರಣ. ನಮ್ಮ ಮಕ್ಕಳಿಗೆ ಸಂಸ್ಕಾರದ ಕೊರತೆ. ಮಗು ಚಿಕ್ಕದಿರುವಾಗ, ಬಾಲ್ಯದಲ್ಲಿರುವಾಗ ಅವರಿಗೆ ಯೋಗ್ಯವಾದಂತಹ ಸಂಸ್ಕಾರ ಕೊಡ್ತಕ್ಕಂಥವ್ರು ತಂದೆ ತಾಯಿ. ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ಸೇರಿಸೋರು ತಂದೆ ತಾಯಿಗಳು. ಶಿಕ್ಷಣ ಸಂಸ್ಥೆಗೆ ಜೊತೆ ಈ ಲಲಿತಕಲೆ, ಸಂಗೀತ, ನೃತ್ಯ, ಯಕ್ಷಗಾನ ಇತ್ಯಾದಿಗಳಿಗೆ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸಿ ನಮ್ಮ ಧಾರ್ಮಿಕ ಪರಂಪರೆ ಏನಿದೆ, ಭಾರತೀಯ ಮೌಲ್ಯಗಳೇನಿದೆ, ಜೀವನ ಮೌಲ್ಯಗಳನ್ನು ಅದನ್ನು ಉಳಿಸುವಂಥ ಕೆಲಸ ಕೇವಲ ಇಂಗ್ಲೀಷ್, ಮ್ಯಾಥ್ಸ್ ಹೇಳ್ಕೊಡುವಂತಹ ಶಾಲೆಗಳಿಂದ ಮಾತ್ರ ಅಲ್ಲ, ಸನಾತನ ನಾಟ್ಯಾಲಯದಂಥ ಮಹೋತ್ತರವಾದಂಥ ಕೆಲಸ ಇವತ್ತು ನಡೀತಾ ಇದೆ. ಅವರ ಪ್ರೀತಿಗೆ ಕಟ್ಟು ಬಿದ್ದು ನಾನು ಒಪ್ಪಿದೆ, ಬರ್ತೇನೆ ಅಂತ ಹೇಳಿದ್ದೇನೆ. ನನಗೆ ತುಂಬ ಸಂತೋಷ ಆಗುವಂಥ ವಿಚಾರ ಏನು ಅಂತಂದರೆ, ಈ ಮಳೆಯಲ್ಲಿ ಮೊನ್ನೆ ಈ ಮನುಷ್ಯ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಉತ್ಸವಕ್ಕೆ ಹೋಗಿ ಬಂದಿದ್ದಾನೆ. ನಾನು ಹೇಳ್ತೇನೆ, ಆ ತಾಯಿ ನಿನ್ನ ಹೆಂಡತಿ ಹೇಗೆ ಬಿಟ್ಲು ಮಾರ ನಿನಗೆ? ನನ್ನ ಹೆಂಡತಿ ಆದರೆ ಬಿಡ್ತಾ ಇರಲಿಲ್ಲ, ಕೇಳೋದಿಲ್ಲ. ಅಂದರೆ ಧೈರ್ಯ, ಒಂದು ಸನಾತನ ಪರಂಪರೆ ಅದು ಬೇಕು. ಹೇಳಿ ಕೇಳಿ ಸಂಸ್ಕಾರ ಭಾರತಿಯಿಂದ ಇವರು ದುಡಿದ್ರೆ ಸನಾತನ ಸಂಸ್ಕೃತಿಗೆ ಅವರ ಶ್ರೀಮತಿ ದುಡಿದಿದ್ದಾರೆ. ಒಬ್ಬಳು ಮಗಳನ್ನು ಇವತ್ತು ಇಲ್ಲ, ಬರಲಿಲ್ಲ, ಅವಳು ಎಲ್ಲೋ ಹೋಗಿದ್ದಾಳೆ, ತಿರುಗ್ತಾ ಇದ್ದಾಳೆ. ಅವಳಿಗೆ ಮದುವೆ ಅಥವಾ ಮುಂದಿನ ಜೀವನಕ್ಕೆ ಯೋಚನೆ ಮಾಡದೆ ಅವಳಿಗೆ ಯಾವುದರಲ್ಲಿ ಆಸಕ್ತಿ, ಒಬ್ಬಳೆ ಮಕ್ಕಳು ಇರೋದು ಅವಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅವಳು ಬೆಳೀಲಿ, ಕಲೆಯನ್ನು ಬೆಳೆಸ್ಕೊಂಡು ಹೋಗಲಿ, ಒಂದು ಭಾರತದ ಪ್ರತಿಷ್ಠಿತ ಒಂದು ಕಲಾವಿದೆಯಾಗಿ ಮೂಡಿ ಬರಲಿ ಅಂತೇಳಿ ಈ ದಂಪತಿಗಳು ಯೋಚನೆ ಮಾಡ್ತಾರೆ. ನಾವು ನೋಡಿದ್ದೇನೆ, ನನಗೂ ಕೂಡ ಒಬ್ಬನೇ ಮಗ. ಅವನು 30 ವರ್ಷ ಆದಾಗ ಮದುವೆ ಆಗದಿದ್ದರೆ ನನ್ನ ಹೆಂಡತಿಗೆ ಕಂಡಾಬಿಟ್ಟೆ ಮಂಡೆ ಬಿತ್ತ. ನನ್ನ ಮನೆಯಲ್ಲಿ ಸಾಮಾನ್ಯ ಒಂದು 250 ಜಾತಕ ಒಟ್ಟು ಮಾಡೋದು. ಎಲ್ಲೆಲ್ಲೇ ಜಾತಕ ಸಿಗ್ತದೆ, ಒಂದು ಫೋಟೋ ಸಿಗ್ತದೆ, ಅದನ್ನೆಲ್ಲ ಸಂಗ್ರಹ ಮಾಡಿದ್ದು. ಹುಡುಗಿಯರನ್ನೆಲ್ಲ ತೋರಿಸಿದರೆ ಆ ಪುಣ್ಯಾತ್ಮ ನನಗೆ ಬೇಡ ಹೇಳ್ತಾನೆ, ಬೇಡ ನೋಡ್ತಾನೆ. ಇವಳು ಕಷ್ಟಬಿಟ್ಟು ಭಾರಿ ಆಸಕ್ತಿ ಇದೆ, ನಾವೆಲ್ಲ ನೋಡಿ. ಕಾರಣ ಏನು ಅಂತಂದರೆ ಅವನಿಗೆ ಮದುವೆ ಬೇಡ ಅಂತಲ್ಲ, ಈಗ ಮದುವೆ ಬೇಡ, ನಾನು ಜೀವನದಲ್ಲಿ ಕೆಲವನ್ನು ಸಾಧಿಸಿ, ಅಪ್ಪ ನೀವು 4 ಸೂಟ್ ಕೇಸನ್ನು ಹೇಳ್ಕೊಂಡು ಹೋಗೋದು ನೋಡಿದ್ದೇನೆ, ನನಗೆ ಆ ಸೂಟ್ ಕೇಸಿನ ಸಮಸ್ಯೆ ಈಗ ಬೇಡ, ಸ್ವಲ್ಪ ಅನಂತ ಅಂತೇಳಿ. ಹಾಗೆ ನಾನು ಹೇಳೋದಿಷ್ಟೇ, ಒಳ್ಳೆಯ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತೀರಿ. ಸಂಸ್ಥೆ ಅದು ಏನು ಸಂಪಾದನೆ ಮಾಡಿದ್ದೇವೆ, ಎಷ್ಟು ಕಟ್ಟಡಗಳಿವೆ, ಎಷ್ಟು ಭವ್ಯವಾಗಿದೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಅದು ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ಏನು ಕೊಟ್ಟಿದೆ. ಅವರ ಮನೆಯಲ್ಲಿ ಪೂರ್ವಾಂಚಲದ ಮಕ್ಕಳನ್ನೆಲ್ಲ ತಂದು ಧರ್ಮಾರ್ಥವಾಗಿ ಅವರಿಗೆ ಊಟ ಹಾಕಿ ಕಲೆಯ ಜೊತೆ ಆಧುನಿಕ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಈ ದಂಪತಿಗಳು ಮಾಡ್ತಾ ಇದ್ದಾರೆ. ಅವಳ ಸೊಸೆ
ಶ್ರೀಲತಾ ನಾಗರಾಜ್ ಮತ್ತು ಅವರ ಗಂಡ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾರೆ. ನಾನು ಏನನ್ನೂ ಹೆಚ್ಚಿಗೆ ಹೇಳುವುದಿಲ್ಲ. ಸುಧಾಕರ್ ರಾವ್ ಹೇಳಿ ಕೇಳಿ ನನ್ನ ತಮ್ಮ ಎಲ್ಲ ಕಡೆ ಹೇಳ್ತಾರೆ, ನನ್ನನ್ನು ನೋಡಿ ಭಾಷಣ ಹಾಕಿತ್ತು ಅಂತ ಹೇಳಿದಾಗ ಹೌದು ಹೌದು ಅಂತ ಹೇಳಿದಂತ ಹೌದಾ, ನನ್ನನ್ನು ಅವನನ್ನು ಕನ್ಫ್ಯೂಸ್ ಮಾಡ್ತಾರೆ, ನಾನು ಅವನ ಅಣ್ಣ ತಮ್ಮ ಅಂತೇಳಿ. ಅಥವಾ ಇದಕ್ಕೆ ಅವ ನನ್ನ ಬಗ್ಗೆ ಹೇಳುವಾಗ ನಾನು ಬಹಳ ಚಿಕ್ಕದಾಗ್ತೇನೆ. ಅಂಥ ಗುಣಗಳು ನಮ್ಮಲ್ಲಿ ಇಲ್ಲದ ಗುಣವನ್ನು ನಾವು ಆರೋಪಣೆ ಮಾಡೋದಿಲ್ಲ. ಎಣಿಸಿ ಹೇಳುವಂಥ ಅದು ಏನೇ ಇರಲಿ, ಇಷ್ಟು ಮಾತ್ರ ಹೇಳಬಲ್ಲೆ, ಮನುಷ್ಯ ಜೀವನದಲ್ಲಿ ಏನು ಪಾರಿತೋಷಕ, ಏನು ಪ್ರಶಸ್ತಿ, ಏನು ಬಿರುದು ಅದನ್ನು ಪಡೆದದ್ದು ಮುಖ್ಯ ಅಲ್ಲ. ಸಮಾಜಕ್ಕೆ, ಮುಖ್ಯವಾಗಿ ನಮ್ಮ ಪರಂಪರೆಗೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ, ಈ ನಾಡಿಗೆ ಒಂದು ಅಳಿಲ ಸೇವೆಯನ್ನು ಮಾಡೋಣ. ನಾವು ದೊಡ್ಡದು ಮಾಡ್ತೇವೆ ಅಂತ ಹೇಳೋದಿಲ್ಲ, ನಮ್ಮಿಂದ ಆದಂತಹ ಸೇವೆಯನ್ನು ನಾವು ಮಾಡಬೇಕು. ನನ್ನ ಜೊತೆ ನಿವೃತ್ತಿ ಹೊಂದಿದಂತಹ ತುಂಬ ಜನ ಈಗ ಮೇಲಿಂದ ನೋಡ್ತಾ ಇದ್ದಾರೆ, ಪುರಾಣಿಕರೇ ಬನ್ನಿ ಬನ್ನಿ ಅಂತೇಳಿ. ನನಗೆ ಹೋಗಲಿಕ್ಕೆ ಇನ್ನೂ ಟಿಕೆಟ್ ಸಿಕ್ಕಲಿಲ್ಲ ಅಲ್ಲಿಗೆ ಹೋಗಲಿಕ್ಕೆ. ಮತ್ತು ಕೆಲವರು ರಿಟೈರ್ ಆಗಿದ್ದಾರೆ, ಮನೆಯಲ್ಲಿ ಆರಾಮದಲ್ಲಿ ಟಿ ವಿ ನೋಡೋದು, ಮೊಮ್ಮಕ್ಕಳ ಜೊತೆ ಆಡೋದು, ಮೊಮ್ಮಕ್ಕಳು ಇಲ್ಲದಿದ್ದರೆ ಗಂಡ ಹೆಂಡತಿ ಜಗಳಾಡಿಕೊಂಡು ಕೂತ್ಕೊಳ್ಳೋದು. ಅದು ಬಿಟ್ಟರೆ ಅವರಿಗೆ ಪಾಪ ಏನು ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ನಾನು ಕೊಚ್ಚಿಕೊಳ್ತಾ ಇಲ್ಲ. ನನ್ನ ನಿವೃತ್ತಿ ಆದ ನಂತರ ನಾನು ಈ ಸಮಾಜದ ಋಣವನ್ನು ತೀರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಬಂಧುಗಳೇ, ನನಗೆ ಅವಕಾಶ ಮೈಕ್ ಸಿಕ್ಕಿದೆ ಅಂತೇಳಿ ನಾನು ಬಗಳ್ತಾ ಇಲ್ಲ, ಬೇಗ ಮುಗಿಸಬೇಕಿದೆ, ಇನ್ನು ಮಕ್ಕಳದ ಕಾರ್ಯಕ್ರಮ ಇದೆ. ಆದರೆ ನಮ್ಮ ಪುರಂದರದಾಸರು ಹೇಳಿದಂಥ ಒಂದು ಮಾತು ನಮಗೆ, ಋಣವೆಂಬ ಸೂತಕವು ಬಹುವಾದೆ ಪಡಿಸುತ್ತಿದೆ, ಗುಣನಿಧಿಯ ನೀಯನ್ನ ಋಣವ ಪರಿಹರಿಸೋ. ನಾನೊಬ್ಬ ನಾನಾಗಿ ಬೆಳಿಬೇಕಿದ್ರೆ ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ಅಣ್ಣ, ನನ್ನ ಅಜ್ಜ, ನನ್ನ ಕುಟುಂಬ, ನನ್ನ ಗುರುಗಳು, ನನ್ನ ಸಮಾಜ, ನನ್ನ ಮಿತ್ರರು ಎಷ್ಟೊಂದು ತ್ಯಾಗವನ್ನು ಮಾಡಿದ್ದಾರೆ ನನ್ನ ಈ ವ್ಯಕ್ತಿತ್ವವನ್ನು ಹೀಗೆ ಬೆಳೆಸಲಿಕ್ಕೆ. ಅನಾಯಾಸವಾಗಿ ಲಕ್ಷಕ್ಕಿಂತ ಹೆಚ್ಚಾಗಿ ಪೆನ್ಷನನ್ನು ಪಡೀತಾ ಇದ್ದೇನೆ, ಏನೂ ಕೆಲಸ ಮಾಡದೆ. ಆ ಪೆನ್ಷನ್ನಿನ ದುಡ್ಡು ನನಗೆ ಜೀರ್ಣ ಆಗಬೇಕು ಅಂತ ಹೇಳಿದರೆ ನಾನು ಅದನ್ನು ಸಮಾಜಕ್ಕೆ ಕೊಡಬೇಕು. ನಮ್ಮ ಮಕ್ಕಳಿಗೆ, ಹೆಂಡತಿಗೆ ಎಷ್ಟಿದ್ರೂ ಕಡಿಮೆ, ಒಂದು ಮನೆ ಇದ್ದರೆ 10 ಮನೆ, 100 ಪೌಂಡ್ ಚಿನ್ನ ಇದ್ದರೆ 500 ಪೌಂಡ್ ಚಿನ್ನ, ಯಾವುದು ನಮಗೆ ಕಡಿಮೆ ಅಂತ ಅನಿಸೋದಿಲ್ಲ. ಆದರೆ ನಾನು ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ? ನನ್ನನ್ನು ಪೋಷಣೆ ಮಾಡಿದಂಥ ಈ ಮಾತೃಭೂಮಿ ಭಾರತ ಭೂಮಿ ಇದೆ, ಅದಕ್ಕೆ ಏನು ಕೊಟ್ಟಿದ್ದೇನೆ? ಈ ದಂಪತಿಗಳು ಅವರ ನಾಟ್ಯಾಲಯದ ಮೂಲಕ ಆ ಚಿಕ್ಕ ಮಕ್ಕಳಿಗೆ ಎಂತಹ ಸಂಸ್ಕಾರವನ್ನು ಕೊಡ್ತಾ ಇದ್ದಾರೆ. ಅವರ ಈ ನೃತ್ಯ ರೂಪಕಗಳು, ಅನಂತರ ಈ ಶಾಸ್ತ್ರೀಯ ನೃತ್ಯ ಸಂಗೀತ, ಇದರ ಜೊತೆ ಆ ಜೀವನಕ್ಕೆ ಒಂದು ಗಟ್ಟಿತನವನ್ನು ಕೊಡ್ತಾರೆ. ನಾನು ಹೇಳ್ತೇನೆ, ಯಾವ ಮಕ್ಕಳು ಶಾಸ್ತ್ರೀಯ ಸಂಗೀತ ಕಲೆ, ಅದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರಲಿ, ವೋಕಲ್ ಇರಲಿ, ಯಕ್ಷಗಾನ ಇರಲಿ, ಕ್ರೀಡೆ ಇರಲಿ, ಒಂದಲ್ಲ ಒಂದು ರೀತಿಯಲ್ಲಿ ತನ್ನನ್ನು ಅಲ್ಲಿ ತೊಡಗಿಸಿಕೊಂಡು ಅವರು ಬೆಳೆದಿದ್ದಾರೆ, ಅವರು ಯಾವತ್ತೂ ದಾರಿ ತಪ್ಪುವುದಿಲ್ಲ. ತಿಳ್ಕೊಳ್ಳಿ. ಇವತ್ತಿನ ಲವ್ ಜಿಹಾದ್ ಆಗಲಿ, ಇನ್ನೊಂದು ಹೇಳಿ ಕೇಳದೆ ತಂದೆ ತಾಯಿನ ಬಿಟ್ಟು ಓಡುವಂಥ ಮಕ್ಕಳು ಯಾರು ಅಂತಂದರೆ, ಇವರ ಗರಡಿಯಲ್ಲಿ ಹೋದಂಥ ಮಕ್ಕಳು ಇರ್ಬೋದು ಕಡಿಮೆ, ಆದರೆ ಮಕ್ಕಳು ಹೋಗೋದಿಲ್ಲ. ಯಾಕೆ ಅಂತಂದರೆ ಆ ಗುರುವಿನ ಮೇಲಿನ ಭಕ್ತಿ, ಆ ಪರಂಪರೆ, ಆ ಶಿಸ್ತು. ತಾನು ನೃತ್ಯವನ್ನು ಆರಂಭ ಮಾಡುವ ಮೊದಲು ಗುರುಗಳ ಪಾದವನ್ನು ಮುಟ್ತಾರೆ, ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ. ಗುರುವನ್ನು ಆ ರೀತಿಯಲ್ಲಿ ಸ್ವೀಕಾರ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಪದ್ಧತಿಯಲ್ಲಿ ಇದೆ. ಒಂದು ಮಕ್ಕಳನ್ನು ಒಂದು ಟ್ರೂಪ್ ಆಗಿ ಬೆಂಗಳೂರಿಗ ಅಥವಾ ಕೇರಳಕ್ಕೆ ಕರ್ಕೊಂಡು ಹೋಗುವಾಗ ಈ ದಂಪತಿಗಳಿಗೆ, ಅವರ ಸೊಸೆಗೆ ಎಷ್ಟು ಜವಾಬ್ದಾರಿ ಇದೆ ಯೋಚನೆ ಮಾಡಿ. ಕಲ್ಲಡಕದಲ್ಲಿ ಒಂದು ಮರ ಬಿದ್ದು ಒಂದು ಮಗುವಿನ ಮರಣ ಆಯಿತು ಅಂತೇಳಿ 2 ದಿವಸದಿಂದ ಧರ್ಮಕ್ಕೆ ರಜೆ. ನಾನು ಈ ಡಿಸಿಗೆ ಇಷ್ಟುದ್ದದ ಪತ್ರ ಬರೆದಿದ್ದೇನೆ. ನಾನು ಇವತ್ತು ಅನ್ಯಾಯ ಮಾಡ್ತಾ ಇದ್ದೀರಿ. ಮನೆಯಲ್ಲಿ ನನಗೆ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತಿನ ಮಕ್ಕಳ ಚಟುವಟಿಕೆ ಅಷ್ಟು ಜೋರಿದೆ, ಎಲ್ಲಿಂದ ಕಟ್ಟಿ ಆಗ್ತೇನೆ. ಅದರಲ್ಲಿ ಒಂದು 25% ತಾಯಂದಿರು ಕೆಲಸಕ್ಕೆ ಹೋಗುವವರು ಎಷ್ಟು ದಿವಸ ಅಂತ ಅವ್ರು ರಜೆ ಹಾಕ್ತಾರೆ.
ಆ ಸಮಸ್ಯೆ ಇದೆ. ಶೆಟ್ರೆ, ನಿಮ್ಗೆ ಗೊತ್ತಿದೆ, ನಮ್ಮ ಬಾಲ್ಯದಲ್ಲಿ ಈ ಜುಲೈ ಮುಗಿಯೋದ್ರೊಳಗೆ ಒಂದು 10 ಬೊಳ್ಳಾದರೂ ಬರ್ತಾಯಿತ್ತು, ನೆರೆ ಬರ್ತಾಯಿತ್ತು, ನಮ್ಮ ಮನೆ ಹಿತ್ತಲಿಗೆಲ್ಲ ಬರ್ತಾಯಿತ್ತು. ಈ ಸರ್ತಿ ಒಂದೇ ಒಂದು ನೆರೆ ಬರಲಿಲ್ಲ, ಒಂದು ನೆರೆ ಬರಲಿಲ್ಲ. ನಾನು ನೇತ್ರಾವತಿ ಇದ್ದ ನಿತ್ಯ ನಾನು ಆ ಕಡೆ ಹೋಗ್ತಾ ಇದ್ದೇನೆ, ಬರಲಿಲ್ಲ. ಆದರೂ ಕೂಡ ಭದ್ರತೆ ಇದರಿಂದ, ಸುರಕ್ಷತೆ ದೃಷ್ಟಿಯಿಂದ ಅವರು ಮಾಡಲಿ. ನಾನು ಸರ್ಕಾರವನ್ನು, ಅಧಿಕಾರಿಗಳನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. 6 ದಿವಸದ ಈ ಅತ್ಯಮೂಲ್ಯವಾದಂತಹ ದಿನವನ್ನು ನಮ್ಮ ಮಕ್ಕಳು ಕಳ್ಕೊಂಡ್ರು. 6 ದಿವಸ, ಇವತ್ತಿಗೆ 6ನೇ. ನಾವು ಶಾರದೋತ್ಸವಕ್ಕೋಸ್ಕರ, ಶಾರದಾ ಮಹೋತ್ಸವಕ್ಕೋಸ್ಕರ ಇವತ್ತು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಇಟ್ಕೊಂಡಿದ್ವು. ಸಂಗೀತ, ನೃತ್ಯ, ಭಗವದ್ಗೀತೆ ಎಲ್ಲ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಯ್ತು. ಗೊತ್ತಾಯ್ತಲ್ಲ, 67 ಶಾಲೆಗಳಿಂದ ಅದಕ್ಕೆ ನೋಂದಣಿ ಮಾಡಿದ್ದಾರೆ. ಅದನ್ನು ಇನ್ನು ಯಾವತ್ತೂ ನೋಡೋಕ್ಕೆ ಒಂದು ಅಂತಲ್ಲ, ಒಟ್ಟು ವ್ಯವಸ್ಥೆಯಲ್ಲಿ ನಾನು ಇಷ್ಟನ್ನೇ ನಾನು ಹೇಳ್ತೇನೆ. 3 ತನದ ಜನ ಇದ್ದಾರೆ. ಅವರ ಬಗ್ಗೆ ನಾನು ಹೇಳೋದಿದ್ರೆ 3 ವರ್ಗದ. ಒಂದು ವರ್ಗದ ಜನ ತಾನು ಬದುಕಬೇಕು, ಆರಾಮಾಗಿರಬೇಕು, ತನ್ನ ಹೆಂಡತಿ ತನ್ನ ಮಕ್ಕಳು ಬದುಕಬೇಕು, ಅದಕ್ಕೋಸ್ಕರ ಏನೆಲ್ಲ ಮಾಡೋದು ಅಂತಹ ಒಂದು ವರ್ಗ. 2ನೇ ವರ್ಗದ ಜನ ತಾನು ಬದುಕಬೇಕು, ನೀವು ಬದುಕಿ, ಲಿವ್ ಆ್ಯಂಡ್ ಲೆಟ್ ಲಿವ್. ನಿಮ್ಗೆ ಬದುಕಲಿಕ್ಕೆ ನಾನು ತೊಂದರೆ ಮಾಡೋದಿಲ್ಲ, ನೀವು ಬದುಕಿ, ನಾನು ಬದುಕಬೇಕು. 3ನೇ ವರ್ಗದ ಜನ ತಾನು ಸುಖ, ನಷ್ಟ, ಕಷ್ಟ, ಕಾರ್ಪಣ್ಯ ಏನು ಆದರೂ ಕೂಡ ಇನ್ನೊಬ್ಬರು ಸಂತೋಷ ಪಡಬೇಕು, ಇನ್ನೊಬ್ಬರು ತೃಪ್ತಿ ಪಡಬೇಕು, ಇನ್ನೊಬ್ಬರು ನಗಡಬೇಕು. ತನ್ನ ವೈಯಕ್ತಿಕ ಜೀವನದಲ್ಲಿ 100 ಸಮಸ್ಯೆಗಳಿದ್ದರೂ ಕೂಡ ಒಬ್ಬ ನಟ, ಒಬ್ಬ ನೃತ್ಯಗಾರ್ತಿ ಸ್ಟೇಜಿಗೆ ಬಂದು ಜನಗಳನ್ನು ಸಂತೋಷ ಪಡಿಸೋದ್ರಲ್ಲಿರ್ತಾರೆ. ಅವರ ವೈಯಕ್ತಿಕ ಜೀವನದಲ್ಲಿ ಸುಖ ಇದೆಯಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಇವತ್ತು ಸಮಾಜವನ್ನು ಈ ರೀತಿಯಲ್ಲಿ ತನ್ನದೇ ರೀತಿಯಲ್ಲಿ ಪೋಷಿಸುವಂತಹ ಇಂತಹ ನಾಟ್ಯಾಲಯಗಳು, ಸಂಗೀತ ಶಾಲೆಗಳು, ನೃತ್ಯ ಶಾಲೆಗಳು ನಮ್ಮ ಮಂಗಳೂರಿನ ಸುತ್ತಮುತ್ತ ನನ್ನ ನಾಡಿನಲ್ಲಿ ತುಂಬ ಇದೆ. ಒಂದು 50 ವರ್ಷದ ಹಿಂದಿಗೂ ಇವತ್ತಿಗೂ ಅಜಗಜಾಂತರ ಇದೆ, ತುಂಬ ವ್ಯತ್ಯಾಸ ಆಗಿದೆ. ಅದರ ಕೆಲಸವನ್ನು ಮಾಡತಕ್ಕಂತಹ ಈ ದಂಪತಿಗಳು ನಾನು ಒಬ್ಬ ಹಿರಿಯನಾಗಿ ನನಗೆ ಹೇಳಿದೆ, ಈ ಬರುವ ವರ್ಷ ನನಗೆ ಸಹಸ್ರ ಚಂದ್ರ ದರ್ಶನ ಆಗ್ತದೆ. ಯಾಕೆ ಅಂತ ನಾನು ಹೇಳಿದ ಕೂಡಲೇ ನನ್ನ ಹೆಂಡತಿಗೆ ಮಂಡ್ಯ ವೆಚ್ಚಾಗ್ತದೆ. ಯಾಕೆ ಇವರು ಗೋದಲ್ಲಿ ಬೇಡದೆ ಹೇಳ್ತಾರೆ. ಅವಳಿಗೆ ಸಮಸ್ಯೆ ಅಂದರೆ ನನ್ನ ಪ್ರಾಯ ಹೇಳಿ ಅವಳ ಪ್ರಾಯ ಜಡ್ಜ್ ಮಾಡ್ತಾರೆ. ಪುರಾಣಿಕರಿಗೆ ಇಷ್ಟು ಮಾಡಿದ್ರೆ ಅವರ ಹೆಂಡತಿಗೆ ಎಷ್ಟು ಆಗಿರ್ಬೋದು, ಅದಕ್ಕೆ ಸಿಟ್ಟು ಅವಳಿಗೆ. ಈಗ ಏನು ತೊಂದರೆ ಇಲ್ಲ, ನಾವೇನು ಮ್ಯಾಟ್ರಿಮೋನಿಯಲ್ ಮಾರ್ಕೆಟ್ನಲ್ಲಿ ಇಲ್ಲ. ನಾನು ಒಂದೇ ಒಂದು ಮಾತನ್ನು ತುಂಬ ಕಡೆ ಹೇಳಿದ್ದೇನೆ. ನಾನು ಯಾಕೆ ನನ್ನ ಪ್ರಾಯವನ್ನು ಹೇಳ್ತೇನೆ ಅಂತಂದರೆ, ಹೀಗೆ ಮಾತನಾಡುವಾಗ ಕೆಲವು ಹೆಚ್ಚು ಕಡಿಮೆ ಆಗ್ಬೋದು. ಪೇಜಾರ ಸ್ವಾಮಿಗಳು ಹೇಳಿದಾಗೆ ಅರಳು ಮರಳು ಅಂತ ಹೇಳಿ 60ನೇ ವರ್ಷ ಅಂತ ಮರಳಿ ಅರಳಬೇಕು. ಅವರು ಮತ್ತೊಮ್ಮೆ ಜೀವನವನ್ನು ಆರಂಭ ಮಾಡಬೇಕು. ನಾನು ಕೂಡ ಹೀಗೆ ಮಾತನಾಡುವ ಈ ಆತುರದಲ್ಲಿ ಇದರಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಜನ ಆಲೋಚನೆ ಮಾಡ್ತಾರೆ, ಸೈ ಅಡಿಯ ಪರಬೆ ಅರಳು ಮರಳು ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ. ನಮಗೆ ಹೆಚ್ಚು ನಮ್ಮನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಕೆಲವು ಸತ್ಯ ಅದು ಅಲ್ಲದಿದ್ದರೂ ಕೂಡ ನಾನು ಹೇಳುವಂಥದ್ದಿಷ್ಟೇ, ನಾನು ಬದುಕಿ ಇನ್ನೊಬ್ಬರನ್ನು ಬದುಕಿ ಬಿಡಿ. ನಾನು ತೊಂದರೆಗೆ ಒಳಪಟ್ಟರೂ ತೊಂದರೆ ಇಲ್ಲ, ಇನ್ನೊಬ್ಬರ ಸಂತೋಷಕ್ಕೆ ನಾನು ಕಾರಣನಾಗಬೇಕು, ನಾನು ಅದಕ್ಕೆ ದುಡಿಬೇಕು ಎನ್ನತಕ್ಕಂಥ ಕೆಲವು ವರ್ಗದಲ್ಲಿ ಇವರು ಸೇರಿದ್ದಾರೆ. ಕೈ ಚಪ್ಪಳೆ ಕೊಡಿ. ನನ್ನ ಬಗ್ಗೆ ನಾನು ಹೇಳಿದಲ್ಲ, ನನ್ನ ಬಗ್ಗೆ ಅಲ್ಲ. ನಾನು ಈ ಥರದ ವ್ಯಕ್ತಿಗಳು ಸಂಸ್ಕಾರ ಭಾರತಿ ಅಂತ ಹೇಳಿದರೆ ಪುರಿಗೆ ಹೋಗಿ ಬಂದಿದ್ದಾರೆ. ನಾನು ನಂಗೆ ಗೊತ್ತಿದೆ, ಈ ಮೊನ್ನೆಯ ಆರಂಭದ ಉತ್ಸವದ ದಿವಸ ಅಲ್ಲಿ ಎಷ್ಟು ಜನ ಕಾಲು ತುಳಕ್ಕೆ ಬಿದ್ದು ಚಟ್ನಿ ಹಾಕ್ತಾರೆ, ಇಲ್ಲ ಅಂತ ಹಾಕ್ತಾರೆ, ಕಾಣೆ ಹಾಕ್ತಾರೆ. ಈ ಸಂದರ್ಭದಲ್ಲಿ ಕೂಡ ಈ ಯುವಕ ಅಲ್ಲ ಮುದುಕ, ಗೊತ್ತಾಯ್ತಲ್ಲ, ಧೈರ್ಯ ಮಾಡಿ ದೇವರ ಮೇಲೆ ಭಾರ ಹಾಕಿ ಎಷ್ಟು ಜವಾಬ್ದಾರಿ ಇದ್ದುಕೊಂಡು ಕೂಡ ಹೋಗಿ ಬಂದದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ನನ್ನನ್ನು ಬಹಳ ಚಿಕ್ಕವನನ್ನಾಗಿ ಮಾಡಿದ್ದೀರಿ ನೀವು.
ಅದರ ಪಾಪದ ಒಂದು ಹೊರೆ ಕೂಡ ನಿಮಗಿದೆ. ನಾನು ಯಾವುದಕ್ಕೂ ಪ್ರಾಮಾಣಿಕವಾಗಿ ಹೇಳ್ತೇನೆ, ಅಂತಹ ಅರ್ಹತೆ ನನಗಿಲ್ಲ. ಆದರೆ ನನಗಿರ್ತಕ್ಕಂತಹ 3 ಆಸೆಗಳು ಚಿಕ್ಕ ಮಕ್ಕಳನ್ನು ನೋಡಿದಾಗ ನಾನು ಅತ್ಯಂತ ಸಂತೋಷ ಪಡ್ತೇನೆ. LKG ಮಕ್ಕಳು, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು, ಶಾಲೆಯ ಮಕ್ಕಳು ನನ್ನನ್ನು ಅಜ್ಜ ಅಜ್ಜ ಅಂತೇಳಿ ತುಂಬ ಹಚ್ಚಿಕೊಳ್ತಾರೆ. ನನಗೆ ಒಬ್ಬನೇ ಮೊಮ್ಮಗಿರುವುದು, ಇನ್ನೊಂದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾನೆ ಮಗ. ಆದರೆ 100 ಸಾವಿರಾರು ಮಕ್ಕಳು ನನ್ನ ಮೊಮ್ಮಕ್ಕಳಿದ್ದಾರೆ. ಅದರ ಜೊತೆ ನಾನು ಪ್ರೀತಿ ಮಾಡುವಂತಹದ್ದು ಹಸು. ನಮ್ಮ ಬಾಲ್ಯದಿಂದಲೂ ನನ್ನ ಮನೆತನದಿಂದಲೂ ಕೂಡ ನನ್ನ ಅಮ್ಮ ಜೀವನಕ್ಕೋಸ್ಕರ ಎಮ್ಮೆ ಹಸುವನ್ನು ಸಾಕಿ ಹಾಲನ್ನು ಮಾರಿ ಏನೇನೋ ಕಷ್ಟ ಬಿಟ್ಟು ನಮ್ಮನ್ನು ಸಾಕಿದ್ದಾಳೆ. ಆ ಹಸುವಿನ ಮೇಲಿರ್ತಕ್ಕಂತಹ ಪ್ರೀತಿ ಮತ್ತು ಋಣ, ಅದಕ್ಕೋಸ್ಕರ 500 ಹಸುಗಳಿಗಿಂತೂ ಹೆಚ್ಚಿರತಕ್ಕಂಥ ಒಂದು ಗೋಶಾಲೆಯನ್ನು ವಿಶ್ವ ಹಿಂದೂ ಪರಿಷತ್ತು ನನ್ನ ಅಧ್ಯಕ್ಷತೆಯಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ಅನಾಥಾಶ್ರಮ ಇದೆ. ಅನಾಥ ಹೆಣ್ಣು ಮಕ್ಕಳಿಗೆ ನಾವು ಆಶ್ರಯವನ್ನು ಕೊಟ್ಟಿದ್ದೇವೆ. ಅಂಗವಿಕಲ ಮಕ್ಕಳಿಗೆ ಧರ್ಮಾರ್ಥವಾಗಿ ನಾವು ಶಿಕ್ಷಣ ಕೊಡಬೇಕು, ಆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಒಟ್ಟು ಏನು ಅಂತಂದರೆ, ನಾನು ಶುರುವಿಗೆ ಹೇಳಿದ ಹಾಗೆ ನಾವು ಋಣಮುಕ್ತರಾಗಬೇಕು. 100ಕ್ಕೆ 100 ಋಣಮುಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟನ್ನು ಕಿಂಚಿತ್ತಾದರೂ ನಾನು ಕೊನೆಯ ಉಸಿರು ಎಳೆಯುವ ಮೊದಲು ನಾನು ಪಡೆದದರಲ್ಲಿ ಒಂದಷ್ಟು ಈ ಧರ್ಮಕ್ಕೆ, ಈ ಸಮಾಜಕ್ಕೆ, ಈ ರಾಷ್ಟ್ರಕ್ಕೆ, ನನ್ನ ಮುಂದಿನ ಪೀಳಿಗೆಗೆ ಕೊಡಬೇಕು. ಆ ಶಕ್ತಿಯನ್ನು ಭಗವಂತ ನಮಗೆ ಕೊಡಲಿ ಅಂತ ಹೇಳ್ತಾ, ನನ್ನನ್ನು ಇಷ್ಟು ಪ್ರೀತಿಯಿಂದ, ನೀವು ಮಾತ್ರ ಅಲ್ಲ ನಿಮ್ಮ ಮಕ್ಕಳನ್ನೆಲ್ಲ ಸೇರಿಸಿ ನನ್ನನ್ನು ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀರಿ. ಆ ಪ್ರೀತಿಯ ಋಣ ಭಾರದಿಂದ ನಾನು ಕುಬ್ಜನಾಗಿದ್ದೆ ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ನನ್ನ ಮಾತನ್ನು ಆಲಿಸಿದಂಥ ಎಲ್ಲ, ಇದರಿಂದ ನನಗಿಂತ ಹಿರಿಯರು ಯಾರು ಇರಲಿಕ್ಕಿಲ್ಲ. ಯಾರಾದರೂ 80 ವರ್ಷಕ್ಕಿಂತ ಹೆಚ್ಚಿನವರು ಇದ್ದೀರಾ? ಇಲ್ಲ, ಇದ್ದಾರ? ಹಾಂ. ಎಷ್ಟು ಅವರಿಗೆ? 80? ಹಾಂ, ಇಲ್ಲಿದೆ. ನಮಸ್ಕಾರ ಮಾಡ್ತೇನೆ. ನನಗೆ 81 ಆಯಿತು. ಆದ್ದರಿಂದ ಆ ರೀತಿಯಲ್ಲಿ ಕೇವಲ ಅದು ಕತ್ತೆಗೂ ಪ್ರಾಯ ಆಗ್ತದೆ. ಯಾವ ರೀತಿಯಲ್ಲಿ ಪ್ರಾಯ ಆಗಬೇಕು, ಪ್ರಾಯದವರು ಹೇಗೆ ವರ್ತಿಸಬೇಕು ಎನ್ನುವ ದೃಷ್ಟಿಯಿಂದ ನಾವು ಸಮಾಜವನ್ನು, ನನ್ನ ರಾಷ್ಟ್ರವನ್ನು, ನನ್ನ ಬಂಧುಗಳನ್ನು ನಾನು ಸಾಧ್ಯ ಇದ್ದಷ್ಟು ಕೆಲಸ ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ನನ್ನ ಮಾತಿನಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಹಂಸಕ್ಷೀರ ನ್ಯಾಯದ ಹಾಗೆ ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ನಿರ್ವಹಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಸಾಲು ಸಾಲು, ಭಾರಿ ಬೇಕಾದ. ಯಾರಿಗಾದರೂ ಭಾರತ ಮಾತಾ ಜೈ ಅಂತ ಹೇಳಿದರೆ ನಿಮ್ಮ ಮಾವನ ಹೆಸರ, ಗಂಡನ ಹೆಸರ? ಕೆಲವರಿಗೆ ಗಂಡನ ಹೆಸರು ಎನ್ನಲವ್ವೆ ಗೋವಿಂದ ಅಂತ ಹೇಳಿದ್ರಂತೆ ತಿರುಪತಿಗೆ ಹೋಗುವಾಗ. ಅವಳಿಗೆ ಗಂಡನ ಹೆಸರು ಹೇಳಲಿಕ್ಕಾಗೋದಿಲ್ಲ. ಎಲ್ಲರೂ ಗೋವಿಂದ ಎನ್ನಲವ್ವೆ ಎನ್ನಲವ್ವೆ ಅಂತ ಹೇಳಿದ್ರು. ಯಾಕೆ ಎನ್ನಲವ್ವೆ ಗೋವಿಂದ ಅಂತ ಹೇಳಿದರೆ ಏನಾಗ್ತದೆ? ಗಂಡನಿಗೆ ಇನ್ಸಲ್ಟ್ ಆಗೋದಿಲ್ಲ. ಗಟ್ಟಿಯಾಗಿ ಹೇಳು. ನನ್ನ ಮಕ್ಕಳು ಕೇಳಿ, ಶಾಲೆಯಲ್ಲಿ ನಮ್ಮ ಮಕ್ಕಳು ಜೈಕಾರ ಹಾಕದೇ ಇದ್ದರೆ ಸುಧಾಕರ ಹತ್ರ ಕೇಳಿ, ನಾನು ಜೈಕಾರ ಹಾಕದೆ ಹೋದರೆ ಮಕ್ಕಳು ಕರೀತಾರೆ, ಸರ್ ಸರ್ ಯು ಹ್ಯಾವ್ ಒಮಿಟೆಡ್ ಎ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಹೇಳಿ, ಧೈರ್ಯವಾಗಿ ಹೇಳಿ. ಬೋಲೋ ಭಾರತ್ ಮಾತಾ ಕಿ. ಸಾಲದು, ಅದು ತೃಪ್ತಿ ಪಡುವ. ಧನ್ಯವಾದಗಳು ಸರ್. ಮುಂದೆ ಸನಾತನ ಗುರು ಪರಂಪರೆಯಲ್ಲಿ ಗುರು ಪ್ರೇರಣಾ ಪುರಸ್ಕಾರವನ್ನು ಪಡೆಯುತ್ತಿರುವಂತಹ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯಾಗಿರುವಂತಹ ಶ್ರೀಮತಿ ಸುಮನಾ ಬಾಂದೇಕರ್ ಅವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿದೆ ನೆನೆಸ್ಕೊಳ್ತಾ ಇದ್ದೇನೆ. ಅವರ ಕಿರು ಪರಿಚಯ. ಶ್ರೀಯುತ ಸತ್ಯಾನಂದ ಎಸ್ ಕುಲಶೇಖರ ಮತ್ತು ಶ್ರೀಮತಿ ವೀಣಾದೇವಿ ಕುಲಶೇಖರ್ ಇವರ ದಂಪತಿಗಳಾಗಿ ಮಾರ್ಚ್ 1979ರಲ್ಲಿ ಜನಿಸಿರುವಂತಹ ಸುಮನ ಶ್ರೀಯುತ ರಾಜೇಶ್ ಬಾಂದೇಕರ್ ಅವರನ್ನು ಮದುವೆಯಾಗಿ ಪ್ರಸ್ತುತ 3 ಮಕ್ಕಳ ತಾಯಿ, 2 ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗು. LLB ಪದವೀಧರೆ, SDM ಲಾ ಕಾಲೇಜಿನಲ್ಲಿ LLB ಪದವಿಯನ್ನು ಪಡೆದಿರುವಂತಹ ಸುಮನ ಹಲವಾರು ನೃತ್ಯ ಗುರುಗಳಲ್ಲಿ ನೃತ್ಯ ಅಭ್ಯಾಸವನ್ನು ಮಾಡಿ
1995ರಲ್ಲಿ ಸನಾತನ ನಾಟ್ಯಾಲಯದಲ್ಲಿ ಗುರು ಶಾರದಾ ಮಣಿಶೇಖರ್ ಅವರಲ್ಲಿ ನೃತ್ಯ ಅಭ್ಯಾಸವನ್ನು ಪ್ರಾರಂಭಿಸಿದಂತಹ ಕಲಾವಿದೆ. ಗುರುಗಳೊಂದಿಗೆ ಆಗ ಮದುವೆಯ ಮುಂಚೆ ಗುರುಗಳೊಂದಿಗೆ ಎಲ್ಲ ಕಡೆ ನೃತ್ಯ ತರಗತಿಗಳನ್ನು ನಡೆಸಲಿಕ್ಕೆ ಅವರ ಜೊತೆಯಾಗಿ ಅವರ ಅಸಿಸ್ಟೆಂಟ್ ಆಗಿ ಎಲ್ಲ ಶಾಲೆಗಳಲ್ಲಿ ಹೋಗ್ತಿದ್ದಂತಹ ಸುಮನ ಆಮೇಲೆ ತನ್ನದೇ ಆದಂತಹ ಸನಾ ನಾಟ್ಯಾಲಯವನ್ನು ಸ್ಥಾಪಿಸಿ ಅದರ ಮುಖಾಂತರ ಹಲವಾರು ವಿದ್ಯಾರ್ಥಿಗಳಿಗೆ ಮಂಗಳೂರು ಮಾತ್ರವಲ್ಲದೆ ಬೆಂಗಳೂರಿನಲ್ಲಿ ನೃತ್ಯ ಶಿಕ್ಷಣವನ್ನು ಹೇಳಿಕೊಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಹಲವಾರು ಕಡೆ ಹರಿಹರ ಪಾಂಡುರಂಗ ಭಜನಾ ಮಂದಿರ ಬಿಕರ್ನಕಟ್ಟೆ, ದತ್ತನಗರ, ಅಕ್ಷಯ ಹಾಲ್, ಸರಸ್ವತಿ ಸಭಾಗೃಹ, ಡೊಂಗರಕೇರಿ, ಮುಡಿಪು, ಮುಖ್ಯ ಪ್ರಾಣ ದೇವಸ್ಥಾನ, ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರಳಿ, ಅದಲ್ಲದೆ ಬೆಂಗಳೂರಿನಲ್ಲಿ ಬನಶಂಕರಿಯಲ್ಲಿ, ಜಯನಗರ, ಜಿ.ಪಿ. ನಗರ, ಬನ್ನೇರ್ಘಟ್ಟ, ಬಸವನಪುರ, ಎಲೆಕ್ಟ್ರಾನಿಕ್ ಸಿಟಿ, ಯಲಹಂಕ, ಹೆಬ್ಬಾಳ, ಹೀಗೆ ಎಲ್ಲ ಕಡೆಯೂ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ದಾರಿ ಎರೆತಿರುವಂತಹ ನಮ್ಮ ಪ್ರೀತಿಯ ಶಿಷ್ಯೆ ಸುಮನ ತನ್ನ ಬದುಕಿನಲ್ಲಿ ನಡೆದಂತಹ ದುರಂತವನ್ನು ಎದುರಿಸಿ ತನ್ನ 3 ಮಕ್ಕಳ ಜೊತೆಗೆ ಆ ಧೈರ್ಯಶಾಲಿಯಾಗಿ ಇನ್ನೂ ಹಲವಾರು ಮಕ್ಕಳಿಗೆ ನೃತ್ಯವನ್ನು ಹೇಳಿಕೊಡ್ತಾ ಇರುವಂತಹ ಸುಮನ ನಮಗೆಲ್ಲರಿಗೂ ಖಂಡಿತವಾಗಿಯೂ ಒಂದು ಇನ್ಸ್ಪಿರೇಷನ್. ಯಾಕಂತ ಹೇಳಿದರೆ ಬೆಂಗಳೂರಿಂದ ಮಂಗಳೂರಿಗೆ ಯಾವಾಗಲಾದರೂ ಒಮ್ಮೆ ಟ್ರಾವೆಲ್ ಮಾಡಬೇಕು ಅಂತ ಆದರೂ ಕೂಡ ಕೆಲವರು ಹಲವು ಬಾರಿ ಆಲೋಚನೆ ಮಾಡುವಂತಹ ಈ ಸಂದರ್ಭದಲ್ಲಿ ಪ್ರತಿ ವಾರ ಆ 3 ಮಕ್ಕಳನ್ನು, ಈಗ ದೊಡ್ಡವಳು ಬಹುಶಃ ವಿದ್ಯಾಭ್ಯಾಸದಿಂದಾಗಿ ಡಿಗ್ರಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಇನ್ನೆರಡು ಪುಟ್ಟ ಮಕ್ಕಳು ಈಗಾಗಲೇ ಆಗ ಬಂದಿದ್ರು ಪುಟ್ಟ ಮಕ್ಕಳು, ಆ ಮಕ್ಕಳನ್ನು ಜೊತೆಯಾಗಿ ಕರೆದುಕೊಂಡು ಬಸ್ಸಿನಲ್ಲಿ ಪ್ರಯಾಣಿಸಿ ಇಲ್ಲಿ ಬಂದು ಇಲ್ಲಿ 2 ದಿವಸ ಮಂಗಳೂರಿನ ಎಲ್ಲ ತರಗತಿಗಳನ್ನು ಮುಗಿಸಿ ಮತ್ತೆ ಬೆಂಗಳೂರಿಗೆ ಪ್ರಯಾಣಿಸಿ ಆ ಮಕ್ಕಳನ್ನು ಜೊತೆಗೆ, ಈಗ ಆ ಮಕ್ಕಳು ಸ್ವಲ್ಪ ಆದರೂ ನಡೆದಾಡುವಂತಹ ವಯಸ್ಸಿಗೆ ಬಂದಿದ್ದಾರೆ. ನೀವು ಕಲ್ಪಿಸಿ ಆ ಪುಟ್ಟ ಮಗುವನ್ನು ಒಂದನ್ನು ಬೆನ್ನಿಗೆ ಕಟ್ಟಿಕೊಂಡು ಒಂದನ್ನು ಸೊಂಟದಲ್ಲಿ ಇಟ್ಕೊಂಡು ಬರ್ತಿದ್ದಂತಹ ಸುಮನ ಇನ್ನೂ ನಮ್ಮ ಕಣ್ಣ ಮುಂದೆ ಇದ್ದಾಳೆ. ಆದರೆ ಅವಳ ಆ ಗುರು ಮೇಲಿನ ಗುರು ಭಕ್ತಿಗೆ ನಾವು ಖಂಡಿತವಾಗಿ ತಲೆಬಾಗಲೇಬೇಕು. ಪ್ರತಿ ಬಾರಿ ನವರಾತ್ರಿಯ ಸಮಯದಲ್ಲಿ ವಿಜಯದಶಮಿಯ ದಿವಸ ಅವಳಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಮರು ದಿವಸ ನೆನಪಿನಲ್ಲಿ ಗುರುವಿಗೆ ಬಂದು ಮಡಿಲು ತುಂಬಿಸಿ ಹೋಗುವಂಥ ಒಂದು ಕಾರ್ಯವನ್ನು ಪ್ರತಿ ವರ್ಷ ತಪ್ಪದೆ ಮರೆಯದೆ ಮಾಡುವಂತಹ ಪ್ರೀತಿಯ ವಿದ್ಯಾರ್ಥಿನಿ ಸುಮನ. ಏನೇ ಇದ್ದರೂ ಮನೇಲಿ ಏನಾದರೂ ಕೆಲಸ ಕಾರ್ಯ ಇದ್ದರೆ ಗುರುವಿಗೆ ಫಸ್ಟ್ ಆಮಂತ್ರಣ, ಅಷ್ಟು ಗುರುಭಕ್ತಿಯನ್ನು ಹೊಂದಿರುವಂತಹ ಸುಮನ ಖಂಡಿತವಾಗಿಯೂ ಅವಳ ವಿದ್ಯಾರ್ಥಿನಿಯರು ಅವಳನ್ನು ಅದೇ ರೀತಿ ಕಾಣಲಿ ಎಂದು ಆಶಿಸುತ್ತಾ ಅವಳನ್ನು ಈ ವರ್ಷದ ಗುರು ಪ್ರೇರಣಾ ಪ್ರಶಸ್ತಿಯೊಂದಿಗೆ ನಾವು ಪುರಸ್ಕರಿಸಲಿದ್ದೇವೆ. ದಯವಿಟ್ಟು ಗಣ್ಯರು ವೇದಿಕೆಯಲ್ಲಿ ಅವಳನ್ನು ಗೌರವಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇನೆ. ಪ್ರತಿ ವರ್ಷ ನಮ್ಮ ಕೃಷ್ಣನ ಹೊರದಿವರೆ ಪಲ್ಲಕ್ಕಿ ಅಷ್ಟಮಿಗೆ ಪಲ್ಲಕ್ಕಿ
ಪ್ರತಿ ವರ್ಷ ನಮ್ಮ ಗುರುಗಳಿಂದ ಈ ನೃತ್ಯ ವಿದ್ಯೆಯನ್ನು ಕಲಿತು ಗುರು ಪರಂಪರೆಯನ್ನು ಮುಂದುವರಿಸುವಂತಹ ವಿದ್ಯಾರ್ಥಿಗಳಿಗೆ ಈ ಪ್ರೇರಣಾ ಪುರಸ್ಕಾರವನ್ನು ನೀಡುತ್ತೇವೆ. ಈಗಾಗಲೇ 7 ಜನ ಇದನ್ನು ಸ್ವೀಕರಿಸಿರುತ್ತಾರೆ. ಬಾಲಕೃಷ್ಣ ಮಂಜೇಶ್ವರ್ ಸರ್, ಹಾಗೆ ಭಾರತಿ ಸುರೇಶ್, ಸುಮಂಗಳ ರತ್ನಾಕರ್, ರಾಧಿಕಾ ಶೆಟ್ಟಿ, ಮಂಜುಳಾ ಸುಬ್ರಹ್ಮಣ್ಯ, ಪ್ರಮೋದ್ ಉಳ್ಳಾರ್. ಈ ವರ್ಷ ಸುಮನ ಅಂದರೆ ಅವರ ಸೀನಿಯಾರಿಟಿ, ಅವರು ತರಗತಿಯನ್ನು ಆರಂಭಿಸಿ ಗುರುಗಳ ಬಳಿ ವಿದ್ಯೆಯನ್ನು ಕಲಿತು ಪ್ರಸ್ತುತ 34 ವಿದ್ಯಾರ್ಥಿಗಳು ಆ ಗುರು ಪರಂಪರೆಯನ್ನು ಬೆಳೆಸುತ್ತಾ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಹೇಳಿಕೊಡ್ತಾ ಇದ್ದಾರೆ. ನಮ್ಮ ಆಶಯವೂ ಅಷ್ಟೇ, ಈ ನಾವು ಗುರುಗಳಿಂದ ಪಡೆದಂತಹ ವಿದ್ಯೆ ನಮ್ಮ ವಿದ್ಯಾರ್ಥಿಗಳು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟು ಆ ವಿದ್ಯಾರ್ಥಿಗಳು ಮತ್ತಷ್ಟು ಮಕ್ಕಳಿಗೆ ಹೇಳಿಕೊಟ್ಟರೆ ಖಂಡಿತವಾಗಿಯೂ ಈ ಪರಂಪರೆ ಮುಂದುವರಿಯುವುದು. ಆ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಕಲಾ ರಸಿಕರೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಓಂ ಗಣಪತೆ ನಮೋ ನಮಃ. ಶ್ರೀ ವೈಜಮಾವುಲಿ ಕುಲದೇವತಾ ಪ್ರಸನ್ನ. ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ನಮಸ್ತೇಸ್ತು ಮಹಾಮಾಹೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಾಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವಂತು ಮೇ ಸದಾ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮುದ್ರವಸನೆ ದೇವಿ ಪರ್ವತಸ್ಸನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಿಯೇ ಅಮೃತ ಕಲಶಹಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕಪತಯೇ ತ್ರೈಲೋಕನಿಧಿಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ 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 ಔಷಧ ಚಕ್ರ ನಾರಾಯಣಯ ಸ್ವಾಹ. ಗುರು ಸಂಸ್ಮರಣೆ. ನಮ್ಮ ಹಿರಿಯ ಗುರುಗಳಾದ ನಾಟ್ಯಾಚಾರ್ಯ ಬಿ ಪ್ರೇಮ್ನಾಥ್ ಇವರು ಲಲಿತ ಕಲಾ ಸದನದ ಸಂಸ್ಥಾಪಕರು. ಇವರ ಆಶೀರ್ವಾದದೊಂದಿಗೆ ಗುರು ನಮನ ಶಾರದಾ ಸಮೂಹ ವಿದ್ಯಾಸಂಸ್ಥೆಗಳು ಮಂಗಳೂರು ಅಧ್ಯಕ್ಷರಾದಂತಹ ಡಾಕ್ಟರ್ MV ಪುರಾಣಿಕ್ ಅವರನ್ನು ವಂದಿಸುತ್ತಾ, ಗೌರವಾನ್ವಿತ ಅತಿಥಿ ಶ್ರೀ ಸುಧಾಕರ್ ರಾವ್ ಪೇಜಾವರ, ಮಲ್ಲಿಕಾ ಕಲಾವೃಂದ, ಶ್ರೀ ಕ್ಷೇತ್ರ ಕದ್ರಿ ಇದರ ಕಾರ್ಯಾಧ್ಯಕ್ಷರು ಇವರನ್ನು ನಮಸ್ಕರಿಸಿ, ಸನಾ ನಾಟ್ಯಾಲಯ ಮಂಗಳೂರು ಇದು ನನ್ನ ತವರು ಮನೆ ಹಾಗೂ ಗುರುಕುಲ. ಇದರ ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾ ನನ್ನ 2 ಮಾತುಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಸನಾ ನಾಟ್ಯಾಲಯದ ಕುಟುಂಬದ ಸರ್ ಮತ್ತು ಮಿಸ್ ಇವತ್ತಿನವರೆಗೂ ಹಾಗೂ ಇನ್ನು ಮುಂದಕ್ಕೂ ನನ್ನನ್ನು ಅಮ್ಮ ಮತ್ತು ಅಪ್ಪನ ಪ್ರೀತಿ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ಲತಾ ನನಗೆ ಅಕ್ಕನ ಸ್ಥಾನವನ್ನು ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ಹಾಗೂ ಶುಭಮಣಿ ನನ್ನ ಸ್ವಂತ ತಂಗಿ ಎಂದು ಹೇಳಲು ಇಚ್ಛೆ ಪಡುತ್ತಿದ್ದೇನೆ. ಸನಾ ನಾಟ್ಯಾಲಯದ ಕುಟುಂಬದ ಇವತ್ತು ನೀಡಿದ ಗುರು ಪ್ರೇರಣಾ ಪುರಸ್ಕಾರವನ್ನು ಪಡೆಯಲು ಅವಕಾಶ ಮಾಡಿಕೊಟ್ಟಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಕೋಟಿ ಕೋಟಿ ನಮನಗಳು. ಜೀವನವಾಣಿ. ಸಂತೋಷವು ಹಣದ ಮೇಲೆ ಅಲ್ಲ,
ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ. ಅದು ಯಾವ ರೀತಿ ಅಂದರೆ, ಒಂದು ಮಗು ಬೆಲೂನ್ ಖರೀದಿಸಿ ಸಂತೋಷಪಟ್ಟಿತು, ಮತ್ತೊಬ್ಬ ಅದನ್ನು ಮಾರಾಟ ಮಾಡಿ ಸಂತೋಷಪಟ್ಟಿತು, ಇನ್ನೊಬ್ಬ ಅದನ್ನು ಸಿಡಿಸಿ ಸಂತೋಷಪಟ್ಟನು. ಪ್ರೇರಣೆ, ಪ್ರಗತಿ, ಪರಿವರ್ತನೆ. ಒಂದು ಸಣ್ಣ ದೀಪ ತನ್ನ ಬೆಳಕಿನಿಂದ ಮತ್ತೊಂದು ದೀಪವನ್ನು ಹಚ್ಚುತ್ತದೆ, ಆದರೆ ಅದರ ಬೆಳಕು ಎಂದಿಗೂ ಕಡಿಮೆಯಾಗುವುದಿಲ್ಲ. ಹಾಗೆಯೇ ಗುರು ತನ್ನ ಜ್ಞಾನ, ಕಲೆ ಮತ್ತು ಸಂಸ್ಕಾರವನ್ನು ಶಿಷ್ಯನಿಗೆ ಹಂಚಿದರೂ ಅದರ ಮಹತ್ವ ಇನ್ನಷ್ಟು ಬೆಳಗುತ್ತದೆ. ಭರತನಾಟ್ಯವು ಕೇವಲ ನೃತ್ಯವಲ್ಲ, ಅದು ಗುರುಗಳಿಂದ ಶಿಷ್ಯನಿಗೆ ಹರಿದು ಬರುವ ಒಂದು ಪರಂಪರೆ. ಇಂದು ಗುರು ಪೂರ್ಣಿಮೆ ಎಂದು ನನ್ನ ಗುರುಗಳ ಕೈಯಿಂದ ಸನ್ಮಾನ ಸ್ವೀಕರಿಸುವುದು ನನ್ನ ಜೀವನದ ಅತ್ಯಂತ ಅಮೂಲ್ಯ ಆಶೀರ್ವಾದವಾಗಿದೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಸತ್ಯಮೇವ ಜಯತೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸುಮನ. ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಸನಾತನ ನಾಟ್ಯಾಲಯದ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಎಲ್ಲ ಹಿಮ್ಮೇಳ ಕಲಾವಿದರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮಾಧ್ಯಮದಲ್ಲಿ ಪ್ರಚಾರ ಕೊಟ್ಟು ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಬಾಂಧವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ನೇರ ಕಾರ್ಯಕ್ರಮದ ಮೂಲಕ ಮನೆಯಲ್ಲೇ ಕೂತು ಕಾರ್ಯಕ್ರಮವನ್ನು ವೀಕ್ಷಿಸಲು ಅನುವು ಮಾಡಿಕೊಟ್ಟಂತಹ ನಮ್ಮ ಕುಡ್ಲ ಚಾನೆಲ್ನ ಮುಖ್ಯಸ್ಥರಾದಂತಹ ಲೀಲಾಕ್ಷ ಕರ್ಕೇರ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅನಂತ ಕೃತಜ್ಞತೆಗಳು. ಛಾಯಾಗ್ರಾಹಕರಾಗಿ ಆಗಮಿಸಿರುವ ಅಂಬಾ ಸ್ಟುಡಿಯೋದ ಜಗನ್ನಾಥ್ ಶೆಟ್ಟಿ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ, ಮುಖ್ಯವಾಗಿ ಕಾರ್ಯಕ್ರಮ ನೆರವೇರುವಲ್ಲಿ ನಮ್ಮೊಂದಿಗೆ ಪ್ರತಿ ಬಾರಿಯೂ ತನ್ನು ಮನಧನಗಳಿಂದ ಸಹಕರಿಸುತ್ತಿರುವವರು ನಮ್ಮ ವಿದ್ಯಾರ್ಥಿಗಳ ಪಾಲಕರು ಹಾಗೂ ಪೋಷಕರು. ಖಂಡಿತವಾಗಿಯೂ ನಿಮ್ಮೆಲ್ಲರ ಸಹಕಾರದಿಂದ ಪ್ರತಿ ಬಾರಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಿದೆ. ಸನಾತನ ನಾಟ್ಯಾಲಯ ತಮಗೆಲ್ಲರಿಗೂ ಸದಾ ಚಿರಋಣಿ ಅಂತ ಹೇಳುತ್ತಾ, ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ಮಗದೊಮ್ಮೆ ಆತ್ಮೀಯವಾದ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮದ ದ್ವಿತೀಯಾರ್ಧವನ್ನು ಮತ್ತೊಮ್ಮೆ ಗಣೇಶನನ್ನು ಸ್ತುತಿಸುವಂತಹ ಗಣೇಶ ಸ್ತುತಿಯೊಂದಿಗೆ ನರ್ತಿಸಲಿದ್ದಾರೆ ನಮ್ಮ ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರಾದಂತಹ ವೃದ್ಧಿ ಎಸ್ ಭಂಡಾರಿ, ಗ್ರೀಷ್ಮಾ ಪೀರಾ, ಖುಷಿ ಎನ್ ಬಂಗೇರ, ವೈಶ್ವಿ ಆರ್ ರಾವ್, ತನಿಷ್ಕಾ ಕಾಮತ್, ಯಶ್ವಿ ಜೀವನ್, ದೀತ್ಯಾ ಯಶವಂತ್, ಅನನ್ಯ ಗಿರೀಶ್ ಕುಮಾರ್ ಮತ್ತು ಹಂಸಿನಿ ಎನ್.ಜಿ. ಇದೀಗ ತಮ್ಮ ಮುಂದೆ ಗಣೇಶ ಸ್ತುತಿ.
शुक्लाम्बरधरं विष्णु शशिवर्णा चतुर्भुजा प्रसन्न वदनो श्री गणेश चरण गजानन श्री गणेश चरण गजानन श्री गणेश चरण गजानन श्री गणेश चरण गजानन देवर मुनीवर पणियु दया कर श्री गणेश चरण गजानन देवर मुनीवर पणियु दया कर श्री गणेश नागाभरणने नान्मरे पोट्रू नागाभरणने नान्मरे पोट्रू नागाभरणने नान्मरे पोट्रू नामने प्रणव रूपने जय जय नामने प्रणव रूपने जय 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 श्री गणेश चरण गजानन देवर मुनीवर पणियु दया कर श्री गणेश चरण पादं नम्बुं रामदास वरदने पादं नम्बुं रामदास वरदने पादं नम्बुं रामदास वरदने मोदक प्रियने गौरी सुतने मोदक प्रियने गौरी सुतने आदिदेवन अरुಳಿಲ್ಲದೆ आदिदेवन अरुಳಿಲ್ಲದೆ வேதனும் நானும் செய்தொழில் உண்டோ வேதனும் நானும் செய்தொழில் உண்டோ வேதனும் நானும் செய்தொழில் உண்டோ श्री गणेश चरण गजानन देवर मुनीवर पणियु दया कर श्री गणेश श्री गणेश चरण 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 चरण
ಮುಂದೆ ಒಂದು ಸರಳವಾಗಿ ಸುಂದರವಾಗಿರುವಂತಹ ಸಂಸ್ಕೃತ ಹಾಡು ಮನಸ ಸತತಂ ಸ್ಮರಣೀಯಂ. ಈ ನೃತ್ಯಕ್ಕೆ ಹೆಜ್ಜೆ ಹಾಕಲಿದ್ದಾರೆ ಪುಟಾಣಿಯರಾದಂತಹ ಆರಾಧ್ಯ ಶೆಟ್ಟಿಗಾರ್, ಪ್ರಣವಿ ಜೈ, ಜೆನಿಫರ್, ಅನಿಕಾ ಪ್ರಶಾಂತ್, ಅನಿಕಾ ಪೈ, ಭಾರ್ಗವಿ ಎಂಪೇಂಟೆ, ಅನ್ವಿಕಾ ರಾವ್, ಅಂಶಿಕಾ ಕೋಟ್ಯಾನ್, ಶನಾಯ ಗೌಡ ಮತ್ತು ಶಾನ್ವಿ ವಿ ಕೋಟ್ಯಾನ್ ಇದೀಗ ತಮ್ಮ ಮುಂದೆ ಒಂದು ಧ್ವನಿ ಮುದ್ರಿತ ಹಾಡಿಗೆ ನರ್ತಿಸಲಿದ್ದಾರೆ. ಮನಸ ಸತತಂ ಸ್ಮರಣೀಯ. सुखशयने शयनीयम् अहर्निशं जागरणीयम् लोकहितं मम करणीयम् लोकहितं मम करणीयम् मनसा सततं स्मरणीयम् वचसा सततं वदनीयम् लोकहितं मम करणीयम् लोकहितं मम करणीयम् न च निजसौख्यं मननीयं कार्यक्षेत्रे करणीयं लोकहितं मम करणीयं लोकहितं मम करणीयं मनसा सततं स्मरणीयं वचसा सततं वदनीयं लोकहितं मम करणीयम् लोकहितं मम करणीयम् दुःखसागरे तरणीयम् कष्टपर्वते चरणीयम् विपत्तिविपिने भ्रमणीयम् लोकहितं मम करणीयम् लोकहितं मम करणीयम् मनसा सततं स्मरणीयम् वचसा सततं वदनीयम् लोकहितं मम करणीयम् लोकहितं मम करणीयम् मनसा
स्मरणीयं वचसा सततं वदनीयं लोकहितं मम करणीयं लोकहितं मम करणीयम् ಕೊನೆಯ 2 ನೃತ್ಯಗಳು ಮಾತ್ರ ಬಾಕಿ ಇರ್ತದೆ. ಇದೀಗ ಪ್ರಸ್ತುತಪಡಿಸುವಂತಹ ಒಂದು ನೃತ್ಯ ಬಹಳ ಸುಂದರವಾದ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಖಂಡಿತವಾಗಿಯೂ ಎಲ್ಲರೂ ಹಾಡುವಂತಹ ಒಂದು ಪ್ರಸಿದ್ಧ ಭಜನ್ ಹರಿಮಣ ಗೋವಿಂದಮಣ. ಈ ನೃತ್ಯಕ್ಕೆ, ಈ ಹಾಡಿಗೆ ಒಂದು ಸುಂದರವಾಗಿ ನೃತ್ಯ ಸಂಯೋಜನೆಯನ್ನು ಮಾಡಿರುತ್ತೇವೆ. ಇದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿಯರಾದ ಕಶ್ವಿಕಾ ಜಿ, ಅರ್ಪಿತಾ ಶರ್ಮಾ, ಪ್ರಣವಿ ಪೈ, ಜಾಹ್ನವಿ ಕಿರಣ್, ಪ್ರೇಕ್ಷಾ ಪೀಷಣೈ, ಹಂಸಿನಿ ಎನ್ ಮತ್ತು ರಿಷಾ ಶ್ವೇತಾ ಕೋಟ್ಯಾನ್ ಮತ್ತು ಸಮಂತಾ ಕೆ ಶೆಟ್ಟಿ ಇದೀಗ ತಮ್ಮ ಮುಂದೆ ಒಂದು ಬಹಳ ಸುಂದರವಾದ ಭಜನ್ ಪ್ರಸ್ತುತಗೊಳ್ಳಲಿದೆ. गोपाल म्हणा हरी नारायण हरी म्हणा तुम्ही गोविंद म्हणा तुम्ही गोपाल म्हणा हरी नारायण गोविंद गोपाल हरी नारायण गोविंद गोपाल हरी नारायण हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरी म्हणा तुम्ही गोविंद म्हणा तुम्ही गोपाल म्हणा हरी नारायण श्याम म्हणा घन श्याम म्हणा राधे श्याम म्हणा मेघा श्याम म्हणा श्याम म्हणा घन श्याम म्हणा राधे श्याम म्हणा मेघा श्याम म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरी म्हणा तुम्ही गोविंद म्हणा तुम्ही गोपाल म्हणा हरी नारायण राम म्हणा राजा राम म्हणा सीता राम म्हणा आत्मा राम म्हणा राम म्हणा राजा सीताराम म्हणा आत्मा राम म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायण हरी म्हणा तुम्ही गोविंद म्हणा तुम्ही गोपाल म्हणा हरी नारायण दत्त म्हणा गुरु दत्त म्हणा श्रीपाद म्हणा गुरुदेव म्हणा दत्त म्हणा गुरु दत्त म्हणा श्रीपाद म्हणा गुरुदेव म्हणा
ಗೋಪಾಲ ಮಣ ಹರಿ ನಾರಾಯಣ ಹರಿ ಮನ ತುಮಿ ಗೋವಿಂದ ಮನ ತುಮಿ ಗೋಪಾಲ ಮನ ಹರಿ ನಾರಾಯಣ जगदीश म्हणा सर्वेश म्हणा परमेश म्हणा ईश म्हणा जगदीश म्हणा सर्वेश म्हणा परमेश म्हणा ईश म्हणा जगदीश म्हणा सर्वेश म्हणा जगदीश म्हणा सर्वेश म्हणा परमेश म्हणा ईश म्हणा जगदीश म्हणा सर्वेश म्हणा परमेश म्हणा हरी म्हणा तुम्ही गोविंद म्हणा तुम्ही गोपाल म्हणा हरी नारायणा हरी मना तुम्ही गोविंद मना तुम्ही गोपाल मना हरी नारायणा ಕೊನೆಯ ನೃತ್ಯದ ಮೊದಲು ಸನಾತನ ನಾಟ್ಯಾಲಯದ ಮುಂದಿನ ಕಾರ್ಯಕ್ರಮಗಳನ್ನು ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ನಾಳೆ ಸನಾತನ ನಾಟ್ಯಾಲಯದ ಸಭಾಂಗಣದಲ್ಲಿ ಈ ವರ್ಷ ಭರತನಾಟ್ಯದ ಸೀನಿಯರ್ ಗ್ರೇಡ್ ಪರೀಕ್ಷೆ ಮುಗಿಸಿದಂತಹ ವಿದ್ಯಾರ್ಥಿನಿಯರು ತಮ್ಮ ತಾಯಂದಿರ ಪಾದಪೂಜೆಯನ್ನು ಮಾಡಲಿದ್ದಾರೆ. ಮಾತೃವಂದನಾ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿರುವವರು ಕಶೆಕೋಡಿಯ ಸೂರ್ಯನಾರಾಯಣ್ ಭಟ್ ಇವರ ಮಾರ್ಗದರ್ಶನದಲ್ಲಿ ಸುಮಾರು 40 ವಿದ್ಯಾರ್ಥಿನಿಯರು ತಮ್ಮ ಅಮ್ಮಂದಿರ ಪಾದಪೂಜೆಯನ್ನು ನಾಳೆ ನೆರವೇರಿಸಲಿದ್ದಾರೆ. ಬರುವ ತಿಂಗಳು ಆಗಸ್ಟ್ 16ರಂದು ಇದೇ ಪುರಭವನದಲ್ಲಿ ಸನಾತನ ನೃತ್ಯೋತ್ಸವ ಕಾರ್ಯಕ್ರಮವು ನೆರವೇರಲಿದೆ. ಆ ಬಳಿಕ ಸೆಪ್ಟೆಂಬರ್ 25ರಂದು ಕಾರ್ಕಳದ ಮಂಜುನಾಥ್ ಪೈ ಹಾಲಿನಲ್ಲಿ ನಮ್ಮ ವಿದ್ಯಾರ್ಥಿನಿ ಶ್ರೀಮತಿ ವಿದುಷಿ ವರ್ಷಾ ಕಾಕತ್ಕಾರ್ ಇವರ ಭರತನಾಟ್ಯ ರಂಗಪ್ರವೇಶ ನೆರವೇರಲಿದೆ. ಬಳಿಕ ಅವರದೇ ಏಕ ವ್ಯಕ್ತಿ ನೃತ್ಯ ಕಾರ್ಯಕ್ರಮವು ಬೆಂಗಳೂರಿನ ಸೇವಾ ಸದನದಲ್ಲಿ ಅಕ್ಟೋಬರ್ 20ರಂದು ನೆರವೇರಲಿದೆ. ಈ ರೀತಿಯಾಗಿ ಮುಂದಿನ ಕಾರ್ಯಕ್ರಮಗಳು ನಡೆಯಲಿದೆ. ಇದೀಗ ಇಂದಿನ ನೃತ್ಯ ಕಾರ್ಯಕ್ರಮದ ಕೊನೆಯ ಪ್ರಸ್ತುತಿ ತಿಲ್ಲಾನ. ಈ ನೃತ್ಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿಯರಾದ ವೈಷ್ಣವಿ ಗಟ್ಟಿ, ಶ್ರೀರಕ್ಷಾ ಕೆ, ರೆನಿಕಾ ಶೆಟ್ಟಿ, ಧೃತಿ ಸಿ ರಾಜು, ಧೃತಿ TS, ತ್ರಿಷಾ ಲಕ್ಷ್ಮೀಶ್ ಮತ್ತು ಜೈಷ್ಣವಿ ಪ್ರದೀಪ್. ಇದೀಗ ಕೊನೆಯ ನೃತ್ಯ ತಿಲ್ಲಾನ. धीं तदीं धीं धीं तधिरना धीरना तधिरना धीरना धीं तदीं धीं धीं तधिरना धीरना तधिरना धीरना तदीं तदीं धीं धीं तधिरना
ಧಿರನಾಥ ಧಿರನಾದಿರ
ಸಮೇತ ಬೃಂದಾವನ ಸಂಸಾರ ರಮಣ ಕರುಣಾಕರ ಕೃಷ್ಣದಾಸೇನ ವದಿತ ವದಿತ ಯಮುನಾ ತೀರ ವಿಹಾರ ಗೋಪಿಕಾ ಸಮೇತ ಬೃಂದಾವನ ಸಂಸಾರ ರಮಣ ಕರುಣಾಕರ ಕೃಷ್ಣದಾಸೇನ ವದಿತ ವದಿತ ಗಿಡ ಗಿಡ ಪನಿ ಪನಿ Are you looking for your dream car? Visit Advait Hyundai, India's largest dealer with state-of-art service facility. We bring you the latest models, unbeatable deals, and car buying experience like no other. At your trusted service center, we just don't service cars, we care for them. ನಿಮ್ಮ ಯಾವುದೇ ಬ್ರಾಂಡಿನ ಕಾರಿನೊಂದಿಗೆ ಅದ್ವೈತ್ ಹುಂಡೈಗೆ ಭೇಟಿ ನೀಡಿ. ನಿಮ್ಮ ಪ್ರಸ್ತುತ ಕಾರಿನ ಬೆಸ್ಟ್ ಎಕ್ಸ್ಚೇಂಜ್ ಪ್ರೈಸ್ ಅನ್ನ ಉಚಿತವಾಗಿ ಪಡೆಯಿರಿ. ಇಂದೇ ಭೇಟಿ ನೀಡಿ ಅದ್ವೈತ್ ಹುಂಡೈಗೆ ನಿಮ್ಮ ನೆಚ್ಚಿನ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ವಿಸಿಟ್ ಅದ್ವೈತ್ ಹುಂಡೈ, ಕೇರಿಂಗ್ ಫಾರ್ ಯು ಆಲ್ವೇಸ್. ಮೇಡಮ್ ನಮಸ್ಕಾರ. ಆಭರಣದಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಇದು ನಾನು ಫಸ್ಟ್ ಆಭರಣದಲ್ಲಿ ತೊಗೊಂಡಿದ್ದು ಈ ವಜ್ರದ ಒಲೆ. ಏನೇ ಫಂಕ್ಷನ್ ಆದರೂ, ಮೂವಿ ಪೂಜೆ ಆದರೂ ಎಲ್ಲ ಒಳ್ಳೆಯದಕ್ಕೂ ಇದನ್ನು ಹಾಕೋತೀನಿ. ನನ್ನ ಲಕ್ಕಿ ಇಯರಿಂಗ್ಸ್ ಇದು. ತುಂಬ ಚೆನ್ನಾಗಿದೆ. ಇದು ನಮ್ಮ ಆಭರಣದ್ದು ಟೈಮ್ಲೆಸ್ ಕ್ಲಾಸಿಕ್ ಪೀಸ್ ಮ್ಯಾಮ್. ಹೌದು, ಟೈಮ್ಲೆಸ್ ಕ್ಲಾಸಿಕ್ ಪೀಸ್. ಇಲ್ಲೊಂದಿದೆಯಲ್ಲ ಕ್ಲಾಸಿಕ್ ಪೀಸು. ಹೈ, ಇದು ಚೆನ್ನಾಗಿದೆ ಇದು. ಈ ಹಾರ ನೋಡಿ ನಿಮ್ಗೆ ನೆನಪಾಯ್ತು ಮೇಡಮ್. ಓ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆಭರಣ, ನನಗೆ ಆಭರಣ ಬರೋಕ್ಕೆ ತುಂಬ ಇಷ್ಟ. ತವ್ರ ಮನೆಗೆ ಬಂದಿದ್ದಷ್ಟು ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಕಾರಣನೂ ಇದೆ. ಏನು ಗೊತ್ತಾ, ನನಗೆ ಆಭರಣ ಬರೋಕ್ಕೆ ತುಂಬ ಇಷ್ಟ. ತವ್ರ ಮನೆಗೆ ಬಂದಿದ್ದಷ್ಟು ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಕಾರಣನೂ ಇದೆ. ಏನು ಗೊತ್ತಾ, ನಿಮಗಾಗಿ ನಮ್ಮ ಹತ್ರ ಯಾವಾಗಲೂ ಒಂದು ಮಾಸ್ಟರ್ ಪೀಸ್ ಇರುತ್ತೆ ಅಂತಾನಾ? ಹಾಯ್ ಪ್ರತಾಪ್. ನಮಸ್ಕಾರ ಮೇಡಮ್, ನೀವಿಲ್ಲಿ ಬರೋದು ನಮಗೆ ಬಹಳ ಸಂತೋಷ. ದಯವಿಟ್ಟು ಬನ್ನಿ, ಪ್ಲೀಸ್ ಕಮ್. ಈಗ ತಾನೇ ನಾನು ಹೇಳ್ತಾ ಇದ್ದೆ ಆಭರಣ ಬಗ್ಗೆ ನನಗೆ ಏನು ಇಷ್ಟ ಅಂತ. ಏನು ಇಷ್ಟ ಅಲ್ಲ, ಎಲ್ಲ ಇಷ್ಟ. ಅಲ್ಲ, ಇವಾಗೆಲ್ಲ ನೀವು ಈ ಥರ ಡೈಮಂಡ್ಸ್ ತೊಗೊಂಡ್ರೆ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತೀರಲ್ಲ. ಆಗಿನ ಕಾಲದಲ್ಲಿ ಏನಿತ್ತು, ನಿಮ್ಮ ತಂದೆಯವ್ರ ಮಾತೊಂದೇ ಇತ್ತು,
ಆ ಮಾತಿನ ಮೇಲೆ ನಾವು ನಿಂತ್ಕೋತೀವಿ. ಅವ್ರನ್ನ ನೋಡಿದ ತಕ್ಷಣ ಹೇಳ್ತಾರೆ, ಇದು ಒಳ್ಳೆಯದು, ಇದು ಒಳ್ಳೆಯದಿಲ್ಲ, ಇದು ಬೇಡ, ದೋಷ ಇದೆ, ಇದನ್ನು ತೊಗೊಂಡೋಗಿ ಅಂತ. ತೊಗೊಂಡು ಹೋಗಿದ್ದು ತಗೋತಾನೇ ಇದ್ದೀವಿ. ಥ್ಯಾಂಕ್ ಯು ಮೇಡಮ್, ನೀವು ಹೇಳೋದು ಬಹಳ ಸಂತೋಷ. ಇವತ್ತಿಗೂ ಅದೇ ಟ್ರೆಡಿಷನ್ ಮತ್ತು ಲೆಗಸಿ ನಾವು ಕಂಟಿನ್ಯೂ ಮಾಡ್ತಿದ್ದೀವಿ. ಫ್ಯಾಷನ್ ಜಗತ್ತಿನ ಫ್ಯಾಷನ್ ಮಳಿಗೆ, ಕರಾವಳಿ ಕರ್ನಾಟಕದ ಜನತೆಯ ಪ್ರಶಂಸೆ ಗಳಿಸಿದ ಮದುವೆ ಸೀರೆಗಳ ಹೆಸರಾಂತ ಮಳಿಗೆ ಅಂಚನ್ ಗಾರ್ಮೆಂಟ್ಸ್ ರವರ ನೂತನ ಮಳಿಗೆ ಅಂಚನ್ ಸಿಲ್ಕ್ಸ್. ಬಹುಮಹಡಿಯ ವಿಶಾಲ ಕೊಠಡಿಯಲ್ಲಿ ನಿಮ್ಮ ನೆಚ್ಚಿನ ಆಯ್ಕೆಗೆ ಇದೀಗ ತೆರೆದುಕೊಂಡಿದೆ. ಬಂಟ್ವಾಳ ಬೈಪಾಸಿನಲ್ಲಿ ನಿರ್ಮಾಣಗೊಂಡ ಅಂಚನ್ಸ್ ಮಾಲ್ನಲ್ಲಿ ನಿಮ್ಮ ನೆಚ್ಚಿನ ಆಯ್ಕೆಗೆ ಸುವರ್ಣಾವಕಾಶ. ಕಾಂಜೀವರಂ, ಪ್ಯೂರ್ ಸಿಲ್ಕ್ಸ್, ಆರ್ಟ್ ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್ ಹಾಗೂ ಎಲ್ಲ ರೀತಿಯ ಫ್ಯಾನ್ಸಿ ಸಾರಿ, ಕಾಟನ್ ಸಾರಿ, ಮ್ಯಾಚಿಂಗ್ ಬ್ಲೌಸ್ಗಳು. ಮದುವೆ ಸಂಭ್ರಮಕ್ಕೆ ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಸೂಟಿಂಗ್, ಶರ್ಟಿಂಗ್, ಶರ್ವಾಣಿ, ಬಾಬಾ ಸೂಟ್ಸ್ ಹಾಗೂ ನವನವೀನ ವಿನ್ಯಾಸದ ಎಲ್ಲ ರೀತಿಯ ರೆಡಿಮೇಡ್ಸ್, ಫ್ಯಾಷನ್ ಡ್ರೆಸ್ ಹಾಗೂ ಸಾಂಪ್ರದಾಯಿಕ ಉಡುಪುಗಳ ಲೇಟೆಸ್ಟ್ ಕಲೆಕ್ಷನ್ಗಳೊಂದಿಗೆ ವಿವಿಧ ವಿನ್ಯಾಸದ ಫುಟ್ವೇರ್ಗಳು, ಫ್ಯಾನ್ಸಿ, ಟಾಯ್ಸ್, ಗಿಫ್ಟ್ ಐಟಂಗಳು ಒಂದೇ ಸೂರಿನಡಿ. ಇಂದೇ ಭೇಟಿ ಕೊಡಿ. ನಿಮ್ಮ ನೆಚ್ಚಿನ ಗ್ರಾಹಕರಿಗಾಗಿ ಅತಿ ಕಡಿಮೆ ದರದಲ್ಲಿ ಲಭ್ಯ. ಅಂಚನ್ ಸಿಲ್ಕ್ಸ್, ಬೈಪಾಸ್, ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆ. ದೂರವಾಣಿ ಸಂಖ್ಯೆ 8941444840 ಅಥವಾ 9448984097. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply. ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ? BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ? ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ. ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. Nitte University ranked 80th in NIRF 2025 and accredited with A+ grade by NAC invites applications for BTech programs at NMAM Institute of Technology Nitte and Nitte Meenakshi Institute of Technology Bengaluru. Nitte sets the benchmark for excellence. Avail the benefit of 100% tuition fee waiver scholarships earmarked for meritorious students and top performers in sports. Secure your spot through NUCAT. Apply now. ನ್ಯಾಕಿನಿಂದ A+ ಗ್ರೇಡ್ ಮಾನ್ಯತೆ ಹಾಗೂ NIRF 2025ರಲ್ಲಿ 80ನೇ ಸ್ಥಾನ ಪಡೆದಿರುವ ನಿಟ್ಟೆ ವಿಶ್ವವಿದ್ಯಾಲಯವು ತನ್ನ ಅಂಗಸಂಸ್ಥೆಗಳಾದ NMAM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಟ್ಟೆ ಹಾಗೂ ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಇಲ್ಲಿ ಬಿಟೆಕ್ ಕೋರ್ಸ್ಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಪ್ರತಿಭಾವಂತ ಹಾಗೆಯೇ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ 100% ಟ್ಯೂಷನ್ ಫೀ ಮನ್ನಾ, ವಿದ್ಯಾರ್ಥಿ ವೇತನಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. apply.nitte.edu.in. In my world of cinema, all I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. In my world of cinema,
All I had was a dream and where I wanted to be, and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಆಹಾರ್ಯಂತ ಭೋಜನ ಸ್ವರ್ಗ ನಮ್ಮ ಜೀವನ ಸಂಪ್ಯಾರಿಯಲ್ಲಿದೆ ಸಂತೋಷ ಅಲ್ಲಿದೆ. Tejaswini Hospital and Tejaswini Group of Institutions is a super specialty nationally accredited hospital headed by Professor M. Shantaram Shetty and Dr. Ajit Kumar. Tejaswini Hospital is supported by latest technology, the complete orthopedic trauma and super specialty hospital, nursing college, a nursing school, paramedical college in OT technology, laboratory technology, radiology and rental dialysis. Kadri Temple Road, Mangalore 575002. Contact 0824-288-0100, 222-5998 or log on to www.tejaswinihospital.in. Sharada PU College proudly celebrates 26 years of excellence in PU education. Conveniently located in the heart of Mangaluru at Kodyalbai, the college provides a nurturing environment that fosters academic excellence, critical thinking, character development, and pride for Indian culture and heritage. The college offers a 2-year PU education in science and commerce streams, a state-of-the-art infrastructure, a strong emphasis on sports, and diverse range of extracurricular activities conducted throughout the academic year create a holistic learning experience. Our synchronized coaching approach ensures that the PU board syllabus and competitive exam preparation go hand in hand. This is reflected in our outstanding track record of 63 top state ranks in the last 7 years, consistently achieving excellent results in KCET, JEE, NEET and CA Foundation exams. Join Sharada PU College for excellence.